ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಇಬ್ಬರಿಗೂ ಕೂಡ ಪ್ರಣಾಮಗಳು. ಹರೇ ಕೃಷ್ಣ. ಪ್ರಭುಜಿ ಪ್ರಣಾಮಗಳು. ಕೃಷ್ಣ ಹರೇ ಕೃಷ್ಣ. ಧನುಗುರು, ಹರೇ ಕೃಷ್ಣ. ನಾವು ಕೀರ್ತನ ಶುರು ಮಾಡವ? ಮಾಡಿ ಪ್ರಭುಜಿ. ಸರಿ. ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ ಮಾಧವ ಕುಂಜ ಬಿಹಾರಿ, ಜಯ ಗೋಪಿಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ವ್ರಜ ಜನರಂಜನ, ಯಶೋದನಂದನ ವ್ರಜ ಜನರಂಜನ, ಯಮುನ ತೀರಾವನಚಾರಿ, ಯಮುನ ತೀರಾವನಚಾರಿ, ರಾಧಾ ಮಾಧವ ಕುಂಜ ಬಿಹಾರಿ, ಜಯ ರಾಧಾ ಮಾಧವ ಕುಂಜ ಬಿಹಾರಿ. ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಕೃಷ್ಣ 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 ಹರೇ ಹರೇ, ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ರಾಧಾ ಗೋವಿಂದ ರಾಧಾ ಗೋವಿಂದ ರಾಧೆ, ರಾಧಾ ಗೋವಿಂದ ರಾಧಾ ಗೋವಿಂದ ರಾಧೆ, ಜಯ ಜಗನ್ನಾಥ ಜಗನ್ನಾಥ ದೇವಮಯ ಸುಭದ್ರ, ಜಯ ಗೌರನ್ನಿತಾಯ ಜಯ ಗೌರನ್ನಿತಾಯ ಜಯ ಗೌರನ್ನಿತಾಯ, ಜಯ ಜಯ ಪ್ರಭುಪಾದ ಪ್ರಭುಪಾದ ಪ್ರಭುಪಾದ, ಜಯ ಜಯ ಪ್ರಭುಪಾದ, ಜಯ ಜಯ ಗುರುದೇವ್ ಗುರುದೇವ್ ಗುರುದೇವ್, ಜಯ ಜಯ ಗುರುದೇವ್. ಹರೇ ಕೃಷ್ಣ. ಸ್ವಲ್ಪ ಗಂಟ್ಲ ಸರಿ ಇಲ್ಲ ನಂದು, ಆದರೂ ಕೂಡ ನೀವು ಟಾಲರೇಟ್ ಮಾಡಬೇಕಾಗ್ತದೆ. ತಮ್ಮೆಲ್ಲರಿಗೂ ಈ ಶುಭ ಮುಂಜಾನೆಯ ಈ ಪ್ರೋಗ್ರಾಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಇವತ್ತು ಕೂಡ ನಾವು ಮುಂದುವರೆದು ಜಗನ್ನಾಥನ ಸವಿ ಲೀಲೆಗಳ ಬಗ್ಗೆ ಮುಂದುವರಿಸುವ. ನಾನು ಅನ್ಕೊಂಡೇನೆ ನಿಮ್ಗೆ ಈ ಜಗನ್ನಾಥನ ಲೀಲೆಗಳು ಹಿಡಿಸಿದವು ಅಥವಾ ಮೆಚ್ಚಿದವು ಅನ್ಕೊಂಡಿದ್ದೀವಿ. ಯಾಕಂದ್ರೆ ಅಲ್ಟಿಮೇಟ್ ಜಗನ್ನಾಥ್ ಜಗತ್ಕನಾಥದ ಅವರು ಅವರ ಲೀಲೆಗಳು, ಅವರ ಭಕ್ತರ ಲೀಲೆಗಳು ಬಹಳ ಮಧುರವಾಗಿರ್ತಾವೆ ಮತ್ತು ಅನಂತ ಕೂಡ. ನಾವು ಒಂದು ಜಗನ್ನಾಥನ ಪ್ರಾರ್ಥನೆ ಮಾಡೋಣ. ದೇವದೇವ ಜಗನ್ನಾಥ ದೇವದೇವ ಜಗನ್ನಾಥ, ಪ್ರಪನ್ನಾರ್ಥ ವಿನಾಶನ ಪ್ರಪನ್ನಾರ್ತಿ ವಿನಾಶನ, ದೇವದೇವ ಜಗನ್ನಾಥ ಪ್ರಪನ್ನಾರ್ತಿ ವಿನಾಶನ, ತ್ರಾಹಿ ಮಾಂ ಪುಂಡರೀಕಾಕ್ಷಂ ತ್ರಾಹಿ ಮಾಂ ಪುಂಡರೀಕಾಕ್ಷಂ, ಪತಿತಾಂ ಭವಸಾಗರೆ ಪತಿತಾಂ ಭವಸಾಗರೆ, ಜಯ ದೇವಿ ಭಕ್ತಿದಾತ್ರಿ ಪ್ರಸಿದ್ಧ ಪರಮೇಶ್ವರಿ, ಜಯ ದೇವಿ ಭಕ್ತಿದಾತ್ರಿ
प्रसिद्ध परमेश्वरी जय देवी सुभद्रात्वं जय देवी सुभद्रात्वं सर्वेषां भद्रदायिनी सर्वेषां भद्रदायिनी नमस्ते तु हलाग्राह नमस्ते मूषलायुध नमस्ते रेवती कांत नमस्ते भक्तवत्सल सुदर्शन महाज्वाला कोटि सूर्य समप्रभ अज्ञानतिमिरान्धानां वैकुंठ पद प्रदक्षक अज्ञानतिमिरान्धानां वैकुंठ पद प्रदर्शक ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्य मनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं वन्देऽहं श्रीगुरो श्रीयुतपादकमलं श्रीगुरोन् वैष्णवांश्च श्रीरूपं साग्रजातां सहगणा रघुनाथान्वितं तं सजीवं साद्वैतं सावधूतं परिजना सहितं कृष्ण चैतन्य देवं श्रीराधा कृष्ण पदान् सहगणा ललिता श्रीविशाखान्वितं च हे कृष्ण करुणा सिंधु दीनबंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे। ಹರೇ ಕೃಷ್ಣ. ನಾವು ಜಗನ್ನಾಥನ ಬಗ್ಗೆ ಮಾತಾಡ್ತಾ ಹೋಗುವ ಇವಾಗೂ ಕೂಡ ಜಗನ್ನಾಥ ಭೂಮಿಗೆ ಹೇಗೆ ಬಂದ್ರು ಅನೇಕ ಹಿಂದಿನ ಪ್ರವಚನಗಳಲ್ಲಿ ನಾವು ನೋಡ್ತಾ ಬಂದಿದ್ದೀವಿ. ಆಕ್ಚುಲಿ ಬ್ರಹ್ಮದೇವರು ಕರೀತಾರೆ, ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರ ವಿನಂತಿ ಮೇರೆಗೆ ಅವರು ಈ ಭೌತಿಕ ಜಗತ್ತಿಗೆ ಬರ್ತಾರೆ. ಮತ್ತೆ ನಾರದ ಮಹರ್ಷಿಗಳು ಕರೀತಾರೆ, ಪ್ರಾರ್ಥನೆ ಮಾಡ್ತಾರೆ. ನಾರದ ಮುನಿಗಳ ಪ್ರಾರ್ಥನೆ ಮೇರೆಗೆ ಈ ಭೌತಿಕ ಜಗತ್ತಿಗೆ ಭಗವಾನ್ ಬರ್ತಾರೆ, ಜಗನ್ನಾಥ. ಮತ್ತೆ ಪಾರ್ವತಿ ದೇವಿಯವರು ಕರೀತಾರೆ, ಪ್ರಾರ್ಥನೆ ಮಾಡ್ತಾರೆ. ಅವರ ಪ್ರಾರ್ಥನೆ ಮೇರೆಗೆ ಜಗನ್ನಾಥ್ ಈ ಧರ್ತಿಗೆ ಬರ್ತಾರೆ. ಮತ್ತೆ ಅದೇ ರೀತಿ ಇಂದ್ರದುಮ್ನ ಮಹಾರಾಜರು ಕೂಡ ಪ್ರಾರ್ಥನೆ ಮಾಡ್ತಾರೆ. ಅವರ ಪ್ರಾರ್ಥನೆಯ ಮೇರೆಗೆ ಜಗನ್ನಾಥ್ ಈ ಜಗತ್ತಿಗೆ ಬರ್ತಾರೆ. ನೋಡಿ, ಈಗ 4 ಮಹಾನ್ ಭಕ್ತರ ಪ್ರಾರ್ಥನೆಯ ಮೇರೆಗೆ ಭಗವಾನ್ ಬರ್ತಾರೆ. ಮತ್ತೆ ಉಳಿದ ಅವತಾರಗಳಲ್ಲಿ ಕೂಡ ಬೇರೆ ಬೇರೆ ಭಕ್ತರು ಪ್ರಾರ್ಥನೆ ಮೇರೆಗೆ ಭಗವಾನ್ ಅವತಾರ ಆಗ್ತಾರೆ. ನಾವು ಉದಾಹರಣೆವಾಗಿ ನೋಡ್ಬೇಕಂದ್ರೆ ನರಸಿಂಹದೇವರು ಈ ಜಗತ್ತಿಗೆ ಯಾರ ಥ್ರೂ ಬಂದ್ರು, ಯಾರ ಸಲುವಾಗಿ ಬಂದ್ರು, ಯಾರ ಪ್ರಾರ್ಥನೆಗಾಗಿ ಬಂದ್ರು ಅಂದ್ರೆ ಪ್ರಹ್ಲಾದ ಮಹಾರಾಜರ ಪ್ರಾರ್ಥನೆಗಾಗಿ ಬಂದ್ರು. ಕೃಷ್ಣ ಈ ಭೌತಿಕ ಜಗತ್ತಿಗೆ ಹೇಗೆ ಬರ್ತಾರೆ?
ಆ ಸುತಾಪ ಮತ್ತು ಋಷ್ಣಿ ಸುತಾಪ ಮತ್ತು ಋಷ್ಣಿಯವರ ಒಂದು ಪ್ರಾರ್ಥನೆ ಮೇರೆಗೆ ಈ ಜಗತ್ತಿಗೆ ಬರ್ತಾರ, ಅವರ ಮಗನಾಗಿ ಹುಟ್ಟಿ ಬರ್ತಾರೆ. ಹಾಗೆ ಚೈತನ್ಯ ಮಹಾಪ್ರಭುಗಳು ಅದ್ವೈತ ಆಚಾರ್ಯರ ಒಂದು ಪ್ರಾರ್ಥನೆ ಮೇರೆಗೆ ಈ ಜಗತ್ತಿಗೆ ಬರ್ತಾರೆ. ಅಂದ್ರೆ ಯಾರಾದ್ರೂ ಭಕ್ತರು ಕರೆದಾಗ ಭಗವಾನ್ ಓ ಎನ್ನನೆ, ಕೃಷ್ಣ ಎಂದರೆ ಕೃಷ್ಣನು ಓಗೊಡನೆ ಅಂತ ನಮ್ಮ ದಾಸರು ಪುರಂದರದಾಸರು ಕರೀತಾರೆ. ಕೃಷ್ಣ ಎನ್ನಬಾರದೆ, ಶ್ರೀಕೃಷ್ಣ ಎನ್ನಬಾರದೆ. ಕೃಷ್ಣ ಅಂತ ಕರೆದ್ರೆ ಕಿವಿ ಕೊಡೋದಲ್ಲ ನಾವು, ಕೃಷ್ಣ ಕಿವಿ ಕೊಡೋದಿಲ್ಲ ಅಂದ್ರೆ ಕೇಳಿಸಿಕೊಳ್ಳೋದಿಲ್ಲ ನಾವು ಅಂತ, ಕೇಳಿಸಿಕೊಡ್ತಾರೆ ಅಂತ. ಹಾಗೆ ಭಕ್ತರು ಕರೆದಾಗ ಭಗವಾನ್ ಓಡಿ ಬರ್ತಾರಂತೆ. ಹೇಗೆ ಓಡಿ ಬರ್ತಾರೆ ಅನ್ನೋದಕ್ಕೆ ಒಂದು ಒಬ್ಬ ಭಕ್ತ ಕಷ್ಟದಲ್ಲಿದ್ರು, ಸುಖದಲ್ಲಿದ್ರು. ಕಷ್ಟದಲ್ಲಿದ್ದಾಗ ಅವ್ರು ಕರೆದ್ರು ಕೃಷ್ಣನ, ಹೇ ಭಗವಾನ್ ಬಾರೋ ಬಾರೋ ಅಂತ. ಬರ್ಲಿಕ್ಕೆ ತಯಾರಿಲ್ಲ. ಅರೇ ಭಗವಾನ್, ನೀನು ಕಷ್ಟದಲ್ಲೇ ಆಗ್ಲಿ ಸುಖದಲ್ಲೇ ಆಗ್ಲಿ ಎರಡರಲ್ಲಿ ಬರ್ತೀಯ ಅಂತ ಹೇಳಿದೀಯ ಅಂತ. ಅದಕ್ಕೆ ಉದಾಹರಣೆಗೆ ಅವರು ಬೀಚ್ ಏರಿಯಾದಲ್ಲಿ ನಡೆದು ಹೋಗ್ತಾ ಇದ್ರು. ಭಗವಾನ್ ಹೇಳಿದ್ರು, ನೋಡಪ್ಪ ನಾನು ಯಾವಾಗ್ಲೂ ನಾನು ನಿನ್ನಿಂದ ಶ್ರೀರಕ್ಷಕನಾಗಿರ್ತೇನೆ ಅಂತ. ಯಾವಾಗಲೂ ನಾನು ನಿನ್ನ ಹಿಂದೆ ಶ್ರೀರಕ್ಷಕನಾಗಿರ್ತೇನೆ, ಚಿಂತೆ ಮಾಡ್ಬೇಡ. ನೀ ಬರ್ತೀನಿ ಅಂದ್ರೆ ಹೆಂಗ್ ಗೊತ್ತಾಗ್ತತಿ ಅಂತ ಕೇಳಿದಾಗ, ನನ್ನ ಪಾದಗಳು ಮೂಡ್ತಾವು ಇದರಲ್ಲಿ ಸಮುದ್ರದ ದಂಡಿಯಲ್ಲಿ ನೀವು ಹೋಗ್ಬೇಕಾದ್ರೆ ಮುಂದೆ ನೀವು ಹೋದ್ರೆ ನಿನ್ನೆ ಹಿಂದೆಯೇ ನನ್ನ ಪಾದಗಳು ಮೂಡ್ತಾವು ನೋಡಿ. ಭಕ್ತ ಸುಖದಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ದಿರ್ಬೇಕಾದ್ರೆ ಭಗವಾನನ ಪಾದದ ಚಿಹ್ನೆಗಳು ಕಾಣ್ತಾ ಇದ್ವು ಅವ್ರ ಹಿಂದೆ. ಓ ಭಗವಾನ್ ಬರ್ತಾ ಇದ್ದಾರೆ, ನನ್ನ ಹಿಂದೆ ಇದ್ದಾರೆ. ಯಾವಾಗ ಅವರಿಗೆ ಕಷ್ಟ ಬಂದಾಗ ತಿರುಗಿ ನೋಡ್ತಾನೆ, ಪಾದದ ಚಿಹ್ನೆಗಳು ಕಾಣ್ತಾನೆ ಇಲ್ಲ. ಅರೇ ಭಗವಾನ್, ನೀ ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ಎರಡರಲ್ಲಿ ನೀನು ಬರ್ತೀಯ ಅಂತ ಹೇಳಿದ್ದೆ, ಆದ್ರೆ ನೀನು ಈಗ ಕಾಣ್ತಾನೆ ಇಲ್ಲ, ನಿನ್ನ ಪಾದದ ಚಿಹ್ನೆಗಳು ಕಾಣ್ತಾ ಇಲ್ಲ ಅಂತ. ಅಪ್ಪ ಒಂದ್ ಸ್ವಲ್ಪ ಸರಿಯಾಗಿ ನೋಡು, ಅವು ಯಾರ ಪಾದದ ಚಿಹ್ನೆಗಳು ಅಂತ. ಅವ್ನು ಸರಿಯಾಗಿ ನೋಡಿದ್ರೆ, ಹೌದು ಇದು ನಿನ್ನದೇ ಚಿಹ್ನೆ, ಮತ್ತೆ ನನ್ನ ಪಾದದ ಚಿಹ್ನೆ ಎಲ್ಲಿ ಹೋಯ್ತು ಅಂತ. ನಿನ್ನನ್ನು ಕಷ್ಟದಲ್ಲಿ ನಾನು ಎತ್ತಿಕೊಂಡು ಹೋಗ್ತಾ ಇದ್ದೇನೆ ಅಂತ ಅವರು ಗೋದದಲ್ಲಿ ಎತ್ತಿಕೊಂಡು ಹೋಗ್ತಾ ಇದ್ರು. ಆಫ್ರಿಕಾ ಖಂಡದಲ್ಲಿ ಒಂದು ಟ್ರೈಬ್ ಇದೆ. ಟ್ರೈಬ್ ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್, ಆದಿವಾಸಿ ಜನಾಂಗದವರು ಇದ್ದಾರೆ. ಆ ಜನಾಂಗದಲ್ಲಿ ಒಬ್ಬ ಬಾಲ ಯುವಕ ಹೇಗಾಗ್ತಾನೆ ಅಂತ ಅವ್ರು ಪ್ರೂವ್ ಮಾಡ್ತಾರೆ. ಯುವಕ ಒಬ್ಬ ಮನುಷ್ಯ ಆದ್ಮಿ ಆಗ್ಬೇಕು ಅಂತ ಅನ್ನಕ್ಕೆ ಅವ್ರಿಗೆ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಅಂದ್ರೆ ಅವರು ಆ ಟೆಸ್ಟ್ ನಲ್ಲಿ ಓಕೆ ಆದ್ರೆ ಅವ ಯುವಕ ಅಥವಾ ಒಬ್ಬ ಮರ್ದ್ ವ್ಯಕ್ತಿ ಅಂತ. ಅದಕ್ಕೆ ಅಲ್ಲಿ ಯುವಕರನ್ನ ಏನ್ ಮಾಡ್ತಾರೆ, ಆ ಯುವಕರನಿಗೆ ಕಣ್ಣಿಗೆ ಕಟ್ತಾನೆ. ಪೂರ ಕಣ್ಣಿಗೆ ಕಟ್ಟಿದ್ದು ಅವನ್ ಬಿಚ್ಕೊಳ್ಲಿಕ್ಕೆ ಬರುವುದಿಲ್ಲ, ಆ ರೀತಿ ಕಟ್ಟಿರ್ತಾರೆ ಅವನ ಕಣ್ಣಿಗೆ ಕಟ್ಟಿ. ಅವರು ಜಂಗಲ್ನೊಳಗೆ ಹೋಗಿ ಬಿಡ್ತಾರೆ, ಘನ ಜಂಗಲ್ನೊಳಗೆ. ಅಲ್ಲಿ ಕಾಡ ಮೃಗಗಳು, ವನ್ಯ ಮೃಗಗಳು, ಯಾರು ಇಲ್ಲ, ಒಬ್ಬನೇ ಇರ್ಬೇಕು. ಒಂದು ರಾತ್ರಿ ಪೂರ್ತಿ ಕಳಿಬೇಕು. ಗಾಳಿ ಸ್ವೀ ಅಂತದ, ಗಿಡ ಮರಗಳ ಒಂದು ಕೊಂಬೆ ರೆಂಬೆಗಳು ಅವು ತಿಕ್ಕುವುದರಿಂದ ಸೌಂಡ್ ಬರ್ತದ, ವಿಚಿತ್ರವಾದ ಸೌಂಡು. ಮತ್ತೆ ಪಶು ಪಕ್ಷಿಗಳು ಹೊರಡಿಸುವಂತ ಶಬ್ದಗಳು ಭಯಾನಕವಾಗಿರ್ತದ. ಅರಣ್ಯ ಇಷ್ಟೊಂದು ಭಯಾನಕ ಅಂದ್ರೆ ಯಾರು ಇಲ್ಲ ಅವ್ರ ಜೊತೆಗೆ. ರಾತ್ರಿ ಕಟ್ಟಿ ಬಿಟ್ಟು ಬಂದ್ಬಿಡ್ತಾರೆ. ಬೆಳಿಗ್ಗೆ ಸೂರ್ಯೋದಯದವರೆಗೆ ಅವನು ಜೀವಂತ ಇದ್ರೆ ಮತ್ತೆ ಸೂರ್ಯೋದಯ ಆದ ಮೇಲೆ ಅವನಿಗೆ ಬಂದು ಬಟ್ಟೆ ತೆಗಿತಾರೆ. ಅಲ್ಲಿವರೆಗೆ ಅವನು ಇರ್ಬೇಕು. ಹಂಗಿದ್ರೆ ಅವ ಒಬ್ಬ ಯುವಕ ಅಂತ ಕರೀತಾರೆ, ಅವನು ಯುವಕ. ಆದ್ರೆ ರಾತ್ರಿ ಇಡೀ ಅವನು ಕಳೆದು ಅವರೆಲ್ಲ ಕಣ್ಣಿನ ಬಟ್ಟೆ ತೆಗಿ ಮಟನು ತೆಗೆದಾದ್ಮೇಲೆ ಇವರಿಗೂ ಇಷ್ಟೊಂದು ಭಯಭೀತವಾಗಿರುತ್ತಾನವ. ಅಯ್ಯೋ ನಾ ರಾತ್ರಿ ಎಲ್ಲ ಹೇಗೆ ಕಳೆದೆ ಇಂಥ ಘನ ಜಂಗಲ್ನೊಳಗ. ಅದನ್ನ ಕೇಳಿಬಿಟ್ಟು ಅವಂಗ ಅಲ್ಲೋಡ ಮೈಯೆಲ್ಲ ಇದಾಗಿ ಹೋಗ್ತದೆ. ಆಮೇಲೆ ಗೊತ್ತಾಗ್ತದೆ ರಾತ್ರಿ ಇಡೀ ಒಬ್ಬನೇ ಇರ್ಲಿಲ್ಲ, ಅವನ ಜೊತೆಗೆ ಅವನ ತಂದೆ ರಾತ್ರಿ ಇಡೀ ಪಹರೆ ಕಾಯ್ತಿರ್ತಾನ, ಅವನ್ ದೀಪ ಹಚ್ಕೊಂಡು. ಯಾವ ಪ್ರಾಣಿಗಳು ಬಂದ ಅವನ ಮಗನಿಗೆ ಏನೋ ದೋಖ ಮಾಡಬಾರ್ದು ಅಂತ. ಹಂಗ
ನಮ್ಮ ತಂದೆ, ನಿಜವಾದ ತಂದೆ ಭಗವಾನ್ ನಮಗೇನ್ ಮಾಡ್ತಾರೆ, ನಮಗೆ ಹೇಗೆ ಆ ತಂದೆ ಆ ಮಗನನ್ನ ಕಾಯಿ ಸಲುವಾಗಿ ರಾತ್ರಿ ಇಡೀ ಪಹರೆ ಕಾಯ್ತಾರೆ, ನಮಗೂ ಕೂಡ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ಅವರು ಯಾವಾಗಲೂ ಪಹರೆ, ಯಾವಾಗಲೂ ಕಾವಲ ಕಾಯ್ತಾನೆ ಇರ್ತಾರೆ. ಆದ್ರೆ ನಮಗ್ ಗೊತ್ತಿಲ್ಲ, ನಾವು ಅಜ್ಞಾನ ಅನ್ನುವಂತ ಅಂಧಕಾರದ ಬಟ್ಟೆಯನ್ನ ನಾವು ಕಣ್ಣಿಗೆ ಕಟ್ಕೊಂಡಿದ್ದೀವಿ. ಹಾಗಾಗಿ ನಮ್ಗೆ ಭಗವಾನ್ ಕಾಣೋದೇ ಇಲ್ಲ. ಆ ಭಗವಾನನ ಒಂದು ಇರುವಿಕೆ ನಮಗೆ ಅದು ಗೋಚರಿಸುವುದೇ ಇಲ್ಲ. ಆ ಇರುವಿಕೆಯನ್ನು ಗೋಚರಿಸಿಕೊಳ್ಬೇಕಾದ್ರೆ ನಾವು ಹರಿನಾಮ ಮಾಡಬೇಕು, ಸೇವಾ ಮಾಡಬೇಕಾಗ್ತದೆ, ಭಕ್ತರ ಸಂಘ ಮಾಡಬೇಕಾಗ್ತದೆ. ಕ್ರಮೇಣ 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 ನಮಗೆ ಅದು ಅದರ ಅನುಭವ, ಅದರ ಎಕ್ಸ್ಪೀರಿಯನ್ಸ್, ಅದರ ಮಧುರತೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಹೋಗ್ತದೆ, ಒಮ್ಮೆಗೆ ಗೊತ್ತಾಗೋದಿಲ್ಲ. ಈಗ ನಾವು ಜಾಂಡೀಸ್ ಬಂದಿರುವಂತ ರೋಗಿಗಳು, ಜಾಂಡೀಸ್ ಅಂದ್ರೆ ಕಾಮಾಲೆ ರೋಗ ಬಂದವರಿಗೆ ಕಬ್ಬಿನ ಹಾಲೇ ಅದಕ್ಕೆ ಮದ್ದು. ಆ ಕಬ್ಬಿನ ಹಾಲು ಅಥವಾ ಕಬ್ಬಿನ ರಸ ಕುಡಿಬೇಕಾದ್ರೆ ಕಾಮಾಲೆ ಬಂದವರಿಗೆ ಅದು ಅದು ಏನು ಟೇಸ್ಟೇ ಗೊತ್ತಾಗೋದಿಲ್ಲ, ಅದು ಏನು ಕುಡ್ದದ್ದು ಗೊತ್ತಾಗೋದಿಲ್ಲ, ಕಡವ ಅನಿಸ್ತದ. ಅದು ಕ್ರಮೇಣ ಕುಡಿತಾ 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 ಹೋದಂಗೆಲ್ಲ ಅದ್ರ ಸಿಹಿ ಯಾವಾಗ ಗೊತ್ತಾಗ್ತದ, ಅವಾಗ ನಮ್ಮ ಕಾಮಾಲೆ ರೋಗ ಹೋಗ್ತಾ ಇದೆ ಅಂತ ಗೊತ್ತಾಗ್ತದೆ. ಹಂಗ ಈ ಭೌತಿಕ ಜಗತ್ತಿನಲ್ಲಿ ನಮಗ ಭೌತಿಕ ವಿಷಯ ವಸ್ತುಗಳ ಬಗ್ಗೆ ಎಷ್ಟು ಆಸಕ್ತಿ ಇದೆ, ಆ ವಿಷಯ ವಸ್ತುಗಳ ಆಸಕ್ತಿಯಿಂದ ನಾವು ಯಾವ ರೀತಿ ಕ್ರಮೇಣ ಅದರ ಕ್ಲಚ್ನಿಂದ, ಅದರ ಒಂದು ಕಪಿಮುಷ್ಟಿಯಿಂದ ಯಾವಾಗ ನಾವು ಧೀರೆ 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 ತಪ್ಪಿಸಿಕೊಳ್ಳಲಿಕ್ಕತ್ತೀವಿ, ಯಾವಾಗ ನಮಗ ಭಕ್ತಿ ಆಧ್ಯಾತ್ಮಿಕದ ಕಡೆಗೆ ಒಲವು, ಪ್ರೇಮ ಅಥವಾ ರುಚಿ ಜಾಗೃತ ಆಗ್ಲಿಕ್ಕತ್ತದ, ಅವಾಗ ನಮಗೇನೈತಿ ಈ ಅದರ ಕೈಯಿಂದ ನಾವು ಬಿಡುಗಡೆಗೊಳ್ಳಲಿಕ್ಕತ್ತೀವಂತ. ಅವಾಗ ನಮ್ಗೆ ಗೊತ್ತಾಗ್ತದ ಇದು ಸ್ಪಿರಿಚುವಲ್ ಒಂದು ಸಿಹಿ ಅಥವಾ ಟೇಸ್ಟ್ ನಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಈಗ ನಮ್ಗೆ ಏನಾಗ್ತದೆ, ನಾವು ಕಡವನ ಅದೇವೆ, ದಿನಂಪ್ರತಿ 16 ರೌಂಡ್ ಜಪ ಮಾಡ್ಲಿಕ್ಕೆ ಹೇಳಿದಾರೆ, 16 ರೌಂಡ್ ಜಪ ಮಾಡ್ಬೇಕು, ಲಘು ಬ್ರಾಹ್ಮಿ ಮುಹೂರ್ತದಾಗ ಹೇಳ್ಬೇಕು, ಸ್ನಾನಾದಿಗಳನ್ನು ಮಾಡ್ಬೇಕು, ಭಗವಾನನ ಸೇವಾ ಮಾಡ್ಬೇಕು, ಇವೆಲ್ಲ ಮಹಾರಾಜ್ ಹೇಳಿಕೊಟ್ಟಿದ್ದಾರೆ. ಅವರ ಒಂದು ಆಜ್ಞೆ ಅಥವಾ ಅವರ ಆಣತಿಯ ಮೇರೆಗೆ ನಾವು ಮಾಡ್ತಾ ಇದ್ದೀವಿ, ಅಥವಾ ಯಾರೋ ಭಕ್ತರು ಹೇಳಿದ್ದಾರೆ ಹಿಂಗ್ ಮಾಡಂತ ಹೇಳಿದ್ದಾರೆ, ಅವ್ರು ಹೇಳಿದಾರೆ ಅನ್ನೋ ಸಲುವಾಗಿ ಮಾಡ್ತಾ ಇದ್ದೀವಿ. ಟೇಸ್ಟ್ ಇಲ್ಲ ಅಂದ್ರೂ ಕೂಡ ನಾವು ಒಂದು ನಿಯಮಕ್ಕೆ ಕಟಿಬದ್ಧರಾಗಿ ಮಾಡ್ಲಿಕ್ಕತ್ತೀವಿ. ಅದರ ಕ್ರಮೇಣ 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 ಅದರ ಟೇಸ್ಟ್ ಗೊತ್ತಾಗ್ತಾ ಹೋಗ್ತದಂತ. ವೈಕುಂಠದಾಗ ಒಮ್ಮೆ ಭಗವಾನ್ ತಮ್ಮ ತಲೆಯನ್ನು ಕೈಯಾಡಿಸ್ಕೊಳ್ತಾ ಇದ್ರು. ಒಂದು ಬಾಲ ಏನೋ ಇದಾಯ್ತು, ಅದನ್ನ ಬಾಲನ ಕಿತ್ತು ಹಾಗೆ ಕೈ ಬಿಟ್ರು. ಅದು ಗಾಳಿಯಲ್ಲಿ ತೇಲ್ತಾ 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 ಕೆಳಗಡೆ ಬಿತ್ತು. ಅಲ್ಲಿಂದ 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 ಭೌತಿಕ ಜಗತ್ತಿಗೆ ಬಿತ್ತು, ಅಂದ್ರೆ ಈ ಧರ್ತಿಗೆ ಬಿತ್ತು. ಈ ಭೂಮಿಯ ಮೇಲೆ ಬಿದ್ದಾಗ ಅದು ಒಂದು ಮರವಾಗಿ ಹುಟ್ಟಿತು. ಮರವಾಗಿ ಹುಟ್ಟಿ ಅದರ ಆಯು ಪರಿಪೂರ್ಣವಾಗಿ ಗಾಳಿ ಮಳೆಗಳಿಂದ ಆ ಮರ ಕೆಳಗಡೆ ಬಿದ್ದು ಆ ಮರ ನದಿಯಲ್ಲಿ ತೇಲ್ತಾ ತೇಲ್ತಾ ಜಗನ್ನಾಥ್ ಪುರಿಯ ದಡದಲ್ಲಿ ಬಂದು ಸೇರ್ತೇವಂತ. ಆ ಮರದ ದಿನ್ನಿಯಿಂದ ಜಗನ್ನಾಥ್ ಈ ಭೌತಿಕ ಜಗತ್ತಿಗೆ ಬಂದ್ರು ಅಂತ ಇದು ಒಂದು ಪುಸ್ತಕದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಹಿಂಗ ಭೌತಿಕ ಜಗತ್ತಿಗೆ ಜಗನ್ನಾಥ್ ಅವತರಿತ ಆದ್ರು, ಬಂದ್ರು ಅಂತ. ಮತ್ತೆ ಇನ್ನೊಂದು ರೀತಿ ಇವಾಗ ನೀಲಮಾಧವರಿಂದ ಜಗನ್ನಾಥ ಬಂದ್ರು. ಮತ್ತೆ ಇಂದ್ರದಮನ ಮಹಾರಾಜರು ಯಾಗ ಮಾಡ್ಲಿಕ್ಕೆ ನಾರದ ಮಹರ್ಷಿಗಳು ಹೇಳಿದ್ರು, 1,1000 ಅಶ್ವಮೇಧ ಯಾಗಗಳನ್ನು ಮಾಡ್ಬೇಕಾಯ್ತು. ಅದರಿಂದ ಏನಂತೆ ಈ ನೀಲಮಾಧವರು ಅಪ್ರಕಟ ಇದ್ರಲ್ಲ, ಅವ್ರೇನಂತೆ ಪ್ರಕಟ ಆಗ್ತಾರಂತ. ಆಮೇಲೆ ಅವರಿಗೆ ಆ ಮರದ ದಿನ್ನಿಗಳು ಸಿಗುತ್ತವೆ. ಅದರಿಂದ ಏನಂತೆ ಜಗನ್ನಾಥನ ಮೂರ್ತಿಯ ಕೆತ್ತನೆ ಕೆಲಸ ವಿಶ್ವಕರ್ಮ ಮಾಡ್ತಾರೆ. ಅದು ಮುಂದಿನ ಕಥೆ ನಿಮ್ಗೆ ಆಲ್ರೆಡಿ ಕೇಳಿಸಿಕೊಂಡಿದ್ದೀರಿ. ಹಿಂಗ ಜಗನ್ನಾಥ ಈ ಭೌತಿಕ ಜಗತ್ತಿಗೆ ಬಂದ್ರು ಅಂತ ನೋಡ್ರಿ. ಈಗ ಅನೇಕ ಪರಮಾತ್ಮನ ಲೀಲೆಗಳು ಉಂಟು, ಪಾಸ್ಟ್ ಟೈಮ್ಸ್ ಉಂಟು. ಈಗ ಕೃಷ್ಣನಾಗಲಿ, ರಾಮನಾಗಲಿ, ಅಥವಾ ನರಸಿಂಹದೇವರ ಕಥೆ ಆಗಲಿ, ಅಥವಾ ಇನ್ನಿತರೆ ಯಾವುದೇ ಲೀಲೆಗಳಾಗಲಿ, ಅವು ಎಲ್ಲ ರಿಲೇಟೆಡ್ ಅದಾವ. ಅಂದ್ರೆ ಅದು ಅವರಿಗೆ ಪ್ರಾಣ ಇದೆ, ಮೂರ್ತ ರೂಪ ಇದೆ, ಅಲ್ಲ ಅವರಿಗೆ ಸುಂದರವಾದ ರೂಪ ಇದೆ. ಆದ್ರೆ ಈ ಜಗನ್ನಾಥ ಅನ್ನೋದು ದಾರು ಬ್ರಹ್ಮ. ಆಕ್ಚುಲಿ ದಾರು ಅಂದ್ರೆ ಕಟ್ಟಿಗೆ ಅವತರಿತ ಆಗಿತ್ತು ಅಂತ. ಅಂದ್ರೆ ಭಗವಾನ್ ಕಟ್ಟಿಗೆ ರೂಪದಲ್ಲಿ ಬಂದರು.
ಭಗವಾನ್ ಯಾವುದೇ ರೂಪದಲ್ಲಿ ಆದ್ರೂ ಬರ್ಬೋದು, ಹೇಗೋ ಬರ್ಬೋದು. ಯಾಕಂದ್ರೆ ಅಣೋರಣೀಯ ಅಣುಗಳಲ್ಲಿ ಅವ ಇದ್ದಾನೆ, ಮಹತೋ ಮಹಿಮ. ಹಿಂಗ ಜಗನ್ನಾಥ ಪುರಿಯಲ್ಲಿ ಅನೇಕ ಲೀಲೆಗಳು ನಡೆದವು. ಆ ಲೀಲೆಗಳನ್ನ ದಾಖಲು ಮಾಡ್ತಾರೆ. ಪ್ರತಿದಿನ ಏನಾದ್ರೂ ಪ್ರತಿದಿನದ ಹಿಸ್ಟ್ರಿ ಬರೀತಾರೆ, ಡೈರಿ ಬರೀತಾರೆ. ನಾವು ಕೆಲವೊಬ್ರು ಬರೆಯುವಂತವ್ರು ಇದ್ದಾರೆ, ಬರಿಬೇಕು. ನಾವು ಕೂಡ ನಮ್ಮ ಇವತ್ತಿನ ಒಂದು ಏನು ಕ್ರಿಯೆಗಳದಾವು ಅದರಲ್ಲಿ ಏನ್ ಇಂಪಾರ್ಟೆಂಟ್ ಅನಿಸ್ತದ ಅವನ್ನ ರಾತ್ರಿ ಗಡಿಸಕ್ಕೆ ದಾಖಲಾತಿ ಮಾಡ್ತಾ ಹೋಗ್ಬೇಕು. ಭಗವಾನನ ಮಂದಿರ ಅಂದ್ರ ಶ್ರೀ ಮಂದಿರದಲ್ಲಿ ತಾಡ ಓಲೆಗಳಂದ್ರೆ ತಾಳೆ ಮರದ ಎಲೆ ಮೇಲೆ ಬರಿತಾ ಇದ್ರು. ಡೈರಿ ಬರಿತಾ ಪ್ರತಿದಿನದ ಒಂದು ಘಟನೆಗಳನ್ನ ದಾಖಲಾತಿ ಮಾಡ್ತಾ ಹೋದ್ರು. ಆದ್ರೆ ಇವರು ಬ್ರಿಟಿಷರು ಮೊಘಲರು ಯಾವಾಗ ಬಂದ್ರು ಆ ಮಂದಿರದ ಮೂರ್ತಿಗಳನ್ನ ವಿಗ್ರಹಗಳನ್ನ ಎತ್ತಿ ಕೆಲವೊಬ್ರು ಸುಟ್ರು, ಕೆಲವೊಮ್ಮೆ ಅವನೇನತಿ ಸಮುದ್ರದಲ್ಲಿ ಎಸೆದ್ರು, ಪಾಂಡಿನಲ್ಲಿ ಅಂದ್ರೆ ಕೆರೆಗಳಲ್ಲಿ ಎಸೆದ್ರು. ಹಿಂಗೆಲ್ಲ ಮಾಡ್ಲಿಕ್ಕತ್ತಿದ್ರು. ಅದ್ರ ಸಲುವಾಗಿ ಅಲ್ಲಿ ಅವ್ರಿಗೆ ಇವತ್ತಿನವರೆಗೂ ಅದರದೇ ಹಿಂದೂ ಅಂದ್ರ ಹಿಂದೂ ಅಲ್ಲದವಂತ ಹಿಂದೂ ಧರ್ಮನ ಪಾಲಿಸಲಾರದವರಿಗೆ ಅಲ್ಲೇ ಒಳಗೆ ಬಿಡ್ಲಿಕ್ಕೆ ಅವರು ಅಲೌ ಮಾಡೋದಿಲ್ಲ. ಯಾಕೆ ಕಾರಣ ಅಂದ್ರೆ ಇದೇ ಕಾರಣ. ಅಂದ್ರೆ ನಮ್ಮ ಜಗನ್ನಾಥನ ಎತ್ಕೊಂಡು ಹೋಗ್ತಾರ ಅಂತ ಆ ಉದ್ದೇಶದ ಸಲುವಾಗಿ ಫಾರಿನರಿಗೆ ಅವ್ರ ಒಳಗೆ ಅಲೌ ಮಾಡೋದಿಲ್ಲ. ಇವತ್ತಿನವರೆಗೂ ಕೂಡ ಅಲೌ ಮಾಡೋದಿಲ್ಲ. ಹಿಂಗ ಅವ್ರೇನು ಇಷ್ಟ ಮಾಡ್ಲಿಲ್ಲ. ಮತ್ತೆ ಆ ತಾಡ ಓಲಿಯೊಳಗೆ ಬರೆದಿರುವಂತ ಗ್ರಂಥ ಏನಿದೆ, ಆ ಗ್ರಂಥದ ಹೆಸರು ಮಡಲ ಪಂಚಿಕಾ ಅಂತ ಕರೀತಾರೆ. ಮಡಲ ಪಂಚಿಕಾ. ಆ ಮಡಲ ಪಂಚಿಕದಲ್ಲಿ ಅವನ್ನ ದಾಖಲು ಮಾಡ್ತಾ ಹೋಗ್ತಾ ಇದ್ದಾರೆ. ಆ ಮಡಲ ಪಂಚಿಕನ ಅಗದಿ ಒಳ್ಳೆ ಸೆಕ್ಯೂರಿಟಿ ಒಳಗೆ ಇಡ್ತಾರೆ. ಇವಾಗ ಏನ್ ಮಾಡ್ಲಿಕ್ಕದ್ರು, ಅವ್ರ ಮೊದ್ಲ ದಿನಂಪ್ರತಿನೂ ತೆಗೆದು ಅದನ್ನ ಬರಿತಾ ಇದ್ರು. ಈಗ ಹುಣ್ಣಿಮೆಯಿಂದ ಹುಣ್ಣಿಮೆವರೆಗೆ ಏನೋ ದಾಖಲು ಮಾಡ್ತಾರಂತ. ಆ ಬುಕ್ಕನ ಹುಣ್ಣಿಮೆ ಮಾತ್ರ ತೆಗಿತಾರ ಅನ್ನುವಂಥದ್ದು ಕೇಳಿಸಿಕೊಂಡಿರೋದು. ಹಿಂಗ ಮಡಲ ಪಂಚಿಕದಲ್ಲಿ ದಾಖಲ ಆಗಿರುವಂತ ಲೀಲೆಗಳೇನದವಲ್ಲ, ಕೆಲವೊಮ್ಮೆ ಗುಪ್ತ ಅಂದ್ರೆ ಈಗ ನಾವು ಅನೇಕ ಲೀಲೆಗಳನ್ನ ಏನ್ ಮಾಡ್ತೇವೆ, ನಾವು ಗ್ರಂಥಗಳ ಮೂಲಕ ನೋಡ್ತೇವೆ. ಅಂದ್ರೆ ಶಾಸ್ತ್ರದ ಮೂಲಕ ನೋಡ್ತೇವೆ, ಶಾಸ್ತ್ರ ಚಕ್ಷುಗಳ ಮೂಲಕ ನೋಡ್ತೇವೆ. ಇನ್ನು ಗುರು ಚಕ್ಷುಗಳ ಮೂಲಕ, ಗುರುವಿನ ಮೂಲಕ ನಾವು ಕೇಳಿಸ್ಕೊಳ್ತೀವಿ. ಇನ್ನು ಕೆಲವೊಂದಿಷ್ಟು ಸಾಧುಗಳ ಮೂಲಕ, ಸಾಧು ಸತ್ಸಂಗದ ಮೂಲಕ ನಾವು ಕಥೆಗಳನ್ನು ಕೇಳ್ತೀವಿ. ಇವೆಲ್ಲ ಸಾಧುಗಳ ಮೂಲಕ ಕೇಳಿಸಿಕೊಂಡಿರುವಂತ ಕಥೆಗಳು. ನಾವು ಇವತ್ತ ಆ ಕಥೆಗಳ ಬಗ್ಗೆ ಒಂದು ಸ್ವಲ್ಪ ನೋಡುವ. ಒಮ್ಮೆ 1810 ಇಸ್ವಿಯಲ್ಲಿ ನಡೆದಿರುವಂತದ್ದು. ಹೆಡ್ ಪೂಜಾರಿ ಅಂದ್ರೆ ಹೆಡ್ ಪ್ರೀಸ್ಟ್, ಆ ಶ್ರೀಮಂದಿರದ ಮೇನ್ ಪೂಜಾರಿ ಪಟ್ಟಜೋಶಿ ಮಹಾಪಾತ್ರ ಅಂತ ಇದ್ರು. ಅವರು ಭಗವಾನನ ಸೇವೆ ಇಷ್ಟೊಂದು ನಮ್ರದಿಂದ ವಿನೀತರಾಗಿ ಪ್ರಾರ್ಥನೆ ಮೂಲಕ ಮಾಡ್ತಾ ಇದ್ರು. ಅಂದ್ರೆ ಪ್ರತಿದಿನ ಅವರು ಸೇವೆ ಮಾಡೋದನ್ನ ನೋಡಿ ಒಂದು ದಿನ ಸೇವೆ ಮಾಡಿದ್ರು. ರಾತ್ರಿ ಎಲ್ಲ ಸೇವೆ ಮುಗಿಸಿ ಇನ್ನ ಮನೆಗೆ ಹೊರಗೆ ಹೋಗ್ಬೇಕು. ಕತ್ತಲೆ. ಆ ಕತ್ತಲೆ ಒಳಗೆ ಹಿಂದೆ ಯಾರೋ ಬರಕತ್ತಾರೆ. ಅದು ಟಾಲ್ ಪರ್ಸನಾಲಿಟಿ, ಎತ್ತರವಾಗಿ 15-16 ಫೂಟ್ ಎತ್ತರ ಇರುವಂತವ್ರು ವ್ಯಕ್ತಿ, ದಷ್ಟ ಪುಷ್ಟ ಆಗಿರುವಂತವ್ರು. ಇವ್ರು ಕತ್ತಲದಲ್ಲೇ ಹೋಗ್ತಾ ಇದ್ದಾರೆ. ಅವ್ರು ಇವ್ರು ಹಿಂದಿಂದ ಬರ್ತಾ ಇದ್ದಾರೆ. ಯಾರಪ್ಪ ಇವ್ರು, ನಾನು ಹಿಂದೆ ಬರೋರು ಅಂತ ಹಿಂಗ್ ಒಳ್ಳೆ ನೋಡಿದ್ರು. ಕೇಳ್ಬಿಟ್ಟು ತಿರುಗಿ ನೋಡಿ, ಯಾರು ನೀವು ಅಂದ್ರು. ನಾನು ವಿಭೀಷಣ ಅಂತ ಹೇಳಿದ್ರು. ರಾವಣನ ತಮ್ಮ ವಿಭೀಷಣ. ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ದೀರಂತ, ಯಾಕೆ ನನ್ನ ಹಿಂದಿಂದ ಬರ್ತಾ ಇದ್ದೀರಿ? ಅದಕ್ಕ ವಿಭೀಷಣ ಹೇಳ್ತಾನೆ, ಇಲ್ಲ, ನೀನು ದೇವರ ಶಿವ ಇಷ್ಟೊಂದು ನಮ್ರತೆಯಿಂದ ಪ್ರೇಮ ಪೂರ್ವಕವಾಗಿ ಪ್ರಾರ್ಥನೆ ಪೂರ್ವಕವಾಗಿ ಮಾಡ್ತಾ ಇದ್ದೀಯಾ, ಅದನ್ನ ನೋಡಿಬಿಟ್ಟು ನಮ್ಗೆ ಬಹಳ ಖುಷಿ ಆಯ್ತು. ಅದಕ್ಕೆ ನಾನು ನಿಮ್ಮಿಂದ ಹಿಂದಿಂದ ಬರ್ತಾ ಇದ್ದೀನಿ ಅಂತ. ಆ ಪೂಜಾರಿ ಪಟ್ಟಜೋಶಿ ಮಹಾಪಾತ್ರ ಅವರೂ ನಕ್ರು, ವಿಭೀಷಣನು ನಕ್ರು. ಹೇಳ್ತಾ ಇದ್ದಾರೆ, ಈ ಪೂಜಾರಿ ಕೇಳ್ತಾ ಇದ್ದಾನೆ, ಅಲ್ಲ ನೀವು ಬಂದಿದ್ದೀರಿ ಒಳ್ಳೇದು. ಅಲ್ಲ, ನೀವು ಬಂದಿದ್ದು ನಾನು ಈ ಹೊರಗಿನ ಜಗತ್ತಿನ ಜನಕ್ಕನ್ನ ಅಂದ್ರೆ ಇವ್ರಿಗೇನು ನಾನು ತಿಳಿಸ್ಬೇಕು. ಅದಕ್ಕಾಗಿ ನೀವು ಏನಾದ್ರೂ ಒಂದು ಗುರುತು ಸಾಕ್ಷಿ ಕೊಡಿ ಅಂತಂದ್ರು. ಅವ್ರೇನೈತಿ ಕೈಯೊಳಗ ಕಡಗ ಹಾಕೊಂಡಿದ್ರಂತೆ. ಆ ಕಡಗನ ತೆಗೆದು ಬಿಚ್ಚಿ ಅವ್ರು ಕೊಟ್ರು.
ಆ ಬೀಚಿ ಕೊಟ್ರೆ ಆ ಕಡಗ ಇಷ್ಟೊಂದು ದೊಡ್ಡದಾಗಿದೆ ಅಂದ್ರೆ ಬಂಡಿ ಗಾಲಿಗತೆ ಇದೆ ಅಂತೆ. ಒಮ್ಮೆ ಇನ್ನೊಂದು ಲೀಲೆ ಒಳಗನು ಅವ್ರ ಕರ್ಣಕುಂಡಲ ಏನೋ ಬಿದ್ದಿದ್ದು ಅದು ಕೂಡ ಉಂಟು ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಅಷ್ಟು ದೊಡ್ಡದಿದೆ. ಬಂಡಿ ಗಾಲಿ ಎಷ್ಟು ದೊಡ್ಡದಾಗಿರ್ಬೇಕಿಲ್ಲ, ಆದ್ರೆ ಕರ್ಣಕುಂಡಲ ಎಷ್ಟು ದೊಡ್ಡದಿರ್ಬೇಕು, ಅವ್ರ ಕಿವಿ ಎಷ್ಟು ದೊಡ್ಡದಿರ್ಬೇಕು, ಆ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿರ್ಬೇಕು ಅಂತ. ಇವತ್ತಿನವರೆಗೂ ಅದು ಕೈಗೆ ಹಾಕಿರುವ ಕಡಗ ಏನೈತಿ ಆ ಪೂಜಾರಿ ಅವರ ಮನೆ ಇವತ್ತಿನವರೆಗೆ ಇದೆ ಅಂತೆ. ಅವರ ಎನ್ಸಿಸ್ಟರ್ ಅಂದ್ರೆ ಅವ್ರ ಕುಲದಲ್ಲಿ ಬಂದವರು ಇವತ್ತಿನವರೆಗೂ ಅದು ಜಾಗೃತವಾಗಿ ಇಟ್ಟಿದ್ದಾರೆ. ನೀವು ಇವತ್ತಿನವರೆಗೂ ಕಾಣಬಹುದು. ಅಲ್ಲಿ ಪಂಡಾದವರಿಗೆ ಅವರಿಗೆ ಕೇಳಿದರೆ ಅವರು ತೋರಿಸಬಹುದು ಅಂತ. ಇವತ್ತಿನವರೆಗೂ ಅದು ಉಂಟು ಅಂತ. ಹಿಂಗ ಸಣ್ಣ ಸಣ್ಣ ಲೀಲೆಗಳೇನದವಲ್ಲ ಅವು ಮಡಲ ಪಂಚಿಕದಲ್ಲಿ ದಾಖಲತೆ ಮಾಡಿದ್ದಾರೆ. ಇನ್ನೊಂದು 1890ರಲ್ಲಿ ಅಲ್ಲಿಯ ಹೆಡ್ ಪೂಜಾರಿ, ಗುಡಿ ಪೂಜಾರಿ ಆಗಿದ್ರು. ಆ ಪೂಜಾರಿ ಹೆಸರು ವಿಶ್ವನಾಥ್ ಮೇಘಾ ಅಂತ. ಅವ ಪಂಡ ಜಗನ್ನಾಥ್ ಮಂದಿರ ಅಡಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಒಂದು ಬೇಸ್ ಉಂಟು. ಬೇಸ್ ಅಂದ್ರೆ ಟನಲ್ ಇದೆ. ಟನಲ್ ಅಂದ್ರೆ ಸುರಂಗ ಇದೆ. ಆ ಸುರಂಗದಲ್ಲಿ ಜಗನ್ನಾಥನ ಆಭರಣಗಳನ್ನ ಸ್ಟಾಕ್ ಮಾಡ್ತಾರಂತೆ. ಎಷ್ಟೋ ಆಭರಣಗಳು ಉಂಟು ಅಂತ. ಈಗ ನೀವು ಟಿವಿಯಲ್ಲೆಲ್ಲ ನೋಡಿದ್ದೀರಿ. ಅವರು ಅದರ ಅಡಿಯಲ್ಲಿ ಒಂದು 3-4 ಕೋಣೆಗಳು ಉಂಟು. ಆ ಕೋಣೆಯಲ್ಲಿ ಜಗನ್ನಾಥನ ಸಂಪತ್ತನ್ನ ಗಿಣತಿ ಸಹಿತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆ ಕೋಣೆಗಳ ಬಗ್ಗೆ ಹೇಳಿದ್ದಾರೆ. ಈ ಮಡಲ ಪಂಚಿಕದಲ್ಲಿ ಈ ಸುರಂಗ ಮಾರ್ಗದ ಬಗ್ಗೆನೂ ಉಲ್ಲೇಖ ಇದೆ ಅಂತ. ಅದರಲ್ಲಿರುವಂತ ಆಭರಣಗಳನ್ನು ನೋಡಿ ಈ ಪೂಜಾರಿಗೆ ಒಂದ್ ಸ್ವಲ್ಪ ಇದಾಯ್ತು. ಅದಕ್ಕೆ ಪೂಜಾರಿ ಏನ್ ಮಾಡಿದ, ಒಂದ್ ಸ್ವಲ್ಪ ಅದ್ರೊಳಗೆ ಒಂದಿಷ್ಟು ಆಭರಣಗಳನ್ನ ಚೋರಿ ಮಾಡಿದ. ಅವಾಗ ಏನೈತಿ ಜೆಡ್ ಬ್ಲಾಕ್, ಅವಾಗನು ಕೂಡ ಸೆಕ್ಯೂರಿಟಿ ಅಷ್ಟು ಟೈಟ್ ಇತ್ತು. ಆದ್ರೂ ಕೂಡ ಟೈಟ್ ಸೆಕ್ಯೂರಿಟಿ ಒಳಗೆ ಹೆಂಗೋ ಏನೋ ಜಗನ್ನಾಥನ ಆಭರಣಗಳನ್ನ ಚೋರಿ ಮಾಡ್ಕೊಂಡು ಮನೆಗೆ ತಗೊಂಡೋದ. ಒಂದು 5-6 ದಿನ ಆದ್ಮೇಲೆ ಅವನಿಗೆ ಸರ್ಪ ಕಚ್ಚಿತು. ಮನೆಯಲ್ಲೇ ಸರ್ಪ ಕಚ್ಚಿತ್ತು. ಮನೆಯಲ್ಲಿ ಸರ್ಪ ಕಚ್ಚಿ ಹೆಂಡತಿ ಮುಂದೆ ತೀರಿ ಹೋದವ. ತೀರಿ ಹೋಗ್ಬೇಕಾದ್ರೆ ಆ ಹೆಂಡತಿ ಜನರೆಲ್ಲ ಕರೆದ್ಬಿಟ್ಟು ಈಗೀಗ ಆಗಿದೆ, ಬನ್ನಿ ಬನ್ನಿ ಅಂತ. ಸರ್ಪ ಬಂದು ಹಿಂಗ್ ಕಚ್ಚಿದೆ ಅಂತ ಮನೆಯೆಲ್ಲ ಹುಡುಕಿದ್ರು. ಆ ಸರ್ಪ ಎಲ್ಲಿ ಕಾಣಿಸ್ಲಿಲ್ಲ. ನೀ ಎಲ್ಲ ಸುಳ್ಳು ಹೇಳ್ತಾ ಇದ್ದೆ, ಇಲ್ಲಿ ಯಾವ ಸರ್ಪನೂ ಇಲ್ಲ, ಎಂಥದ್ದು ಇಲ್ಲ ಅಂತ. ಇಲ್ಲ, ನಾನು ಸ್ವತಃ ನೋಡಿದ್ದೀನಿ ಅಂತ ಹೇಳ್ತಾ ಇದ್ಲು. ನಂತರ ಒಂದು 5-6 ದಿನದ ನಂತರ ಅವಳು ಕೂಡ ಅದೇ ರೀತಿ ಶರೀರ ತ್ಯಾಗ ಮಾಡಿದ್ರು. ಅವ್ರ ಮನೆಯಲ್ಲಿರುವಂತ ಎಲ್ಲ ಅವರ ಹೋಲ್ ಫ್ಯಾಮಿಲಿ ಕೂಡ ಇದೇ ರೀತಿ ಸತ್ತೋದ್ರು, ತೀರಿ ಹೋದ್ರು. ಅಂದ್ರೆ ಪರಮಾತ್ಮನ ಆಭರಣಗಳನ್ನು ಯಾರು ಚೋರಿ ಮಾಡ್ತಾರೆ ಅವರು ಶಿಕ್ಷೆಗೆ ಒಳಗಾಗ್ತಾರೆ ಅನ್ನುವಂಥದ್ದು. ಇನ್ನೂ ಒಂದು ಲೀಲೆ, ಬಿಹಾರಿ ಡಾಕು ಅಂತ ಒಬ್ಬ ಡಾಕು. ಅವ ಏನತಿ ಮಂದಿರದ ಇಷ್ಟೊಂದು ಟೈಟ್ ಸೆಕ್ಯೂರಿಟಿ ಒಳಗನು ರಾತ್ರೋರಾತ್ರಿ ಗುಡಿಯ ಮಂದಿರ ಮೇಲೆ ಹತ್ತಿ ಒಳಗಡೆ ಗರ್ಭ ಗುಡಿ ಒಳಗೆ ಹೋಗಿ ಜಗನ್ನಾಥನಿಗೆ ಒಂದು ನಕ್ಲೇಸ್ ಗತೆ ಎಳೆ ಬಿಟ್ಟಿರುವಂತಹದ್ದು ಒಂದು ಅಗದಿ ನವರತ್ನಗಳಲ್ಲಿ ಒಂದಾಗಿರುವಂತಹ ಒಂದು ನವರತ್ನ ಖಚಿತವಾಗಿರುವಂತಹ ಒಂದು ಆಭರಣ, ಅದನ್ನು ಕಳವು ಮಾಡಿದ. ಅದನ್ನ ತಗೊಂಡು ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಒಳಗಡೆನೆ 4 ಈ ಕೋಬ್ರಾ ಅಂದ್ರೆ ಕಾಳಿಂಗ ಸರ್ಪ ಕಚ್ಚಿ ಸತ್ತೋಗಿದ್ದ. ಬೆಳಿಗ್ಗೆ ಶ್ರೀಮಂದಿರ ಓಪನ್ ಆಯ್ತು, ಗರ್ಭಗುಡಿಯನ್ನು ಓಪನ್ ಮಾಡಿದ್ರು. ಗರ್ಭಗುಡಿ ಓಪನ್ ಮಾಡಿದಾಗ ಡಾಕು, ಬಿಹಾರಿ ಡಾಕು ಸತ್ತು ಬಿದ್ದಿದ್ದ. ಅವನ ಜೊತೆಗೆ 4 ಸರ್ಪಗಳು ಅಲ್ಲೇ ಡೆಡ್ ಬಾಡಿ ಇತ್ತು ಅಂತ. ಸರ್ಪಗಳ ಡೆಡ್ ಬಾಡಿನೂ ಅಲ್ಲೇ ಇತ್ತು. ಅಲ್ಲಿರುವ ಪಂಡಗಳಿಗೆ ಅನ್ನುತ್ತಾರೆ ಇದು ಎಲ್ಲ ದಿನಂಪ್ರತಿ ನಡೆಯುವಂಥದ್ದು, ಇದ್ರಾಗ ಏನು ಅಂತದ್ದು ದೊಡ್ಡ ಏನು ವಿಷಯ ಇಲ್ಲ ಅಂತ. ಅಂದ್ರೆ ಪ್ರತಿದಿನ ಈ ರೀತಿ ಒಂದಿಲ್ಲ ಒಂದು ರೀತಿ ಲೀಲೆಗಳು ನಡೀತಾನೆ ಇದ್ದಾವ. ಯಾವಾಗ ನಾವು ಈ ಭೌತಿಕ ಜಗತ್ತನ್ನ ಭಕ್ತರೆಲ್ಲ ಹೋಗಿ ಜಗನ್ನಾಥನ ದರ್ಶನ ಮಾಡ್ತಾರ, ರಾತ್ರಿ ಆದ್ಮೇಲೆ ರಾತ್ರಿ ಒಂದು 2-3 ತಾಸು ಅಷ್ಟೇ ಭಗವಾನಿಗೆ ಆ ದರ್ವಾಜ ಬಂದ್ ಮಾಡ್ತಾರೆ. ಅವಾಗ ಏನಂತಿ ಇತರೆ ಲೋಕಗಳಿಂದ ಬರುವಂತ ಅಂದ್ರೆ ಇದೆಲ್ಲ ಅಂದ್ರೆ ದೇವಾನ್ ದೇವತೆಗಳು, ಯಕ್ಷರು, ಕಿನ್ನರು, ಕಿಂಪುರುಷರು ಏನೋ ಅದರ ಅವರೆಲ್ಲ ಬಂದು ಭಗವಾನನ ದರ್ಶನ ಮಾಡ್ಕೊಂಡು ಹೋಗ್ತಾರಂತೆ. ಅದಕ್ಕಾಗಿ ಅವ್ರು ಬಂದವರಿಗೆ ಪ್ರಸಾದ ಸಿಗಲಿ ಅಂತ ಜಗನ್ನಾಥನ ಮುಂದಗಡೆ ಅವರಿಗಾಗಿ ಸ್ಪೆಷಲ್ ಪ್ರಸಾದ ಇಟ್ಟಿರ್ತಾರಂತೆ. ಆ ಪ್ರಸಾದ ಬೆಳಗ್ಗೆ ಏನವರೆಗಿನ ಆ ಪ್ರಸಾದ ಗಾಯವಾಗಿರ್ತದೆ.
ಅದು ಪ್ರಸಾದ ಅವರೆಲ್ಲ ಗ್ರಹಣ ಮಾಡಿರ್ತಾರಂತೆ, ಬಂದವರಂತ ಅಂದ್ರೆ ಇತರ ಲೋಕಗಳಿಂದ ಬಂದವರು ಈ ಪ್ರಸಾದನ ಸ್ವೀಕಾರ ಮಾಡ್ಕೊಂಡು ಹೋಗ್ತಾರಂತೆ. ಅಂದ್ರೆ ಜಗನ್ನಾಥ ಬರೇ ನಮ್ಮ ಒಬ್ಬರಿಗೆ ನಾಥ ಅಲ್ಲ, ಭೌತಿಕ ಜಗತ್ತಿಗೆ ಮಾತ್ರ ಜಗನ್ನಾಥ ಅಲ್ಲ, ಎಲ್ಲ ಭೌತಿಕ ಜಗತ್ತಾಗಲಿ ಆಧ್ಯಾತ್ಮಿಕ ಜಗತ್ತಾಗಲಿ ಎಲ್ಲರಿಗೂ ಕೂಡ ಜಗನ್ನಾಥನೇ ಅವನು. ಮೂರು ಲೋಕದ ಗಂಡ. ಎಷ್ಟು ಮೂರು ಲೋಕಗಳಂತ ನಾವೇನು ಹೇಳ್ತೇವೆ ಅವೆಲ್ಲದರ ಮೇಲೆ ಅವ ಕಿಂಕಿ, ಯಾಕಂದ್ರೆ ಎಲ್ಲರ ಬೀಜದತ್ತವ ಭಗವಾನ್. ಇನ್ನೊಂದು ಸವಿ ಲೀಲೆ ನಾವು ನೋಡುವ, ಕ್ಯಾಪ್ಟನ್ ಬೀಟಲ್ ಅಂತ ಒಬ್ಬ ಸೇಲರ್ ಅಂದ್ರೆ ನಾವಿಕ, ಅದ್ರದ ಕ್ಯಾಪ್ಟನ್ ಆಗಿದ್ದ, ಹಡಗಿನ ನಾಯಕ. ಅವ ಏನೈತಿ ಫ್ರಾನ್ಸ್ನಿಂದ ಹಡಗ ತೊಗೊಂಡಿದ್ದವ. ಈ ಬಂಗಾಳ ಕೊಲ್ಲಿ ಅಥವಾ ಬಂಗಾಳ ಸಮುದ್ರ ಏನೈತಲ್ಲ, ಆ ಸಮುದ್ರದಲ್ಲಿ ನೇವಿಗೇಟ್ ಮಾಡ್ತಾ ಅಂದ್ರೆ ಅಲ್ಲಿಂದ ಸೇಲ್ ಆಗ್ತಾ ಬರ್ತಾ ಇದ್ದ. ಸೇಲ್ ಆಗ್ತಾ ಎಲ್ಲಿಗೆ ಹೋಗ್ಬೇಕಾಯ್ತು? ಪುದುಚೇರಿಗೆ ಹೋಗ್ಬೇಕಾಯ್ತು, ಅಥವಾ ಈಗಿನ ಪಾಂಡಿಚೇರಿಗೆ ಹೋಗ್ಬೇಕಾಯ್ತು. ಆ ಪಾಂಡಿಚೇರಿಗೆ ಹೋಗ್ಬೇಕಾದ್ರೆ ಈ ಜಗನ್ನಾಥಪುರಿ ಹತ್ತತ್ರ ಬಂದಾಗ ಆ ಹಡಗು ಸ್ಟ್ರಕ್ ಆಗಿಬಿಡ್ತದೆ. ಸ್ಟ್ರಕ್ ಆಯ್ತು ಅಂದ್ರೆ ನಿಂತ್ಕೊಂಡ್ಬಿಡ್ತದೆ, ಅದು ಇದರಲ್ಲಿ ಸಿಕ್ಕಾಕೊಂಡು ಮುಂದೆ ಹೋಗ್ತಾನೆ ಇಲ್ಲ. ಕ್ಯಾಪ್ಟನ್ಗೆ ಬಹಳ ಇದಾಯ್ತು, ಏನ್ ಮಾಡ್ಬೇಕು ಅಂತ. ಅಲ್ಲಿರುವಂತ ಮೀನುಗಾರರು ಇದು ಹಡಗ ಇದರಲ್ಲಿ ಸ್ಟ್ರಕ್ ಆಗಿದೆ ಅನ್ನೋದು ಗೊತ್ತಾಗಿ ಅವ್ರು ಬಂದು ಆ ಕ್ಯಾಪ್ಟನ್ ಜೊತೆ ಮಾತಾಡ್ತಾ ಇದ್ರು. ಕ್ಯಾಪ್ಟನ್ಗೆ ಹೇಳಿದ್ರು, ನೋಡಿ ನೀವು ಜಗನ್ನಾಥ್ ಪುರಿಯ ಈ ಯೂನಿವರ್ಸಲ್ ಲಾರ್ಡ್ ಅದರ ಜಗನ್ನಾಥ್ ಅದರ ಅವರ ಒಂದು ಕಕ್ಷೆಯಲ್ಲಿ ನೀವಿದ್ದೀರಿ. ಹಂಗಾಗುವುದರಿಂದ ಅವರಲ್ಲೇ ಒಂದಿಷ್ಟು ಪ್ರಾರ್ಥನೆ ಮಾಡಿದರೆ ನಿಮ್ಮ ಈ ಸಮಸ್ಯೆ ಬಗೆಹರಿದಿತ್ತು ಅಂತ. ಸರಿ, ಕ್ಯಾಪ್ಟನ್ ಅವನ್ ಗೊತ್ತಿಲ್ಲ ಜಗನ್ನಾಥ್ ಯಾರು, ಅವ್ರ ಲೀಲೆಗಳೇನು ಏನೂ ಗೊತ್ತಿಲ್ಲ. ಹೇಳಿದ್ರು, ಇವ್ರು ಹೇಳಿದಾರ ಅಂತ ಹೇಳ್ಬಿಟ್ಟು ಅವರು ಕೈ ಮುಗಿದು, ಜಗನ್ನಾಥ್ ನೀನು ನನ್ನನ್ನು ರಕ್ಷಣೆ ಮಾಡು, ನನ್ನ ಹಡಗನ್ನು ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡಿ ಆದ್ಮೇಲೆ ಹಡಗ ಶುರು ಮಾಡಿದ್ರೆ ಹಡಗ ಸ್ಟಾರ್ಟ್ ಆಯ್ತು. ಆ ಹಡಗ ಮುಂದೆ ಚಲಿಸ್ತಾ ಪಾಂಡಿಚೇರಿಗೆ ಬಂದು ತಲುಪಿತು ಅಂತ. ಇದು ಆ ಕ್ಯಾಪ್ಟನ್ ಬೀಟಲ್ ಏನದಲ್ಲ, ಆ ಬೀಟಲ್ಗೆ ಅವನ ಹೃದಯ ಬದಲಾವಣೆ ಮಾಡಿದ್ರು. ಅವ ತುರಂತ ಏನೈತಿ ಪುದುಚೇರಿ ಬಂದಾದ ಮೇಲೆ ಮತ್ತೆ ವಾಯಾ ಲ್ಯಾಂಡ್ ಮಾರ್ಗ ಅಂದ್ರೆ ಭೂಮಿ ಮಾರ್ಗದ ಮೂಲಕ ಏನೈತಿ ಪುರಿಗೆ ಬಂದ್ರು. ಪುರಿಗೆ ಬಂದು ಜಗನ್ನಾಥನ ದರ್ಶನ ಮಾಡಿದ್ರು. ದರ್ಶನ ಅಂದ್ರೆ ಈಗ ಹೊರಗಿರುವಂತಹ ಪತಿತ ಪಾವನ ದರ್ಶನ ಮಾಡಿ ಆ ಮಂದಿರಕ್ಕಾಗಿ ದೊಡ್ಡದೊಂದು ಗಂಟೆ ಮಾಡಿ ಕೊಟ್ರು ಅವರು. ಆ ಗಂಟೆ ಮೇಲೆ ಇವತ್ತಿನವರೆಗೆ ನೀವು ಹೋದ್ರೆ ಆ ಗಂಟೆ ಇದೆ, ಆ ಗಂಟೆ ಮೇಲೆ ಹೆಸರು ಬರೆದಿದ್ದಾರೆ, ಕ್ಯಾಪ್ಟನ್ ಬೀಟಲ್ ಅಂತ ಬರೆದಿದ್ದಾರೆ. ಕ್ಯಾಪ್ಟನ್ ಬೀಟಲರ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಬರೆದಿದ್ದಾರೆ ಇವರ ಕೊಡುಗೆ ಅಂತ. ಆ ಗಂಟೆಯ ಒಂದು ಫಾಸ್ಟ್ ಟೈಮ್ ಏನಂತಂದ್ರೆ ಈಗಿದೆ, ಈ ರೀತಿ ಇದೆ, ಬೀಟಲ್, ಕ್ಯಾಪ್ಟನ್ ಬೀಟಲ್ ಅಂತ. ಜಗನ್ನಾಥ ಯಾರ್ಯಾರ ಜೊತೆಗೆ ಯಾವ್ಯಾವ ರೀತಿ ನಡ್ಕೊಳ್ತಾರಂತೆ. ಗಣೇಶ್ ಮಿಶ್ರಾ ಅಂತ ಒಬ್ರು ಒಂದು ಜಗನ್ನಾಥನ ಲೀಲೆಗಳ ಬಗ್ಗೆ ಅವರ ಸಂತಮಾಲಾ ಅಂತ ಒಂದು ಬುಕ್ ಬರೆದಿದ್ದಾರೆ. ಅದರಲ್ಲಿ ದಾಸ್ ಬೌರಿ ಅಂತ ಒಬ್ರು ಭಕ್ತರ ಬಗ್ಗೆ ಹೇಳ್ತಾರೆ. ಅವರು ಬಲಿ ಗ್ರಾಮದಿಂದ ಬಂದವರು, ಬಹಳ ಬಡ ಭಕ್ತರು. ಅವರಲ್ಲಿ ದಿನಂಪ್ರತಿಗೂ ಕೂಡ ಏನೂ ಇರಲಿಲ್ಲ. ಅಂತ ಸ್ಥಿತಿ ಒಳಗೂ ಕೂಡ ಅವ್ರು ಏನ್ ಮಾಡಿದ್ರು, ಜಗನ್ನಾಥನಿಗಾಗಿ ನಾ ಏನಾದ್ರು ಕೊಡ್ಬೇಕು ಅಂತ, ಜಗನ್ನಾಥನಿಗಾಗಿ ಏನಾದ್ರು ಕೊಡ್ಬೇಕು, ನಾನು ಒಂದು ತೆಂಗಿನಕಾಯಿ ಕೊಟ್ಟು ಕಳಿಸ್ಬೇಕು ಅಂತ ಅವ್ರು ಯೋಚನೆ ಮಾಡಿದ್ರು. ಅದಕ್ಕೆ ಆ ತೆಂಗಿನಕಾಯಿ ಖರೀದಿ ಮಾಡ್ಲಿಕ್ಕೆ ಕೂಡ, ಕಾಯಿ ಖರೀದಿ ಮಾಡ್ಲಿಕ್ಕೆ ಕೂಡ ಅವ್ರ ಕಡೆಗೆ ಹಣ ಇಲ್ಲ. ತಮ್ಮಲ್ಲಿ ಒಂದಿಷ್ಟು ಬೆಲೆ ಬಾಳುವ ಒಂದಿಷ್ಟು ಬಟ್ಟೆ ಇತ್ತು ಒಂದು, ಆ ಬಟ್ಟೆನ ಕೊಟ್ಟು ಅದರ ಎಕ್ಸ್ಚೇಂಜ್ ಆಗಿ ಆ ತೆಂಗಿನಕಾಯಿ ಖರೀದಿ ಮಾಡಿದ್ರು. ಖರೀದಿ ಮಾಡಿ ಅದನ್ನ ತಗೊಂಡು ಜಗನ್ನಾಥಪುರಿಗೆ ಬರ್ಲಿಕ್ಕೆ ಅವ್ರ ಕಡೆಗೆ ಹಣ ಇಲ್ಲ, ಏನ್ ಮಾಡುದು? ಅದಕ್ಕೆ ಅವ್ರು ಏನ್ ಮಾಡಿದ್ರು, ಅವ್ನ ಗೆಳೆಯ ಅವಾಗ ಜಗನ್ನಾಥಪುರಿಗೆ ಹೋಗ್ತಾ ಇದ್ರು. ಅವ್ನ ಗೆಳೆಯಿಗೆ ಹೋಗಿ ಹೇಳಿದ, ನೋಡಪ್ಪ ನೀನ್ ಹೇಗೂ ಜಗನ್ನಾಥಪುರಿಗೆ ಹೋಗ್ತಾ ಇದೆ, ಇದನ್ನ ಒಂದ್ ಸ್ವಲ್ಪ ಜಗನ್ನಾಥ್ ಮಂದಿರಕ್ಕೆ ಭಗವಾನಿನ ಕೊಟ್ಟು ಬಾ. ಅಲ್ಲ ಭಗವಾನಿನ ಕೊಟ್ಟು ಬಾ, ಅಲ್ಲೇ ಭಗವಾನ್ ಏನಾದ್ರು ಇದನ್ನ ತಗೊಳ್ತಾನ? ತಗೊಳ್ತಾನೆ. ಇದೇ ಯಾವ ತಗೊಳ್ತಾನಂತ. ನೀ ಹೋಗಿ ಆ ಗರುಡ ಸ್ತಂಭ ಏನಿದೆ ಅಲ್ಲ, ಆ ಗರುಡ ಸ್ತಂಭದ ಮುಂದ್ಗಡೆ ನಿಂತ್ಕೋ, ಅಲ್ಲಿ ಹೋಗಿ ದಾಸ್ ಬೌರಿ ಇದನ್ನ ಕೊಟ್ಟಿದ್ದಾನೆ, ದಯವಿಟ್ಟು ಇದನ್ನು ತೆಗೆದುಕೋ ಅಂತ ಒಂದು ಜಗನ್ನಾಥನಲ್ಲೇ ಪ್ರಾರ್ಥನೆ ಮಾಡು.
ಖಂಡಿತ ಸ್ವೀಕಾರ ಮಾಡ್ತಾರಂತ. ಆಯ್ತು ಅಂತ ತಗೊಂಡು ಹೋದವ. ಈ ಒಂದೆಲ್ಲ ಕೆಲಸ ಕಾರ್ಯಗಳು ಮುಗಿದ ಮೇಲೆ ಅವ ಮಂದಿರಕ್ಕೆ ಹೋದ. ಮಂದಿರದ ಮುಂದ್ಗಡೆ ಹೋಗಿ ಆ ಗರುಡದ ಕಂಬದ ಮುಂದ್ಗಡೆ ನಿಂತ್ಕೊಂಡು ಇದನ್ನ ಹೇಗೆ ಇದು ಮಾಡೋದು ಅಂತ ಅವ್ನಿಗೆ ಇನ್ನೂ ಡೌಟು. ಆದ್ರೂ ಕೂಡ ಅವನು ಹೇಳಿದಾನೆ, ದಾಸಗೌರಿ ಹೇಳಿದಾನೆ. ಅವ್ರಿಗೆ ಹೇಳ್ತಾನೆ, ಹೇ ಜಗನ್ನಾಥ್, ಇದು ನಿನ್ನ ಭಕ್ತನಾದ ದಾಸಗೌರಿ ಕಳಿಸಿದ್ದಾರೆ, ದಯವಿಟ್ಟು ಇದನ್ನು ಸ್ವೀಕಾರ ಮಾಡೋದು. ಆಲ್ಟರ್ನಾಗ ಇದ್ದ ಕೈ ಹಿಂಗ್ ಮುಂದೆ ಚಾಸ್ತಾ ಹೋಯ್ತು. ಅದು ಅಲ್ಟಿಮೇಟ್ ಎಲ್ಲಿವರೆಗೆ ಗರುಡ ಕಂಬ ತನಕ ಕೈ ಬಂತಂತೆ. ಅವ್ರ ಕೈಯಿಂದ ತೆಂಗಿನಕಾಯಿಯನ್ನು ತಗೊಂಡು ಒಳಗಡೆ ತಗೊಂಡು ಹೋಯ್ತು. ಇದು ನೋಡ್ಬಿಟ್ಟು ಅವನ ಫ್ರೆಂಡಿಗೆ ಒಂದು ಮನಿ ನಿಬ್ಬರಿಗಾದವ. ಯಪ್ಪ, ದಾಸಗೌರಿಯ ಒಂದು ಇಷ್ಟೊಂದು ಇಂಟೆನ್ಸ್ ಭಕ್ತಿ ಕೇಳಿ ಅವ ಏನಂತೆ ಅಚಂಬಿತ ಆದ. ಆಶ್ಚರ್ಯ ಆಯ್ತು ಅವನಿಗೆ. ಹಿಂಗ ಈ ದಾಸಗೌರಿ ಇನ್ನೂ ಒಂದು ಅವರ ಫಸ್ಟ್ ಟೈಮ್ ಇದ. ದಾಸಗೌರಿ ಏನ್ ಮಾಡಿದ, ಒನ್ ಟೈಮ್ ಒಳ್ಳೆ ಮಾವಿನ ಹಣ್ಣು ಖರೀದಿ ಮಾಡಿದ್ದ. ಒಳ್ಳೆ ಮಾವಿನ ಹಣ್ಣು. ಆಕ್ಚುಲಿ ಆ ಹಣ್ಣು ಏನಂತೆ ರೇರ್ ಕ್ವಾಲಿಟಿ ಹಣ್ಣು. ಆ ಹಣ್ಣನ್ನ 40 ಹಣ್ಣು ಖರೀದಿ ಮಾಡಿದ್ದ. 40 ಹಣ್ಣು ತಗೊಂಬಂದ. ಆ ಹಣ್ಣು ತಗೊಂಬಂದು ಅಲ್ಲಿರುವಂತಹ ಪಂಡಗಳಿಗೆ ಇದನ್ನ ಜಗನ್ನಾಥನಿಗೆ ಅರ್ಪಣೆ ಮಾಡ್ಬೇಕು. ನಾನು ಕೊಡಿ ನಾ ಅರ್ಪಣೆ ಮಾಡ್ತೇನೆ ಅಂತಂದ್ರೆ ಅಲ್ಲಿ ಪಂಡಗಳು ಮುಗಿಬಿದ್ರು, ಜಗಳ ಮಾಡ್ಲಿಕ್ಕತ್ತಿದ್ರು. ಅವ್ರು ನಾ ಫಸ್ಟ್ ಬಂದಿದ್ದೀನಿ, ನಾ ತಗೊಳ್ಬೇಕು ಅಂತ, ಇನ್ನೊಬ್ಬ ನಾ ಫಸ್ಟ್ ಬಂದಿದ್ದೀನಿ, ನಾ ತಗೋಬೇಕಂತ. ಅದಕ್ಕೆ ಇವರು ದಾಸಗೌರಿ ಹೇಳ್ತಾರೆ, ನೀವು ಯಾರು ಅರ್ಪಣೆ ಮಾಡಬಾರ್ದ, ನಾನೇ ಅರ್ಪಣೆ ಮಾಡ್ತೀನಿ ಅಂತ. ಅವರು ಹೊರಗಡೆ ನಿಂತ್ಕೊಂಡು ಆ ಶ್ರೀಚಕ್ರಕ್ಕೆ ಮೇಲೆ ಸುದರ್ಶನ ಚಕ್ರ ಏನಿದೆ ಅಲ್ಲ ಮೇಲ್ಗಡೆ, ಆ ಸುದರ್ಶನ ಚಕ್ರ ಕಡೆಗೆ ಆ ಮಾವಿನ ಹಣ್ಣನ್ನು ಎತ್ತಿ ಹಿಡಿದ್ರು. ಹೇ ಜಗನ್ನಾಥ, ಇದನ್ನ ಸ್ವೀಕಾರ ಮಾಡು ಅಂದ್ರು. ಹಣ್ಣು ಹೊರಟೋಗ್ಬಿಡ್ತದೆ, ಹಣ್ಣು ಕಾಣದಂಗ ಆಗ್ಬಿಡ್ತದೆ, ಗಾಯಬಾಗ್ಬಿಡ್ತದೆ. ಪ್ರತಿಯೊಂದು ಹಿಂಗ ಒಂದು ಹಣ್ಣು ತೆಗಿತಿದ್ದ, ಅದನ್ನ ಅರ್ಪಣೆ ಮಾಡ್ತಿದ್ದ, ಹಣ್ಣು ಕಾಣದಂಗ ಆಗ್ಬಿಡ್ತದೆ. ಹಿಂಗ 40 ಬರೆ ಹಿಂಗ್ ಕೈ ಎತ್ತಿಟ್ಟು ಎಲ್ಲ ಹಣ್ಣು ಹೋಗ್ಬಿಡು. ಅಲ್ಲಿರೋರೆಲ್ಲ ಪಂಡಗಳಂದ್ರು, ಅಲ್ಲಿರುವಂತವ್ರೆಲ್ಲ ಸೇರಿರುವಂತ ನೆರೆದ ಜನರೆಲ್ಲ ಹೇಳ್ತಾ ಇದ್ರು, ಓ ಇವ ಏನೋ ಮಿಸ್ಟೇಕ್ ಪಾವರು, ಇಲ್ಲ ಇವ ಇಂದ್ರಜಾಲ ಕಣಕಟ್ಟು ವಿದ್ಯೆ ಮಾಡ್ತಾ ಇದ್ದಾನ, ಇವ ಮ್ಯಾಜಿಕ್ ಮಾಡ್ತಾ ಇದ್ದಾನೆ, ನಡ್ರಿ ಅಂದ್ರು. ಎಲ್ಲ ಅವಾಗ ಹೇಳಿದ್ರು, ದಾಸಗೌರಿ ಹೇಳಿದ, ನಾನು ಎಂಥದ್ದು ಇಂದ್ರಜಾಲ ಇಲ್ಲ, ಎಂತ ಮ್ಯಾಜಿಕ್ನು ಮಾಡ್ತಾ ಇಲ್ಲ. ನೀವು ಬೇಕಾದ್ರೆ ಹೋಗಿ ಟೆಸ್ಟ್ ಮಾಡಬಹುದು, ಚೆಕ್ ಮಾಡಬಹುದು. ಹೌದಾ? ಹೌದು, ಚೆಕ್ ಮಾಡಬಹುದು. ಹೋಗಿ ಗರ್ಭಗುಡಿ ಒಳಗೆ ಹೋದ್ರು ಪಂಡ. ಹೋದ್ರೆ ಗರ್ಭಗುಡಿ ಒಳಗ ಮಾವಿನ ಗೋಟಿ ಅಂದ್ರೆ ಮಾವಿನ ಬೀಜ ಏನಿದೆಲ್ಲ ಅವೆಲ್ಲ ಹರಡಿ ಬಿದ್ದಿದ್ವು. ಜಗನ್ನಾಥ್, ಬಲದೇವ್, ಸುಭದ್ರಾ ಮುಂದ ಎಲ್ಲವೂ ಬಿದ್ದುಬಿಟ್ಟಿದಾವು. ಬಿದ್ದಿದ್ದಷ್ಟೇ ಅಲ್ಲ, ಸಿಪ್ಪೆಗಳು ತಿಂದು ಅದ ರಸ ಸ್ವೀಕಾರ ಮಾಡಿ ಎಳೆದು ಹಾಕಿರುವಂತ ಸಿಪ್ಪೆಗಳು ಅಲ್ಲೆಲ್ಲ ಬಿದ್ದಿದಾವು. ಅವ್ರ ಬಾಯಿ, ಜಗನ್ನಾಥನ ಬಾಯಿಯಿಂದ ಮಾವಿನ ರಸ ತೊಟ್ಟಿಕ್ಲಿಕ್ಕತ್ತದ. ಇದನ್ನೆಲ್ಲ ನೋಡಿದ್ರು ಅವ್ರು. ನೋಡಿ ಅಪ್ಪೋ ಅಂದ್ರ ಅವ್ರು. ಹೀಗದೆ ದಾಸಗೌರಿ ಅಷ್ಟೊಂದು ಮಹಾನ್ ಭಕ್ತರಾಗಿದ್ರು ಅವರು. ದಾಸಗೌರಿ ಒಂದು ದಿನ ಜಗನ್ನಾಥ ರಥಯಾತ್ರ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದಾರೆ. ಮನೆಗೆ ಹೋಗ್ಬೇಕಾದ್ರೆ ಒಂದು ಊರಿನಲ್ಲಿ ನಿಂತ್ಕೊಂಡಿದ್ರು. ಊರಿನಲ್ಲಿ ನಿಂತ್ಕೊಂಡಾಗ ಬೆಳಿಗ್ಗೆ ಎದ್ದಾಗ ಕಟ್ಟಿಕೊಂಡೆ ಬಂದಿರುವಂತ ಅನ್ನ ಅವನ ಹೆಂಡತಿ ಏನ್ ಮಾಡಿದ್ಲು, ಒಂದು ಕಟೋರಿ ಅಂದ್ರ ಕಪ್ಪಾಗಿರುವ ಕಟೋರಿ. ಅದು ಕಟೋರಿ ಅಂದ್ರೆ ಒಂದು ಪಾತ್ರೆ ಅಥವಾ ಒಂದು ತಾಲಿ. ಆ ತಾಲಿ ಒಳಗ ಅನ್ನ ಹಾಕಿದ್ರು. ಅನ್ನ ರೌಂಡ್ ಹಾಕಿ, ಈಗ ನಾವು ನಡಿವೆ ಸಾರು ಹಾಕ್ತಿವಲ್ಲ ಹಂಗ ಸಾರನ್ನ ಹೆಂಗ ಪಲ್ಯ ಹಾಕಿದ್ರು. ಕೆಂಪದಾಗಿ ಪಲ್ಯ. ಅದಕ್ಕ ಕಪ್ಪದಾಗಿರುವಂತ ಪಾತ್ರೆಯಲ್ಲಿ ಬಿಳಿದಾದ ಅನ್ನ, ಅದ್ರ ಮೇಲೆ ಕೆಂಪದಾದ ಪಲ್ಯ ಹಾಕಿದ್ರು. ಅದನ್ನ ನೋಡ್ತಾನೆ ದಾಸಗೌರಿ, ನೋಡಿ ಜಗನ್ನಾಥನ್ ನೆನಪು ಬಂದ್ಬಿಡ್ತಾವ ಅವನಿಗೆ. ಅದನ್ನ ಜಗನ್ನಾಥನ್ ನೋಡಿ ಕುಣಿಲಿಕತ್ತಾನ, ಕುಣಿಯಾಕತ್ತಾನ, ಹಾಡ್ದ ಕುಣಿಲಿಕತ್ತಾನ. ಅವ್ರ ಹೆಂಡತಿ ಹೇಗೆ ಊರಿನವರೆಲ್ಲ ಕರೀತಾರೆ, ಕರೆದು ನನ್ನ ಗಂಡನ ಹೇಗಾದ್ರು ಮಾಡಿ ನಿಲ್ಸಿ, ಕಂಟ್ರೋಲಿಗೆ ತಮ್ಮನ್ನಿ ಅಂತ. ಅವರು ಯಾಕೆ ಇವನ್ ಗಂಡನ ನಿಲ್ಲಿಸ್ಬೇಕು ಅಂತಂದ್ರೆ, ಇದು ನೋಡಿ ಪಾತ್ರೆ ನೋಡಿ ಅವ್ನು ಹಿಂಗೆಲ್ಲ ಮಾಡ್ತಾ ಇದ್ದಾನಂತ.
ಅವರು ನೋಡ್ತಾರೆ, ಓ ಜಗನ್ನಾಥನ ಅಂದ್ರೆ ಪ್ರತಿಯೊಂದರದಲ್ಲಿನೂ ಕೂಡ ಜಗನ್ನಾಥನ ಕಾಣ್ತಾ ಇದ್ದಾರೆ. ಜಗನ್ನಾಥನ ಕಣ್ಣು ಕಾಣುತ್ತಂತ ಆ ಪಾತ್ರೆ. ಈಗ ನಮಗೆ ಹಂಗ ಅನಿಸ್ತದ, ನಾವು ಪಾತ್ರೆ ಇಟ್ಕೊಂಡು ಕುತ್ಕೊಳ್ತೇವೆ, ನಾವು ಅನ್ನಕ್ಕ ಹೊಂಡ ಮಾಡ್ತೇವೆ, ಅಥವಾ ಅನ್ನನ ಸುತ್ತಲೂ ಮಾಡಿ ಅದ್ರ ಮೇಲೆ ಸಾರು ಹಾಕೊಳ್ಳಿಕ್ಕೆ ಜಾಗ ಮಾಡ್ತೇವೆ. ನಮ್ಗೆ ಯಾವತ್ತಾದ್ರೂ ಕಂಡಿದೆ ಆ ರೀತಿ? ಇಲ್ಲ. ಅಂದ್ರೆ ಭಕ್ತ ಎಲ್ಲಾದ್ರೂ ಎಲ್ಲಾ ಕಡೆಗೇನು ಭಗವಾನನ ಇರುವಿಕೆಯನ್ನ ನೋಡ್ತಾರೆ. ಹಿಂಗ ದಾಸ್ ಗೌರಿ ಧೀರೆ 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 ಅವ್ರ ಆಯುಷ್ಯು ಮುಗಿತಾ ಮುದುಕರಾದರು. ಅವರಿಗೆ ಜಗನ್ನಾಥಪುರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹೇಗೆ ಹೋಗೋದು? ಜಗನ್ನಾಥ ರಥಯಾತ್ರಕ್ಕೆ ಹೋಗ್ಬೇಕನ್ನೋ ಆಶೆ ಇದೆ, ಇಂಟೆನ್ಸ್ ಆಶೆ, ಅಗದಿ ಗಂಭೀರವಾಗಿರುವಂತ ಅವರ ಆಶೆ ಇದೆ. ಆದ್ರೆ ಹೋಗ್ಲಿಕ್ಕೆ ಶರೀರ ಸಾಥ್ ಕೊಡೋದಲ್ಲ. ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದು ರಾತ್ರಿ ಜಗನ್ನಾಥನಿಗೆ ಜಗನ್ನಾಥನ ಕನಸಿನಲ್ಲಿ ಬಂದ್ರು. ಅವ್ರಿಗೆ ಬಂದು ಹೇಳ್ತಾ ಇದ್ದಾರೆ, ಯಾಕೆ ಚಿಂತೆ ಮಾಡ್ತಾ ಇದ್ರಿ? ನನ್ನ ರಥಯಾತ್ರೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಚಿಂತೆ ಮಾಡ್ಬೇಡಿ, ನಿಮ್ಮ ಮನೆ ಹಿಂದಿರುವ ಕೆರೆಗೆ ಹೋಗ್ರಿ ಅಂದ್ರು. ರಾತ್ರಿನ ಪಡ ಎದ್ರಿ. ಇವ್ರು ಎದ್ದು ಕೆರೆಗೆ ಹೋಗೋದು. ಹೌದು, ಅವ್ರ ಹೆಂಡತಿ ಎಬ್ಬಿಸಿದ್ರು. ಹಿಂಗ ಜಗನ್ನಾಥ ನಮ್ಗೆ ಹಿಂಗ ಹೇಳಿದಾನ ಬಾ ಅಂತ. ಹೆಂಡತಿ ಕರ್ಕೊಂಡು ಲಾಟಿನ್ ಹಿಡ್ಕೊಂಡು ಅವ್ರ ಹೆಂಡತಿ ಆಕೆ ಹಿಂದಿರುವಂತ ಕೆರೆಗೆ ಹೋದ್ರು. ಕೆರೆಗೆ ಹೋಗಿ ನೀರ್ನಲ್ಲಿ ನೋಡ್ತಾರೆ. ಆ ನೀರಿನಲ್ಲಿ ಜಗನ್ನಾಥನ ರಥಯಾತ್ರ ಯಾಸ್ ಇಟ್ ಈಸ್ ಎಲ್ಲ ಕಾಣ್ತಾ ಇದೆ. ಈಗ ನಾವು ಟಿವಿ ಒಳಗೆ ಕುತ್ಕೊಂಡು ನಾವು ಹೆಂಗ ಜಗನ್ನಾಥ ರಥಯಾತ್ರ ವೀಕ್ಷಣೆ ಮಾಡ್ತೇವೆ, ಆ ಕ್ಯಾಮ್ರಾ ಎಷ್ಟು ತೋರಿಸೋದು ಅಷ್ಟು ನಾವು ನೋಡ್ತೇವೆ. ಇಲ್ಲಿ ಹಂಗಲ್ಲ, ಅನಂತವಾಗಿರುವಂತ ಜಗನ್ನಾಥಪುರಿ ಆ ಊರಿನಲ್ಲಿ, ಆ ಪುರಿಯಲ್ಲಿ ನಡೆದಿರುವಂತ ಜಗನ್ನಾಥ ರಥಯಾತ್ರ, ಆ ವಿಗ್ರಹದ ದರ್ಶನ, ಆ ಕೀರ್ತನೆ, ಭಕ್ತರ ಒಂದು ಭಜನ್ನು, ಜನಸ್ತೋಮ, ಅದೆಲ್ಲ ಕಾಣ್ತಾ ಇದೆ. ಜಗನ್ನಾಥನ ರಥಯಾತ್ರ ಅಷ್ಟೊಂದು ಸುಂದರವಾಗಿ ಕಾಣ್ಲಿಕ್ಕತ್ತದ. ಹೇಗಂದ್ರ ಕುರುಕ್ಷೇತ್ರದಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ಕುರುಕ್ಷೇತ್ರದಲ್ಲಿ ನಡೆದಿರುವಂತದನ್ನು ನೋಡಿ ಅದನ್ನ ಹೇಗಿದೆ ಹಂಗೆ ನೋಡಿ ವಿವರಣೆ ಕೊಡ್ತಾನಲ್ಲ, ಆ ರೀತಿ ಇವರು ಸ್ವತಃ ನೋಡ್ತಾ ಇದ್ದಾರೆ. ಹಿಂಗ ಭಗವಾನ್ ಅವರ ಭಕ್ತರ ಜೊತೆಗೆ ಯಾವ ರೀತಿ ಆದಾನ ಪ್ರದಾನ ಮಾಡ್ತಾರೆ ಅಂತ ಈ ದಾಸಗೌರಿ ಈ ರೀತಿ ಜಗನ್ನಾಥನ ಒಂದು ಲೀಲೆಯನ್ನ ನೋಡ್ತಾ ಇದ್ರು ಅಂತ. ಹಿಂಗ ಅನೇಕ ಲೀಲೆಗಳೇ ಉಂಟು. ಇನ್ನೊಂದು ಜಗನ್ನಾಥನ ಮಂದಿರದ ಅಂಗಣದಲ್ಲೇನೆ ಒಂದು ಹನುಮಾನ್ಜಿ ಮಂದಿರ ಉಂಟು. ಎರಡು ರೀತಿಯ ಮಂದಿರದ ಹೊರಗಡೆ ಅಂದ್ರ ಆ ಕಾವಲು ಗೋಡೆಯ ಹೊರಗಡೆ ಒಂದು ಮಂದಿರ ಇದೆ. ಅಲ್ಲೇ ಬೇಡಿ ಹನುಮಾನ್ ಅಂತ, ಅಲ್ಲೇ ಬೇಡಿ ಹಾಕಿರುವಂತ ಹನುಮಾನ್ಜಿ ಮಂದಿರ ಉಂಟು. ಇನ್ನೊಂದು ಆ ಮಂದಿರದ ಆವರಣದ ಒಳಗಡೆನೆ ಒಂದು ಮಂದಿರ ಉಂಟು, ಹನುಮಾನ್ಜಿ ಮಂದಿರ. ಅವನ ಹೆಸರು ಕಾನ್ಪೋಡ್ ಹನುಮಾನ್. ಕಾನ್ಪೋಡ್ ಹನುಮಾನ್ ಅಂದ್ರೆ ಕಿವಿ ಕೇಳಲಾರ್ದ, ಅಂದ್ರೆ ಕಿವುಡ ಹನುಮಾನ್ ಅಂತ ಹೇಳ್ಬೋದು ಕನ್ನಡದಾಗ ನಾವು ಟ್ರಾನ್ಸ್ಲೇಟ್ ಮಾಡಿದಾಗ. ಕಿವುಡ ಹನುಮಾನ್ ಅಂತ ಅಂದ್ರೆ ಅವನ್ ಕಿವಿ ಕೇಳಿಸೋದಿಲ್ಲ. ಯಾಕೆ ಕೇಳಿಸೋದಿಲ್ಲ ಅಂತಂದ್ರೆ, ಜಗನ್ನಾಥ್ ಪುರಿಗೆ ಪಕ್ಕನೆ ಸಮುದ್ರ ಯಾವಾಗಲೂ ಮಂದಿರದ ಒಳಗಡೆ ಬರ್ಬೇಕು ಅನ್ನುವಂತ ಇಚ್ಛೆ. ಮತ್ತೆ ಅದು ಬರೋ ಸಲುವಾಗಿ ಭೋರ್ಗರಿತ ಅದು ಸೌಂಡ್, ಸಮುದ್ರದ ಸೌಂಡ್ ಇಷ್ಟೊಂದು ಸೌಂಡ್ ಎಫೆಕ್ಟ್ ಆಗ್ತದ ಅಂತಂದ್ರೆ, ಇವರು ಪೂಜಾರಿಗಳು ಪಂಡಗಳು ಹೇಳ್ತಾ ಇದಾರೆ, ಪಂಡಗಳು ಹೇಳುವಂತ ಮಂತ್ರನ ತಮಗ್ ತಾವ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ, ಅಷ್ಟು ಭೋರ್ಗರಿತವಾಗ್ತದ ಶಬ್ದ. ಅದಕ್ಕೆ ಇವ್ರು ಹೋಗಿ ಜಗನ್ನಾಥಗೆ ಹೇಳಿದ್ರಂತೆ. ಅಲ್ಟಿಮೇಟ್ ನಾವೆಲ್ಲಿ ಹೋಗಿ ಯಾರ ಮುಂದೆ ಹೇಳ್ತೇವೆ? ಈಗ ಸಣ್ಣ ಮಕ್ಕಳು ಏನೋ ಒಂದಿಷ್ಟು ಕಾಲಿಗೆ ಏನೋ ಚುಚ್ಚಿದ ಕೂಡಲೇ ಹೋಗಿ ಅಮ್ಮನಿಗೆ ಅಪ್ಪನಿಗೆ ಹೇಳ್ತಾರಪ್ಪ ಈ ಕಾಲಿಗೆ ಎಂಥದ್ದು ಚುಚ್ಚು ಅಂತ. ಇಲ್ಲ ಮಕ್ಕಳ ಜೊತೆಗೆ ಯಾವ ಮಕ್ಕಳು ಗುದ್ದಾಡಿದ ಕೂಡಲೇ ಏನ್ ಹೇಳ್ತೇವೆ ನಾವು? ಅಪ್ಪ ಅವನು ನಮ್ಮ ಕೂಟ ಗುದ್ದಾಡ್ತಾ ಇದ್ದಾನೆ. ಪ್ರತಿಯೊಂದನ್ನು ಕಂಪ್ಲೇಂಟ್ ಯಾರಿಗೆ ಹೋಗಿ ಹೇಳ್ತೇವೆ? ಅಪ್ಪ ಅಮ್ಮನಿಗೆ ಹೇಳ್ತೇವೆ. ಅಂದ್ರೆ ಅಪ್ಪ ಅಮ್ಮನಮ್ಮ ಸಂರಕ್ಷಕರೇ ಆದ್ರೆ ಅವ್ರು ನಾವು ಕೇಳಿಸ್ಕೊಳ್ತಾರಂತ. ಯಾರೋ ಏನೋ ಮಾಡಿದ್ರು ಕೂಡ ನಾವು ಸೀದಾ ಎಲ್ಲಿ ಹೋಗ್ತೇವೆ? ಅಪ್ಪ ಇಲ್ಲ ಅಮ್ಮನ ಹತ್ರ ಹೋಗ್ತೇವೆ. ಅಪ್ಪ ಇದು ನೋಡಿ ಹಿಂಗಾಯ್ತು ಅಂತ ಕಂಪ್ಲೇಂಟ್ ನಾವು ಯಾರ ಮುಂದೆ ಹೇಳ್ತೀವಿ? ಅಥವಾ ನಮ್ದು ಏನ ಇದ್ರು ದುಃಖಗಳಿದ್ರು ನಾವು ಯಾರ ಮುಂದೆ ತೋಡ್ಕೊಳ್ತೀವಿ? ತಂದೆ ತಾಯಿಗಳ ಮುಂದೆ ತೋಡ್ಕೊಳ್ತೀವಿ. ಅವರು ಪಂಡಗಳು ಏನ್ ಮಾಡ್ತಾರೆ? ಯಾವಾಗಲೂ ಜಗನ್ನಾಥನ ಮುಂದೆ ಏನೇ ಸಮಸ್ಯೆ ಬಂದ್ರು ಕೂಡ ಅದಕ್ಕೆಲ್ಲ ಜಗನ್ನಾಥನ ಪರಿಹಾರ ಮಾಡೋ ಜಗನ್ನಾಥನ ಹತ್ರ ಹೋಗ್ತಾರೆ. ಯಾಕಂದ್ರೆ ಸರ್ವ ಕಾರಣ ಈ ಜಗತ್ತಿನ ಎಲ್ಲಾ ಕಾರಣಗಳಿಗೆ ಅವನೇ ಕಾರಣ. ಅದಕ್ಕ ಜಗನ್ನಾಥಗೆ ಹೋಗಿ ಹೇಳ್ತಾರೆ,
ಜಗನ್ನಾಥ್ ನಾವ್ ಹೇಳುವಂತ ಮಂತ್ರ ನಿನಗೆ ಕೇಳಿಸೋದು ಇರ್ಲಿ, ನಮಗ ಕೇಳಿಸೋದಲ್ಲ, ನಾ ಯಾವಂಗ್ ಹೇಳೋದು ಅಂತ ಇದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ನಾ ಇದು ಫ್ಯಾಮಿಲಿ ಮ್ಯಾಟರ್ ಇದು, ಇದಕ್ಕೆ ನಾನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಸಮುದ್ರ ದೇವ ಅವಾಗ ಲಕ್ಷ್ಮೀ ದೇವಿ ನೋಡ್ಲಿಕ್ಕೆ ಬರ್ಬೇಕನ್ನುವಂತ ಇಚ್ಛಾ, ಮತ್ತೆ ಲಕ್ಷ್ಮೀ ಗಂಡ ನಾನು ಬರೋಬರಿ ನೋಡ್ಕೊಳ್ತೇನೆ ಇಲ್ಲ, ಮಗಳನ್ನ ಸರಿಯಾಗಿ ನೋಡ್ಕೊಳ್ತೇನೆ ಇಲ್ಲ ಅನ್ನೋದು ನೋಡ್ಬೇಕನ್ನೋ ಸಲುವಾಗಿ ಅವ್ರಿಗೆ ಸಿಟ್ಟು ಶಡವದು. ಅದಕ್ಕೆ ನೋಡ್ಬೇಕಂತಂದು ಆಶೆ ಪಡ್ತಾ ಇದಾರೆ. ಅದ್ರ ಸಲುವಾಗಿ ಈ ಫ್ಯಾಮಿಲಿ ಮ್ಯಾಟರ್ನ ಸಲುವಾಗಿ ನಾನು ಎಂಟ್ರಿ ಆಗೋದಿಲ್ಲ, ನೀವ ಏನಾದ್ರು ಒಂದು ತೀರ್ಮಾನ ತಗೊಳ್ಳಿ ಅಂತ ಈ ಬೇಡಿ ಹನುಮಾನ ಸಲುವಾಗಿ ಅದನ್ನ ಆ ರೀತಿ ಹೇಳಿದ್ರು. ಇಲ್ಲಿ ನಾನು ಪಂಡಗಳಿಗೆ ಹೇಳಿದ್ರು, ಬಹಳ ಇದು ಹೌದು, ನಿಮ್ ಫ್ಯಾಮಿಲಿ ಮ್ಯಾಟರ್ ಆದ್ರೂ ಕೂಡ ಸಾಲ್ವ್ ಮಾಡೋರು ನೀವೇ, ಈ ಸಮಸ್ಯೆಗೆ ಬಗೆಹರಿಸಬೇಕಾದವ್ರು ನೀವೇ, ಏನಾದ್ರು ಒಂದು ನೀವು ದಿಶಾ ತೋರಿಸ್ರಿ, ನಮ್ಗೆ ಏನಾದ್ರು ಒಂದು ಈ ಸಮಸ್ಯೆಗೆ ಪರಿಹಾರ ಹೇಳ್ರಿ ಅಂದ. ಆಯ್ತು, ಇದಕ್ಕೆ ಏನಾದ್ರು ಸಮಸ್ಯೆ ಪರಿಹಾರ ಮಾಡೋವಾದ್ರೆ ಹನುಮಾನ ಮಾಡ್ಬೇಕು, ಮತ್ತೆ ಅವರೇ ಏನಾದ್ರು ಮಾಡ್ತಾರೆ ಅಂತಂದ್ರು. ಅಂದು ಅವರು ದಕ್ಷಿಣ ದೇಶದ ಕಡೆಗೆ ಹಿಂಗೊಮ್ಮೆನ ನೋಡಿದ್ರಂತ, ದೃಶ್ಯ ಹೇಳಿದ್ರು. ಅವ್ರು ಅನ್ಕೊಂಡ್ರು ಪಂಡಗಳು, ನಮ್ಮ ಈ ಸಮಸ್ಯೆಗೆ ಪರಿಹಾರ ಈ ದಿಶೆದೊಳಗೆ ನಮ್ಗೆ ಸಿಗ್ತದಂತ. ರಾತ್ರಿ ಎಲ್ಲ ಸೇವಾ ಮಾಡಿ ಆದ್ಮೇಲೆ ರಾತ್ರಿ ಆ ದಕ್ಷಿಣ ದೇಶದ ದ್ವಾರದ ಕಡೆಗೆ, ದಕ್ಷಿಣ ದ್ವಾರ ಕಡೆಗೆ ಹೋದ್ರೆ ಆ ರಾತ್ರಿ ಒಳಗೆ ಅತಿ ಎತ್ತರವಾದ ಪರ್ಸನಾಲಿಟಿ ಆ ಕಡೆ ಈ ಕಡೆ ಅಡ್ಡಾಡ್ತದ. ಯಾರಪ್ಪ ಇವರು ಈ ರಾತ್ರಿ ಒಳಗೆ ಈ ರೀತಿ ದೈತ್ಯಾಕೃತಿ ಒಳಗ ಅದಿ ಯಾರಿರ್ಬಹುದು ಅಂತ ಸಮೀಪ ಹೋಗಿ ನೋಡಿದಾಗ ಹನುಮಾನ್ಜಿ, ಇವ್ರು ನಮ್ಮ ಹನುಮಾನ್ಜಿ, ಇವರು ನಮ್ಮ ಹನುಮಾನ್ ಇವರು. ಹೌದೌದು, ನಾನೇ ಏನಪ್ಪ ನಿನ್ ಪ್ರಾಬ್ಲಮ್ ಏನು ಅಂತ ಕೇಳಿ. ನಮ್ಮ ಪ್ರಾಬ್ಲಮ್ ಏನಂದ್ರೆ, ನಾವು ಈಗ ಈ ಸಮುದ್ರ ಆವಾಜ್ ಐತಲ್ಲ, ಈ ಆವಾಜಿನೊಳಗೆ ನಾವು ಭಗವಾನಿಗೆ ಹೇಳುವಂತ ಮಂತ್ರಗಳು ಕೇಳಿಸುವುದೇ ಇಲ್ಲ. ಏನ್ ಮಾಡ್ಬೇಕು ಇದಕ್ಕೆ, ಈ ಸಮಸ್ಯೆಗೆ ನೀವ ಬಗೆಹರಿಸ್ಬೇಕಂತ. ಆಯ್ತು ಅಂತಂದ್ರೆ ಹನುಮಾನ್ಜಿ ಒನ್ ಟೈಮ್ ಕಣ್ಣು ಮುಚ್ಚಿ ಹೇಳ್ತಾನೆ, ಆಯ್ತು ಈ ಸಮಸ್ಯೆ ನಾ ಬಗೆಹರಿಸ್ತೇನೆ. ಏನಪ್ಪಾ ಸಮಸ್ಯೆ ಅಂತಂದ್ರ, ಈ ಸೌಂಡ್ ಅನ್ನ ನಾನ ಕೇಳಿಸ್ಕೊಂತೀನಿ, ಎಲ್ಲಾ ಸೌಂಡ್ ಅನ್ನ ನಾ ಕೇಳಿಸ್ಕೊಳ್ತೇನೆ, ಫಿಲ್ಟರ್ ಮಾಡಿ ಶಾಂತವಾಗಿ ಬಿಡ್ತೇನೆ ಅಂತ. ಸಮುದ್ರದ ಆವಾಜನ್ನ ಎಲ್ಲಾ ತನ್ನ ಕಿವಿಗಳ ಮೂಲಕ ಅದನ್ನ ಸ್ವೀಕಾರ ಮಾಡ್ತಾರೆ ಹನುಮಾನ್ಜಿ, ಅದನ್ನ ಹಾಗೆ ಬಿಡ್ತಾರಂತೆ. ಹಿಂಗ ನೀವು ಅಲ್ಲೇ ಆ ಮಂದಿರದ ಒಳಗಡೆ ಹೋದಾಗ ಆ ಪಂಡಗಳು ನಿಮ್ಗೆ ಗೈಡ್ ಮಾಡ್ತಾರೆ. ಆ ಗೈಡ್ ಮಾಡಿದಾಗ ಆ ಗೈಡ್ನ ಹನುಮಾನ್ಜಿ ಮಂದಿರ ವಿಗ್ರಹದ ಮುಂದ್ಗಡೆ ಹೋಗಿ ನಮಸ್ಕಾರ ಮಾಡಿದ್ರೆ ನೀವು ಅವ್ರು ಹೇಳ್ತಾರೆ, ನೀವು ನಮಸ್ಕಾರ ಮಾಡಿ, ಆದ್ರೆ ಯಾವುದೇ ರೀತಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ. ಯಾಕೆ ಅಲ್ಲ, ಹನುಮಾನ್ಜಿಗಿನ ಪ್ರಾರ್ಥನೆ ಮಾಡ್ಬೇಡ ಅಂತ. ಹೌದು, ಯಾಕಂದ್ರೆ ಅವ್ರು ಕಿವಿ ಕೇಳಿಸ್ಕೊಳ್ಳೋದಿಲ್ಲ ಅವ್ರಿಗೆ ಕಿವಿ ಕೇಳುವುದಿಲ್ಲ. ಯಾಕೆ ಕಿವಿ ಕೇಳುವುದಿಲ್ಲ ಅಂದ್ರೆ ಸಮುದ್ರ ದೇವನ ಆ ಸೌಂಡ್ ಕೇಳಿ ಕಿವುಡಾಗಿ ಹೋಗಿದೆ ಅವರು. ಹಂಗಾಗೋದ್ರಿಂದ ಅವ್ರು ಪ್ರಾರ್ಥನೆ ಮಾಡೋದ್ರಿಂದ ಅವ್ರು ಕಿವಿ ಕೇಳಿಸುವುದಿಲ್ಲ. ಅದಕ್ಕೆ ಅವನಿಗೆ ಹೆಸರು ಕಾನ್ ಬೋರ್ಡ್ ಹನುಮಾನ್ ಅಂತ. ಕಾನ್ ಬೋರ್ಡ್ ಅನ್ನಕ್ಕೆ ಕಾನ್ ಔಟ್ ಆಗಿದಾವ, ಒಡ್ಕೊಂಡೋಗಿದಾವಂತ, ಕಿವಿ ಒಡ್ಕೊಂಡೋಗಿದಾವಂತ, ಕಾನ್ ಬೋರ್ಡ್ ಹನುಮಾನ್. ಹಿಂಗ ಸಮುದ್ರ ದೇವ ಅವಾಗ ಹುಣ್ಣಿಮೆ ಟೈಮ್ನಾಗ ಶ್ರೀ ಮಂದಿರದೊಳಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಭಗವಾನ್ ಹೇಳಿದ, ನನ್ನ ಫ್ಯಾಮಿಲಿ ಮ್ಯಾಟ್ರು ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ ಬ್ಯಾಡ್ ಅನ್ಲಿಕ್ಕೆ ಆಗುದಿಲ್ಲ, ಮಾವನ ಮನಿ ಒಳಗೆ ಬರ್ಬೇಡ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ನೀವೇನಾದ್ರೂ ಏನಾದ್ರು ಮಾಡಿ ಅಂತ. ಹನುಮಾನ್ಜಿ ಅವ್ರಿಗೆ ಮೊದಲೇ ಹೇಗಾದ್ರು ಇದು ಹನುಮಾನ್ಜಿ ಅವರಿಗೆ ಈ ಮ್ಯಾಟ್ರನ್ನ ಮುಟ್ಸೋಣ ಅಂತ ಹನುಮಾನ್ಜಿ ಅವ್ರನ್ನ ಕರೆಸಿದ್ರು. ಹನುಮಾನ್ಜಿ ಅವರು ಆಯ್ತು ನಾನು ಇರ್ತೇನೆ ಅಂತ ಅವ್ರು ಕಾವಲು ಕಾಯ್ತಾ ಇದ್ರು. ಸಮುದ್ರ ದೇವ ಯಾವಾಗ ಒಳಗೆ ಬರ್ತಾನ ಅನ್ನೋ ಕೂಡಲೇ ಅವ್ರಿಗೆ ಗದರಿಸ್ತಿದ್ರು, ಸರಿ ಏನ್ ಸರಿ ನೀವು ಅಂತ. ಹನುಮಾನ್ಜಿ ಒಂದಿನ ಏನಂತೆ ಸಮುದ್ರ ದೇವ ಒಂದಿನ ಒಳಗೆ ಎಂಟ್ರಿ ಬರಾಕತ್ತಾರ. ಸಮುದ್ರನ ಒಳಗೆ ಬರಾಕತ್ತಿದ ಮಂದಿರ ಏನಾಗ್ಬಾರ್ದು, ಎಲ್ಲ ಹಾಳಾಗಿ ಹೋಗ್ತದ. ಅದಕ್ಕೆ ಅದು ಬಂದಿರೋದು ನೋಡಿ ಜಗನ್ನಾಥ ಚಿಂತಿತ ಆತ, ಎಲ್ಲಿ ಹೋದ ಇವ ಹನುಮಾನ್ ಅಂತ. ಪಂಡಗಳನ್ನೆಲ್ಲ ವಿಚಾರ ನೋಡಿದ, ಎಲ್ಲಿ ಕಾಣ್ತಾ ಇಲ್ಲ ಹನುಮಾನ್. ಅವ ಹೋಗಿದಾನ ಅಯೋಧ್ಯೆ. ಅವನ್ ಸ್ವಲ್ಪ ಹೊತ್ತು ಆದ್ಮೇಲೆ ಬಂದ, ಎಲ್ಲಿ ಹೋಗಿದ್ದು ಮರೆ ನೀನು, ಎಲ್ಲಿದ್ದಿ? ಇಲ್ಲ, ನಾನು ಇಲ್ಲೆಲ್ಲ ಒಂದೇ ರೀತಿ ಆಹಾರ ತಿಂದು ನನಗೆ ಬೇಸರಾಗಿದೆ. ಅಲ್ಲಿ ಸೀತಾಮಾತಾ ಏನತಿ ಅಯೋಧ್ಯದೊಳಗೆ ಒಳ್ಳೆ ಬೋರಿ ಭೋಜನ ಮಾಡ್ತಾ ಇದ್ದಾರೆ, ಒಳ್ಳೆ ಕರೆದಂತ ಪದಾರ್ಥಗಳು, ಉಂಡಿ, ಲಡ್ಡು, ಲಾಡು, ಜಿಲೇಬಿ, ರಸಗುಲ್ಲ, ಏನೆಲ್ಲ ಐಟಮ್ ಮಾಡ್ತಾ ಇದಾರೆ. ಇಲ್ಲಿ ನೋಡಿದ್ರೆ ನೀವು ಏನ್ ಬರೀ ಯಾವಾಗ್ಲೂ ಕಿಚಡಿ ತಿನ್ನಿಸ್ತಾ ಇದ್ದೀರಿ, ನನಗೆ ಸಾಕಾಗಿ ಹೋಗಿದೆ ಅಂತ. ಹೌದಾ? ಅದಕ್ಕೆ ಅವರ ಪಂಡಗಳೆಲ್ಲ ಯೋಚನೆ ಮಾಡಿದಾರೆ, ಇವ ಹಿಂಗಾದ್ರೆ ನಡೆಯಲ್ಲ ಅಂತ ಹೇಳ್ಬಿಟ್ಟು ಅವಂಗೆ ಕಟ್ಟಿ ನಿಲ್ಸಿದ್ರಂತೆ.
ಒಂದ್ ಕಡೆಗೆ ಇದು ಕತೆ ಬೇರೆ ಬೇರೆ ರೀತಿ ವರ್ಜನ್ ತೊಗೊಳ್ತದ. ಕೆಲವೊಂದು ಸೋರ್ಸ್ಗಳ ಮೂಲಕ ಭಕ್ತರು ಅಂದ್ರ ಪಂಡಗಳ ಕಟ್ಟಿದ್ರು ಅವ್ರಿಗೆ ಬೇಡಿ ಹಾಕಿದ್ರು ಅಂತ. ಇನ್ನೊಂದು ಸೋರ್ಸ್ನೊಳಗ ಜಗನ್ನಾಥ್ ಕಟ್ಟಿದ್ರು, ಅವನಿಗೆ ಕಟ್ ನಿಲ್ಸಿದ್ರು. ಏನೇ ಇರಲಿ ಅದು ಕತೆ, ಜಗನ್ನಾಥ ಅನ್ನದ ಕಟ್ಲೆ ಅಥವಾ ಭಕ್ತರೇ ಕಟ್ಲೆ ಅಥವಾ ಪಂಡಗಳನ್ನೇ ಕಟ್ಲೆ ಅವ್ರಿಗೆ ಬೇಡಿ ಹಾಕಿ ನಿಲ್ಸಿರುವಂತದ್ದು ಹನುಮಾನ್ಜಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಹಿಂಗ ಬೇಡಿ ಹಾಕಿರುವಂತ ಹನುಮಾನ್ಜಿ ಅವ್ರು ಹೇಳಿದ್ರು, ನಾನು ಬೇಡಿ ಹಾಕೊಂಡ್ ಬೇಕಾದ್ರೂ ನಿಂತ್ಕೊಳ್ತೀನಿ, ಆದ್ರೆ ನನಗೆ ಮಾತ್ರ ಪ್ರಸಾದ ಬೇಕು, ಒಳ್ಳೆ ರೀತಿ ಪ್ರಸಾದ ಬೇಕು. ಆವಾಗಿನಿಂದ 56 ಐಟಮ್ಗಳು ಜಗನ್ನಾಥನಿಗೆ ಅರ್ಪಣೆ ಆಗ್ಲಿಕತ್ತಿದ್ವು ಅಂತ. ನನ್ನ ಮೊದಲು ಒಡಿಸಾ ಬಹಳ ಒಂದ್ ಸ್ವಲ್ಪ ಪರಮಾತ್ಮನಿಗೆ ಪ್ರತಿದಿನ ಇಷ್ಟೆಲ್ಲ ಐಟಮ್ ಮಾಡಿದ್ರೆ ಅಲ್ಲಿ ಸಂಪತ್ತು ಕಮ್ಮಿ ಇತ್ತು. ಆ ಟೈಮ್ನಲ್ಲಿ ಈ 56 ಐಟಮ್ ಆಗ್ತಾ ಇರ್ಲಿಲ್ಲ ಅಂತ. ನಂತರ ಏನೈತಿ, ರಾಜ ಇದನ್ನೆಲ್ಲ ಕೇಳಿಸ್ಕೊಂಡಾದ್ಮೇಲೆ ಅದನ್ನ ರಾಜ ಏನೈತಿ ಮಂದಿರಕ್ಕೆ ಒಳ್ಳೆ ದೇಣಿಗೆಗಳನ್ನ ಕೊಟ್ಟು 56 ಐಟಮ್ಗಳು ಜಗನ್ನಾಥನಿಗೆ ಪ್ರತಿದಿನ ನೈವೇದ್ಯ ಆಗ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು. ಕ್ರಮೇಣ ಅದು ಯಾವಾಗ ನೈವೇದ್ಯ ಆಗ್ಲಿಕ್ಕೆ ನೈವೇದ್ಯ ಆದ ಕೂಡಲೇ ಅಲ್ಲಿ ವಿಮಲಾದೇವಿ ಅಂದ್ರೆ ಪಾರ್ವತಿ ದೇವಿಗೆ ಅರ್ಪಣೆ ಆಗ್ತದೆ. ಪಾರ್ವತಿ ದೇವಿ ಯಾಕಂದ್ರೆ ಪಾರ್ವತಿಯ ಪ್ರಾರ್ಥನೆ ಮೇರೆಗೆ ಜಗನ್ನಾಥ ಹೊರಗೆ ಇಲ್ಲಿ ಬಂದಿದ್ದಾರೆ ಪ್ರಸಾದ ಸಲುವಾಗಿ. ನನಗೆ ಪ್ರಸಾದ ಬೇಕಂದ್ರೆ ತಗೊಳಮ್ಮ, ನಿನಗೆ ಎಷ್ಟು ಬೇಕು ಪ್ರಸಾದ ನಾ ಕೊಡ್ತೀನಿ ಅಂತ. ನನಗೆ ಒಬ್ಬಳಿಗೆ ಅಲ್ಲ, ನನ್ನ ಇಡೀ ಭೌತಿಕ ಜಗತ್ತಿನೊಳಗಿರುವಂತ ಎಲ್ಲ ಜೀವರಾಶಿಗಳು ಅಂದ್ರೆ ನನ್ನ ಮಕ್ಕಳಿಗೆ ಎಲ್ಲರಿಗೂ ಸಿಗುವಂತ ಆಗ್ಬೇಕು, ಅದಕ್ಕೆ ನಾನೇ ಬರ್ತೀನಿ ಸ್ವತಃ ಅಂತ ಅಂದು ಜಗನ್ನಾಥ ಈ ಭೌತಿಕ ಜಗತ್ತಿಗೆ ಬಂದಿದ್ರು. ಮತ್ತೆ ಅದ್ರ ಸಲುವಾಗಿ ಜಗನ್ನಾಥ್ ಯಾವಾಗ 56 ಐಟಮ್ಗಳ ಪ್ರಸಾದ ಭೋಗ ತಗೊಳ್ತಾರ, ಅವ್ರು ತಿಂದ ಆದ್ಮೇಲೆ ಉಳಿದಿರುವಂತಹ ಭೋಗನ ತಗೊಂಡು ಹೋಗಿ ವಿಮಲಾದೇವಿಗೆ ಅರ್ಪಣೆ ಮಾಡ್ತಾರೆ. ವಿಮಲಾದೇವಿ ಅಂದ್ರೆ ಪಾರ್ವತಿ ದೇವಿ. ಆ ಪಾರ್ವತಿ ದೇವಿಗೆ ಅರ್ಪಣೆ ಆದ್ಮೇಲೆ ಬೇರೆದವರಿಗೆ ಅರ್ಪಣೆ ಮಾಡ್ತಾರೆ. ಹಂಗ ಈಗ ಹನುಮಾನ್ಜಿ ಕೂಡ ಜಗನ್ನಾಥನ ಪ್ರಸಾದ ಪ್ರತಿದಿನ ಬೇರೆ ಬೇರೆ ಬೋರಿ ವಿಭಜನೆಗಳು ಸಿಗ್ಲಿಕ್ಕತ್ತಿದ್ವು. ಹಂಗಾಗಿ ಹನುಮಾನ್ಜಿ ಕಾಲಲ್ಲಿ ಬೇಡಿ ಹಾಕೊಂಡು ಕಾಯ್ತಾ ಇದ್ದಾರೆ, ಇವತ್ತಿನವರೆಗೂ ಕಾಯ್ತಾ ಇದ್ದಾರೆ ಈ ಬೇಡಿ ಹನುಮಾನ್ ಅಂತ. ಅದನ್ನ ಎಸ್ಪೆಷಲಿ ಆ ವಿಗ್ರಹನ ಪ್ರತಿಷ್ಠಾಪನೆ ಅಂದ್ರೆ ಮೊದಲಿನ ವಿಗ್ರಹ ಬೇರೆ ಇತ್ತು ಕಾಣುತ್ತೆ. ನಂತರ ವ್ಯಾಸತೀರ್ಥರ ಟೈಮ್ನಲ್ಲಿ ವ್ಯಾಸತೀರ್ಥರು ಅದನ್ನ ಏನೈತಿ ಬೇಡಿ ಹನುಮಾನನ ವಿಗ್ರಹನ ಒಳ್ಳೆ ರೀತಿ ಕೆತ್ತಿಸಿ ಅದನ್ನ ಪ್ರತಿಷ್ಠಾಪನೆ ಮಾಡಿದಾರಂತ. ಭಾರತದಲ್ಲಿ ಅನೇಕ ಹನುಮಾನ್ಜಿ ದೊಡ್ಡ ದೊಡ್ಡ ಮಂದಿರಗಳನ್ನು ನಾವು ನೋಡ್ತೇವೆ, ಅವೆಲ್ಲವೂ ವ್ಯಾಸತೀರ್ಥರ ಒಂದು ಕೊಡುಗೆ. ಇನ್ನೊಂದು ಲೀಲೆಯನ್ನು ನೋಡೋಣ. ದಯಾನಕಲಿ ಅಂತ ರಾಜ, ಅಗದಿ ಪುಣ್ಯ ಚರಿತ್ರವಾನ ಇರುವಂತ ರಾಜ. ಆಕ್ಚುಲಿ ಗುರಿಯನ್ನ ಆಳಿರುವಂತ ರಾಜರಲ್ಲಿ ಅನೇಕ ರಾಜರೆಲ್ಲರೂ ಪಯಸ್ ಕಿಂಗ್ಸ್, ರಾಜ ಋಷಿಗಳು ಎಲ್ಲ. ಅಂತವರಲ್ಲಿ ದಯಾನಕಲಿ ರಾಜ ಏನದಲ್ಲ, ಒಳ್ಳೆ ವ್ಯಕ್ತಿ, ಜನಾನುರಾಗಿ ಆಗಿದ್ದ. ಈ ರಾಜ ಏನೈತಿ, ಅವನಿಗೆ ಚದುರಂಗ ಆಟ ಆಡೋದ್ರಲ್ಲಿ ಬಹಳ ಇಷ್ಟ ಇತ್ತು. ಅವನಿಗೆ ಆಟ ಆಡೋದ್ಬೇಕು. ಅವ ಮಂತ್ರಿ ಜೊತೆಗೆ ಯಾವಾಗ್ಲೂ ಆ ಚದುರಂಗ ವಿರಾಮ ಇರುವಂತ ಟೈಮ್ನೊಳಗೆ ಅವನು ಆಟ ಆಡ್ತಾ ಇರ್ತಾನೆ. ಪ್ರತಿದಿನ ಪಂಡಗಳು ಏನ್ ಮಾಡ್ತಾರ, ಪ್ರಥಮ ಸೇವಕ ಅಂದ್ರ ರಾಜ, ಅವನಿಗೆ ಈ ರಾಜಭೋಗ ಅಥವಾ ಈ ಪ್ರಸಾದ ಏನೈತಲ್ಲ, ಆ ಪ್ರಸಾದ ರಾಜನಿಗೆ ಮುಟ್ಟಿಸಿದ ಮೇಲೆ ಉಳಿದವ್ರಿಗೆಲ್ಲರಿಗೂ ಕೊಡುವಂತ ಒಂದು ರೀತಿ ನಿಯಮ ಇತ್ತು. ಆ ನಿಯಮದ ಪ್ರಕಾರ ರಾಜನಿಗೆ ಪ್ರಸಾದ ತಮ್ಮಂದು ಕೊಡ್ಲಿಕ್ಕತ್ತಿದ್ದಾರೆ. ರಾಜ ಇಷ್ಟೊಂದು ಆಟದೊಳಗೆ ಇಷ್ಟೊಂದು ನಿಮಗ್ನ ಆಗಿದ್ದಾನೆ ಅಂದ್ರೆ ಅವ್ರು ಬಂದು, ಮಹಾರಾಜರೇ ನಾವು ಜಗನ್ನಾಥನ ಪ್ರಸಾದ ಬಂದಿದ್ದೀವಿ ತಗೊಳ್ಳಿ ಅಂತ. ಹೌದಾ, ಜಗನ್ನಾಥನ ಪ್ರಸಾದ ಬಂದಿರ? ಅವ್ ಲೆಫ್ಟ್ ಹ್ಯಾಂಡ್ ಒಳಗಿದ್ದ ಜಗನ್ನಾಥನ ಪ್ರಸಾದ ತಗೊಂಡ ಅದನ್ನ ಸೈಡ್ಗೆ ಇಟ್ಟ, ಮತ್ತೆ ಆಟದಲ್ಲಿ ಕಾಯಿ ನಡೆಸ್ಲಿಕ್ಕೆ ಅವ್ರ ಪಂಡಗಳು ಹೋದ್ರು. ಈ ಪ್ರಸಾದ ಲೆಫ್ಟ್ ಹ್ಯಾಂಡ್ ತಗೊಂಡು ಇಟ್ಟಿದ್ದು ಈ ಆಟ ಮುಗಿದ ಮೇಲೆ ಗೊತ್ತಾಗ್ಲಿಕ್ಕೆ, ನಾನು ಲೆಫ್ಟ್ ಹ್ಯಾಂಡ್ ಎಡಗೈಯಿಂದ ತಗೊಂಡೆ ಜಗನ್ನಾಥನ ಪ್ರಸಾದ. ನಾನು ತಪ್ಪು ಮಾಡಿದೆ, ಅಪರಾಧ ಮಾಡಿದೆ ಅಂತ ಅವನಿಗೆ ಗಿಲ್ಟಿ ಮಾಡ್ಕೊಳ್ಳಿಕ್ಕೆ. ಕ್ರಮೇಣ ರಾತ್ರಿ ಮಲಗಿದಾಗ ಕಿಟಕಿಯಿಂದ ಒಂದು ಕೈ ಬರ್ಲಿಕ್ಕತ್ತಂತ. ಆ ಕಿಟಕಿಯಿಂದ ಮಲಗಿದಾಗ ಕಿಟಕಿಯಿಂದ ಒಂದು ಕೈ ಬಂದು ಆಕ್ರಮಣ ಮಾಡುವಾಗ್ಲಿಕ್ಕೆ ನೋಡ್ಲಿಕ್ಕತ್ತೈತಿ. ಒಂದು ಕೈ ಕಿಟಕಿಯಿಂದ ಮೂಲಕ ಒಳಗೆ ಬರ್ತಾ ಇತ್ತು. ಧೀರೆ 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 ರಾಜ ಏನತಿ ನರ್ವಸ್ ಆದ. ಅವ ಊಟ ಮಾಡೋದು ಬಿಟ್ಟ, ಶಕ್ತಿಗೆ ಹೊಂದಿದ. ಒಂದು ಮನೆ ಯಾವ ಕಾರ್ಯದಲ್ಲೇನೂ ಉತ್ಸಾಹ ಇಲ್ಲ. ಮಂತ್ರಿಗೆ ಚಿಂತೆ ಆಯ್ತು, ಯಾಕೆ ರಾಜ ಹಿಂಗೆ ಆಗ್ಲಿಕ್ಕತ್ತಾನಂತ. ಒಂದಿನ ರಾಜನ ಕೇಳ್ತಾ ಇದ್ದಾನೆ,
ಮಹಾರಾಜ್ರೆ ಯಾಕೆ ನೀವು ಈ ರೀತಿ ಆಗ್ಲಿಕ್ಕೆ ಏನ್ ನಿಮ್ಗೆ ಚಿಂತೆ? ಹೌದೌದು, ನಂಗೆ ದೊಡ್ಡ ಚಿಂತೆ ಇದೆ. ಏನು? ನನಗೆ ರಾತ್ರಿ ನಿದ್ರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿದ್ರೆ ಮಾಡ್ಬೇಕಾದಾಗ ಒಂದು ಕೈ ಕಿಡಿಕೆ ಮೂಲಕ ಹೊರಗಿನಿಂದ ಒಳಗೆ ಬರ್ತದ ಅಂತ. ಹೌದಾ? ಅದೇಗೆ? ಅವ್ರು ಹೇಳಿದ್ರು ಯಜ್ಞ, ಯಾಗ, ಹೋಮ, ಹವನ, ಇವು ಏನ್ ಭೂತ ಚೇಷ್ಟ ಏನೇನ್ ಬಿಡಿಸೋದ್ರ ಎಲ್ಲರನ್ನು ಕರೆಸಿ ಅವನ್ನೆಲ್ಲ ಮಾಡಿಸಿದ್ರು. ರಾಜ ಮಾತ ಕೇಳಿದ್ರಿ, ಇವತ್ತೇನು ಬಂದಿರ್ಲಿಕ್ಕಿಲ್ಲ ಅಲ್ಲ ನಿಮ್ಗೆ ಅಂದ್. ಅಲ್ಲ, ಇವತ್ತು ಕೂಡ ಬಂದಿದೆ ಅಂತ. ಮಂತ್ರಿ ಚಿಂತೆ ಆಯ್ತು, ಏನ್ ಮಾಡ್ಬೇಕು ಇದಕ್ಕೆ? ಹೆಂಗಾದ್ರು ಮಾಡಿ ರಾಜನ ರಕ್ಷಣೆ ಮಾಡ್ಬೇಕಲ್ಲ, ರಕ್ಷಣೆ ಮಾಡ್ಬೇಕು ಅಂತ. ಅದಕ್ಕೆ ಹೇಳಿದ, ಮಹಾರಾಜರ ಒಂದು ನಾ ಹೇಳಿ, ನಿಮ್ಮ ರೂಮಿನಲ್ಲಿ ಇವತ್ತು ನಾ ಮಲಗ್ತೇನೆ, ನನ್ನ ರೂಮಿನಲ್ಲಿ ನೀವು ಮಲಗಿರಿ ಇವತ್ತು ನೋಡಿ ಅಂತ. ಆಯ್ತು, ಒಳ್ಳೆ ಐಡಿಯಾ ಅಂತ. ಮಂತ್ರಿ ಮಲಗಿದ. ರಾತ್ರಿ ಇಡೀ ನಿದ್ರೆ ಮಾಡಲಿಲ್ಲ. ನೋಡಿದ ಕಿಟಕಿಯಿಂದ ಏನ್ ಬರ್ತದೆ ಅಂತ. ಒಂದ್ ಕೈ ಬಂತು. ಕೈ ಬರ್ತದೆ. ತುರಂತವ ಖಡ್ಗ ತಗೊಂಡ, ಖಡ್ಗದಿಂದ ಕೈಯನ್ನು ಕತ್ತರಿಸಿ ಆ ಕೈಯನ್ನು ಹಂಗ ಹಿಡ್ಕೊಂಡ. ಬೆಳಗಾಗುವವರೇನ ಕೈ ಒಳಗೆ ಇಟ್ಕೊಂಡಿರುವಂತ. ಬೆಳಗ್ಗೆ ರಾಜನ ಹತ್ರ ಹೋದ ಭೇಟಿ ಆಗ್ಲಿಕ್ಕೆ. ರಾಜನಿಗೆ ಹೋಗಿ, ನೋಡಿ ರಾತ್ರಿ ಎಲ್ಲ ಬರ್ತದೆ, ನಿಮ್ ಕೈ ಬರ್ತದೆ ಅಂತ ಹೇಳಿದ್ರಲ್ಲ, ಆ ಕೈಯನ್ನ ಕತ್ತರಿಸಿದ್ದೀನಿ ಅಂತ. ಹಿಂಗ್ ನಮಸ್ಕಾರ ಮಾಡಿ ಆ ಕೈಯನ್ನು ಹಿಂಗ್ ನಮಸ್ಕಾರ ಮಾಡಿ ರಾಜನ್ ನೋಡ್ತಾನೆ. ಅವ್ರ ರಾಜನ ಲೆಫ್ಟ್ ಹ್ಯಾಂಡೇ ಇಲ್ಲ. ಮಹಾರಾಜ್ರೆ ಏನಾಯ್ತು ಇದು? ನಿಮ್ದು ಕೈಗೆ ಏನಾಯ್ತು ಅಂತ. ಈ ನೀ ಹಿಡ್ಕೊಂಡ್ ಬಂದಿರೋದು ಕೈ ಏನಿದೆಯಲ್ಲ, ಅದು ನಂದೇ ಕೈ ಅಂದ್ರವ. ಯಾಕೆ ಇದನ್ನ ಈ ರೀತಿ ಮಾಡಿದ್ರಿ ಅಂತ. ಇದನ್ನ ನಾನೇ ಡ್ರಾಮಾ ಮಾಡಿರೋದು. ಯಾಕೆ ಮಾಡಿದ್ರಿ ಅಂತ. ಇಲ್ಲ, ನಾನು ಎಡಗೈಲಿಂದ ಪ್ರಸಾದ ತಗೊಂಡೆ. ಯಾವಾಗ್ಲೂ ನನ್ನ ಮನಸ್ಸಿನಲ್ಲಿ ಅದು ಕೊರಿಲಿಕತ್ತು, ಈ ಕೈ ಯೋಗ್ಯ ಅಲ್ಲ ಅಂತ ನನಗಿನ್ನ. ಅದಕ್ಕೆ ಈ ಕೈಯೇ ಬೇಡ ಅಂತ ಅನ್ನೋ ಸಲುವಾಗಿ ಇದನ್ನ ಕೈ ಕಟ್ ಮಾಡ್ಕೊಳ್ಳಿಕ್ ನೋಡ್ತಾ ಇದ್ದೇನೆ. ಅದನ್ನ ಹೇಗೆ ಕಟ್ ಮಾಡ್ಕೊಳಕ್ ಆಗ್ತದೆ ಈ ಕೈಯನ್ನ? ಅದಕ್ಕೆ ಈಗ ಈ ರೀತಿ ನಾನು ನಾಟಕ ಮಾಡಿದೆ. ನಾಟಕದಲ್ಲಿ ಸಕ್ಸಸ್ ಆಯ್ತು ಅಂತ. ಕ್ರಮೇಣ ರಾಜ ಈ ನೋಡ್ರಿ, ಅಂಗಹೀನ ಆದವರಿಗೆ ಭಗವಾನನ ದರ್ಶನಕ್ಕ ಒಳಗಡೆ ಬಿಡ್ತಾ ಇರಲಿಲ್ಲ, ಎಲ್ಲೇ ಜಗನ್ನಾಥ ಪುರಿ ಒಳಗ. ಅದಕ್ಕೆ ರಾಜನಿಗೆ ಜಗನ್ನಾಥನ ದರ್ಶನಕ್ಕೆ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಜಗನ್ನಾಥನ ದರ್ಶನ ಇಲ್ಲ, ಏನ್ ಮಾಡೋದು? ಆದ್ರೂ ಕೂಡ ಅವ್ರು ಏನ್ ಮಾಡ್ತಿದ್ರು, ರಾಜ ಏನಾದ್ರೂ ಒಂದು ಮಾಡ್ಬೇಕು ನಾನಂತ, ಜಗನ್ನಾಥನ ಸೇವಾ ಮಾಡ್ಬೇಕಂತ. ಆ ಜಗನ್ನಾಥನ ಆಮೇಲೆ ಕೈ ಅದಕ್ಕೆ ಔಷಧ ಹಾಕಿ ಅದನ್ನ ರಾಜವೈದ್ಯರಿಂದ ಅದನ್ನ ಟ್ರೀಟ್ಮೆಂಟ್ ಮಾಡಿಸಿದ್ರು. ಆ ಕೈಯನ್ನ ತೆಗೆದುಕೊಂಡು ಹೋಗಿ ಜಗನ್ನಾಥ ವಲ್ಲಭ ಗಾರ್ಡನ್ ಅಂತದ ಒಳಗಡೆ, ಜಗನ್ನಾಥನ ಗಾರ್ಡನ್ ಅದ. ಒಳಗಡೆ ಗಾರ್ಡನ್ ಒಳಗ ಅನೇಕ ಹೂವಿನ ಗಿಡಗಳನ್ನ ಬೆಳೆದಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಮಲ್ಲಿಗೆ ಹೂಗಳು ಎಷ್ಟೆಲ್ಲ ವೆರೈಟಿ ಅದಾವ ಜಗತ್ತಿನಲ್ಲಿ, ಎಷ್ಟೆಲ್ಲ ವೆರೈಟಿ ಮಲ್ಲಿಗೆ ಹೂಗಳದಾವ್. ಅವೆಲ್ಲ ಬಳ್ಳಿಗಳನ್ನ ಹಚ್ಚಿದ್ದಾರೆ, ಇವತ್ತಿನವರೆಗೆ ಅದಾವ. ನೀವು ಇವಾಗನೂ ಹೋಗಿ ನೀವು ಕೂಡ ನೋಡ್ಬೋದು. ಆ ಗಾರ್ಡನ್ ಪಕ್ಕಕ್ಕನೆ ಜಗನ್ನಾಥನ ವೈಕುಂಠ ಧಾಮ ಅದ. ಅಂದ್ರ ಜಗನ್ನಾಥ ಅಂದ್ರ ವಿಗ್ರಹಗಳು ಯಾವಾಗ ಬದಲಾವಣೆ ಆಗ್ತಾವೋ ಅವನ್ನ ಅಲ್ಲಿ ಜಮೀನಲ್ಲಿ ಸಮಾಧಿ ಮಾಡ್ತಾರೆ, ಅದು ಕೂಡ ಇದೆ. ಆ ಗಾರ್ಡನ್ ಐತೆಲ್ಲ, ಗಾರ್ಡನ್ ಬಹಳ ಸುಂದರವಾಗಿ ಇವತ್ತಿನವರೆಗೂ ಬಹಳ ಸುಂದರವಾಗಿ ಮೇಂಟೈನ್ ಮಾಡಿದ್ದಾರೆ. ಮಂದಿರದ ಒಳಗಡೆನೆ ಇದೆ ದೊಡ್ಡ ಮಂದಿರ. ಆ ಮಂದಿರದ ಒಳಗಡೆ ಗಾರ್ಡನ್ ನಲ್ಲಿ ಆ ಕೈಯನ್ನು ಹುಗಿದು, ಆ ಕೈಯ ಹುಗದ ಮೇಲೆ ಆ ಜಮೀನಿನ ಮೇಲೆ ಒಂದು ಹೂವಿನ ಗಿಡ ನೆಟ್ಟಿದೆ. ಆ ಹೂವಿನ ಗಿಡ ಅದು ಇಷ್ಟೊಂದು ಪ್ರಫುಲ್ಲವಾಗಿ ಬೆಳೀತು. ಅದರಲ್ಲಿ ಬರುವಂತ ಹೂಗಳು ಇಷ್ಟೊಂದು ಸುಗಂಧಿತ ವಾಸನೆ, ಮತ್ತು ಅದರ ಎಲೆ ಕೂಡ ಸುಗಂಧಿತವಾಗಿದ್ವು. ರಾಜನಿಗೆ ಅಟ್ಲೀಸ್ಟ್ ಒಂದು ಸೇವಾ ಮಾಡ್ಬೇಕನ್ನುವಂತ ಆಸೆ ಇತ್ತು. ಏನಾದ್ರು ಹೂಗಳನ್ನಾದ್ರೂ ಬಿಡಿಸಿ ಆ ಹೂಗಳನ್ನ ಗಾರ್ಡನರ್ ಮೂಲಕ ಜಗನ್ನಾಥನಿಗೆ ತಲುಪಿಸ್ಬೋದು. ನಾವು ಹೋಗ್ಲಿಲ್ಲ ಅಂದ್ರೂ ಕೂಡ ಹೋಗೋರ ಕೈಯಲ್ಲಿ ಆದ್ರೂ ಮಂದಿರಕ್ಕೆ ಇದನ್ನ ಕಾಣಿಕೆ ಮುಟ್ಟಿಸಪ್ಪ ಅಂತ ಕಳಿಸ್ತೀವಲ್ಲ ನಾವು. ಹಂಗ ಜಗನ್ನಾಥ ಏನತಿ ದಿನಂಪ್ರತಿ ಹೂಗಳನ್ನ ತೆಗೆದು ಅವನೇನತಿ ಗಾರ್ಡನ್ ಮೂಲಕ ಅದು ಜಗನ್ನಾಥನ ಮಂದಿರದ ಒಳಗಡೆ ಹೋಗಿ ವಿಗ್ರಹಕ್ಕ ಸೇರ್ಲಿ ಅನ್ನುವಂಥದ್ದು. ಹಿಂಗ ದಿನಂಪ್ರತಿ ಬಿಡಿಸ್ಬೇಕಾದ್ರೆ ಒಂದು ಹೊಸದಾಗಿ ನೆಟ್ಟಿರುವಂತ ಮರ ಬಳ್ಳಿ ಇತ್ತಲ್ಲ, ಆ ಬಳ್ಳಿಗೆ ಎಷ್ಟೊಂದು ಚಂದದ, ಎಷ್ಟೊಂದು ಇದು ಯಾರು ನೆಟ್ಟಿದ್ದು ಅಂತ ಗಾರ್ಡನರ್ ಕೇಳಿದ. ಗಾರ್ಡನರ್ ಅಂದ್ರ ತೋಟ ಜಾಗೃತಿ ಮಾಡುವಂತ ತೋಟಿಗೆಯನ್ನು ಕೇಳಿದರು. ಇದು ನಂಗೆ ಗೊತ್ತಿಲ್ಲ, ಯಾರು ನೆಟ್ಟಿದ್ದಾರೋ ಗೊತ್ತಿಲ್ಲ. ಇದು ಹೂ ಯಾವುದು ಪ್ರಜಾತಿ ಅನ್ನೋದು ಗೊತ್ತಿಲ್ಲ. ಇದು
ಹೌದಾ, ಇದು ಯಾವ ಸ್ಪೀಸೀಸ್ ಅಥವಾ ಯಾವ ಪ್ರಜಾತಿ ಅನ್ನೋದು ಗೊತ್ತಿಲ್ಲ, ಹಾಗಾದ್ರೆ ಇದನ್ನ ಜಗನ್ನಾಥನಿಗೆ ಹೆಂಗ್ ಅರ್ಪಣೆ ಮಾಡ್ತಾರೆ? ಇದೊಂದು ಮಾಡಬೇಡಿ ಅದನ್ನ ಆಗರ ಅಂತ. ಅದ್ರಲ್ಲಿ ಒಳ್ಳೆ ಹೂ ಬಂದಿದ್ವು, ಜಗನ್ನಾಥನ್ಗೆ ಅದನ್ನ ಅರ್ಪಣೆ ಮಾಡ್ಬೇಡ ಅಂತ ಹೇಳಿ ಹೊತ್ನಾಗ ಮಾರನೇ ದಿನ ಬಂದು ಮತ್ತೆ ಹೂ ತೆಗಿತಾ ಇರ್ಬೇಕಾದ್ರೆ ಗಿಡ ನೋಡ್ತಾನ, ಗಿಡ ಎಲ್ಲ ಎಲೆನೂ ಇಲ್ಲ ಹೂವೂ ಇಲ್ಲ, ಬರೇ ಬಳ್ಳಿ ಮಾತ್ರ ಅದು ಹಾಗೆ ಇದೆ, ಲತೆ ಮಾತ್ರ. ಗಾರ್ಡನರ್ ಕೇಳ್ತಾ ಇದ್ದಾನೆ, ಇದು ಏನಾಯ್ತು ಮರೆ, ಇದ್ರದ್ದು ಎಲೆನೂ ಇಲ್ಲ ಹೂಗಳನ್ನಿಲ್ಲ, ಏನಾಯ್ತು ಅದನ್ನು? ಗಾರ್ಡನರ್ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಮಹಾರಾಜ್ರೆ, ಇದನ್ನ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಇದನ್ನ ಯಾರು ಏನ್ ಮಾಡಿದಾರ ಗೊತ್ತಿಲ್ಲ ಅಂತ. ರಾಜ ಅವತ್ತು ಮಲಗಿದ್ರು. ಮಲಗಿದಾಗ ಸ್ವತಃ ಜಗನ್ನಾಥ್ ಬರ್ತಾರೆ, ಬಂದು ಹೇಳ್ತಾನೆ, ಏ ರಾಜ, ಇದನ್ನ ನಾನೇ ಚೋರಿ ಮಾಡಿದ್ದೇನೆ, ನಾನೇ ಕಳ್ತನ ಮಾಡಿದ್ದೇನೆ, ನಿನ್ನ ಕೈಯಿಂದ, ಅಂದ್ರೆ ನಿನ್ನ ಅತಿ ಪ್ರೇಮ ಪೂರ್ವಕವಾಗಿರುವಂತ ಈ ಶರೀರದ ಒಂದು ಭಾಗ ಅದನ್ನಲ್ಲಿ ಅಲ್ಲಿ ಹುಗಿದಿದ್ರಿ, ಅದರ ಮೇಲುಗಡೆ ಬೆಳೆದಿರುವಂತ ಈ ಲತೆಯಿಂದ ಬರುವಂತ ಹೂ ಎಲೆ ಎಷ್ಟೊಂದು ಸುಗಂಧಿತವಾಗಿದ್ದಾವು, ಇದು ಅದ್ರ ಸಲುವಾಗಿ ನಾ ಇದನ್ನ ನಾನೇ ಕಳ್ತನ ಮಾಡಿರೋದು, ಚಿಂತೆ ಮಾಡಬೇಡ ಅಂದ್ರು. ಇವತ್ತಿನವರೆಗೂ ಒಂದು ಫೆಸ್ಟಿವಲ್, ಹಬ್ಬ ಆಚರಣೆ ಮಾಡ್ತಾರೆ ಇಲ್ಲಿ ಜಗನ್ನಾಥನ ಶ್ರೀಮಂದಿರದಲ್ಲಿ. ಜಗನ್ನಾಥನ ವಿಗ್ರಹಗಳು, ಉತ್ಸವ ವಿಗ್ರಹಗಳೇನದವಲ್ಲ, ಆ ವಿಗ್ರಹಗಳನ್ನು ತಗೊಂಡು ಪ್ಯಾಲಂಕೀನ್ ಒಳಗ, ಅಂದ್ರೆ ಪಾಲಿಕೆ ಒಳಗೆ ಹೊತ್ಕೊಂಡು ಬರ್ತಾರೆ, ಆ ಗಾರ್ಡನ್ ಒಳಗೆ ಬರ್ತಾರೆ. ಆ ಪಂಡಗಳು 2 ರೀತಿ ಪಂಡಗಳಾಗ್ತಾರೆ. ಒಬ್ರು ಚೋರಿ ಮಾಡುವಂತ, ಜಗನ್ನಾಥನ ಲೀಲೆ ಮಾಡುವಂತವ್ರು, ಜಗನ್ನಾಥನ ರೋಲ್ ಮಾಡೋರು. ಇನ್ನೊಂದು ಕಡೆಗೆ ತೋಟದ ತೋಟಿಗ, ಅಂದ್ರ ತೋಟ ನಡೆಸುವಂತ ಆಳು ಅವ್ರು ಆಗ್ತಾರ. ಆ ತೋಟಿಗನ ಸೈಡ್ ಅನೇಕ ಮಂದಿ ಭಕ್ತರು, ಈ ಜಗನ್ನಾಥನ ಹಿಂದ್ಗಡೆ ಅನೇಕ ಮಂದಿ ಭಕ್ತರು, ಜಗನ್ನಾಥನ ಹಿಂದೆ ಲಕ್ಷ್ಮಿಯ ದಾಸಿಯರು, ಹಿಂಗೆಲ್ಲ ಆಗ್ತಾರ. ಹಾಗೆ ಅಲ್ಲಿ ಲೀಲೆ ಮಾಡ್ತಾರ. ಜಗನ್ನಾಥ್ ಬಂದು ಆ ಚೋರಿ ಮಾಡುವಂತ ಲೀಲೆ, ಹೂಗಳನ್ನ ಕೀಳುವಂಥದ್ದು. ಆ ತೋಟದ ಮಾಲೀಕ ಅಂದ್ವಾ ಮಾಲಿ ಏನದಲ್ಲ, ಮಾಲಿ ಏನ್ ಮಾಡ್ತಾನ, ಅವ್ನ್ ಬಂದು ಯಾರು ಕದ್ದವ್ರು ಯಾರು, ತೆಗೆದವ್ರು ಯಾರು ಅಂತ ಜೋರಾಗಿ ಕೂಗಾಡೋದು. ಆಮೇಲೆ ಜಗನ್ನಾಥ ಹೇಳ್ತಾನೆ ನಾನೇ ಕದ್ದಿರೋದು ಅಂತ. ಆಮೇಲೆ ಅದು ಕಾಂಪ್ರಮೈಸ್ ಆಗ್ತದೆ, ರಾಜನ ಗತೆಯನ್ನು ರೋಲ್ ಮಾಡ್ತಾರಲ್ಲಿ. ಇದು ಇವತ್ತಿನವರೆಗೂ ಈ ಫೆಸ್ಟಿವಲ್ನೊಳಗ ಇದೊಂದು ಹಬ್ಬ ಆಗಿ ಆಚರಣೆ ಮಾಡ್ತಾ ಇದ್ದಾರೆ. ಆ ರಾಜನ ಹೆಸರು ದಯಾನ ಕಲಿ ಅಂತ. ಹಿಂಗ ಅನೇಕ ಮಹಾರಾಜರು ಬಂದರ. ಇನ್ನು ಅದರೊಳಗೆ ಪುರುಷೋತ್ತಮ ಮಹಾರಾಜನದು ಒಂದು ಸ್ಟೋರಿ ಅದನ್ನ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಮಾಡುವ. ಪುರುಷೋತ್ತಮ ಮಹಾರಾಜ್ ಜಗನ್ನಾಥಪುರಿಯ ರಾಜ. ಅವನಿಗೆ ಮದುವೆಗೆ ಕನ್ಯಾ ನೋಡ್ಲಿಕ್ಕೆ ಕಂಚಿಗೆ ಬಂದವು. ಕಂಚಿ ರಾಜನ ಮಗಳು ರಾಜಕುಮಾರಿನ ಮದುವೆಗೆ ಫಿಕ್ಸ್ ಆಯ್ತು. ಈಗ ಸಂಬಂಧಗಳು ಜೋಡಿಸ್ಬೇಕಾದ್ರೆ ವರನ ಕಡೆಗೆ ಅಥವಾ ವಧುವಿನ ಕಡೆಗೆ ಇರೋರೆಲ್ಲ ಬಂದು, ವಧುವಿನ ಕಡೆ ಇರೋರು ವರನ ಮನೆಯ ಬಂದು ನೋಡ್ಕೊಂಡು ಹೇಗಿದ್ದಾರೆ, ವರ ಹೇಗಿದ್ದಾನೆ, ಏನೆಲ್ಲ ತಿಳ್ಕೊತಾರೆ. ಅವನ ಹೊಲ ಎಷ್ಟಿದೆ, ಮನೆ ಎಷ್ಟಿದೆ, ಅವ್ರ ಸಂಬಂಧಿಗಳ ಹೆಂಗಿದ್ದಾರೆ, ಅವ್ರ ಯಾವ ಕಲ್ಚರ್ ಹೇಗಿದೆ ಅನ್ನೋದನ್ನ ಡೀಪ್ ಆಗಿ ಸ್ಟಡಿ ಮಾಡ್ತಾರೆ. ಮತ್ತೆ ವರನ ಕಡೆಗೆ ಇರೋರು ಕನ್ಯಾದ ಕಡೆಗೆ ಇರುವಂತವ್ರ ಮನೆಗೆ ಬಂದು ಆ ಮನೆಯವ್ರನ್ನ ಭೇಟಿಯಾಗಿ ಅವ್ರ ಮನೆ ಸುತ್ತಮುತ್ತಲು ಇರೋವ್ರಿಗೆಲ್ಲ ವಿಚಾರ ಮಾಡ್ಕೊಳ್ತಾರೆ. ಇವ್ರು ಹೇಗೆ, ಜನ ಹೇಗೆ, ಇವ್ರು ಒಳ್ಳೆಯವರ ಕೆಟ್ಟವ್ರ, ಯಾವ ರೀತಿ, ಜನರ ಬಾಯಲ್ಲಿ ಯಾವ ರೀತಿ ಇದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ತಾರೆ. ಆಮೇಲೆ ಆ ತಾಂಬೂಲನ ಬದಲಾವಣೆ ಮಾಡಿಕೊಳ್ತಾರೆ. ತಾಂಬೂಲ ಅಂದ್ರೆ ಸಂಬಂಧವನ್ನು ಜೋಡಿಸ್ಬೇಕಾದ್ರೂ ತಾಂಬೂಲ ಬೇಕು. ತಾಂಬೂಲ ಬಹಳ ಪವಿತ್ರ. ಅಡಿಕೆ ಮತ್ತು ಎಲೆ ಇಟ್ಟು ವೀಳ್ಯದ ಎಲೆ ಮೇಲೆ ನೀರನ್ನು ಬಿಡೋದ್ರ ಮೂಲಕ ಸಂಬಂಧವನ್ನು ಸ್ವೀಕಾರ ಮಾಡ್ಕೊಳ್ತಾರೆ. ಆ ಎಲೆಯ ನೀರನ್ನ ಇವರು ಯಾರ ಸಂಬಂಧಗಳನ್ನು ಜೋಡಿಸೋರು ಇದಾರೆ ಅವ್ರು ನೀರನ್ನೇ ಕೈಗಳಲ್ಲಿ 2 ಕೈಗಳ ಮೂಲಕ ನೀರನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಇಲ್ಲ ರಣವೀಳ್ಯ ಅಂತ ಕರಿತಾರೆ ನೋಡ್ರಿ. ಈಗ ಯುದ್ಧವನ್ನ ಲಲಕಾರ ಯುದ್ಧ ಮಾಡ್ಬೇಕಾದ್ರು ಆ ಯುದ್ಧಕ್ಕಾಗಿ ರಣವೀಳ್ಯ ಕೊಟ್ಟು ಬರ್ಬೇಕು. ಅಡಿಕೆ ಮತ್ತೆ ಎಲೆಯನ್ನು ಕೊಟ್ಟು ನೀವು ಯುದ್ಧಕ್ಕೆ ಬನ್ನಿ ಅಂತ ಆಹ್ವಾನ ಕೊಡುವಂಥದ್ದು ರಣವೀಳ್ಯ ಅಂತ. ಅಂದ್ರೆ ಪ್ರತಿಯೊಂದು ಪ್ರೋಗ್ರಾಮಿಂಗ್ ಕೂಡ ಈ ವೀಳ್ಯದೆಲೆ ಮತ್ತೆ ಅಡಿಕೆಯಲ್ಲಿ ಬಹಳ ಶ್ರೇಷ್ಠವಾಗಿ ಕಾಣ್ತದೆ. ಹಿಂಗ ರಾಜ ಏನ್ ಮಾಡಿದ, ಅಲ್ಲಿ ಹೋಗಿ ಕನ್ಯೆ ಕೇಳಿದ. ಅವರು ಕನ್ಯಾದವರು ಇವನ್ ರಾಜನ ನೋಡ್ಲಿಕ್ಕೆ ಬಂದಿದಾರ. ಅವಾಗ ಜಗನ್ನಾಥ ರಥಯಾತ್ರದೊಳಗ ಬಂಗಾರದ ಹಿಡಿ ಇರುವಂತ ಶಿವುಡ್ ಅಂದ್ರೆ ಕಸಬರಿಗೆ. ಆ ಕಸಬರಿಗೆ ಮೂಲಕ ಜಗನ್ನಾಥನ ಮುಂದಗಡೆ ರೋಡನ್ನ ಕಸ ಬಳಿತಾ ಇದ್ದಾನೆ. ಯಾರು? ಪುರುಷೋತ್ತಮ ಮಹಾರಾಜ್. ಜಗನ್ನಾಥನ ಮುಂದೆ ಕಸ ಬಳಿಯನ್ನು ನೋಡಿ ಕಂಚಿ ರಾಜಾಗ
ಏನಿವ ಕಸ ಹೊಡಿಯವನಿಗೆ ಕೊಟ್ಟ ಮಗಳನ್ನ ಕೊಡುದ, ಯಾಕೋ ನನಗೆ ಸರಿ ಬರ್ತಾ ಇಲ್ಲ ಅಂತ ಅವ್ರು ಬಂದು ಸಂಬಂಧ ಬೇಡ ಅನ್ನುವಂಥ ರೀತಿ ಒಳಗೆ ನನಗೆ ಸಂಬಂಧ ಬೇಡ ಅಂತ ಹೇಳಿದ್ರು. ರಾಜನಿಗೆ ಸಿಟ್ಟು ಬಂತು. ಪುರುಷೋತ್ತಮ ಮಹಾರಾಜ ಹೋಗಿ ಹೇಳಿದ, ಯಾಕೆ ನನಗೆ ಯಾಕೆ ಕನ್ಯೆ ಕೊಡೋದಕ್ಕೆ ತಯಾರಿಲ್ಲ? ಒಬ್ಬ ರೋಡನ್ನ ಅಂದ್ರೆ ರಸ್ತೆ ಕ್ಲೀನ್ ಮಾಡೋ ವ್ಯಕ್ತಿಗೆ ನಾನು ಕೊಡ್ಲಿಕ್ಕೆ ತಯಾರಿಲ್ಲ ನನ್ನ ಮಗಳನ್ನ. ರಾಜ ಪುರುಷೋತ್ತಮ ಮಹಾರಾಜ ಹೇಳ್ತಾನೆ, ರಸ್ತೆ ಆದ್ರೆ ಏನೋ ಜಗನ್ನಾಥನ ಮುಂದೆ ಜಗತ್ತಿನ ಒಡೆಯನ ನಡೆದಾಡುವಂತ ರಸ್ತೆ ಕ್ಲೀನ್ ಮಾಡೋರು ಯಾರಾದ್ರೇನು, ರಾಜ ಆದ್ರೇನು ಅಥವಾ ಅವ್ರಾದ್ರೇನತ್ತು? ನಾನು ಸ್ವತಃ ಪ್ರಥಮ ಸೇವಕ. ಯಾರು? ಜಗನ್ನಾಥನ ಪ್ರಥಮ ಸೇವಕ ನಾನು. ಮಾಡ್ಲಿಲ್ಲ ಅಂದ್ರೆ ಮತ್ತೆ ನನ್ನ ನೋಡಿ ಬೇರೆದವ್ರು ಮಾಡೋರು, ನಾನ ಮಾಡ್ಲಿಲ್ಲ ಅಂದ್ರೆ ಹೇಗೆ ಇದಾಗ್ತದ ಅಂತ. ಇರಬಹುದು, ನೀನು ಪ್ರಥಮ ಸೇವಕನಾಗಿರ್ಬೋದು, ಆದ್ರೂ ಕೂಡ ನಾನು ಮಗಳನ್ನ ನಿನಗೆ ಮದುವೆ ಮಾಡಿ ಕೊಡುದಿಲ್ಲ. ರಾಜನಿಗೆ ಸಿಟ್ಟು ಬಂತು. ಪುರುಷೋತ್ತಮ, ಹಾಗಾದ್ರೆ ಯುದ್ಧಕ್ಕೆ ಸಿದ್ಧರಾಗ್ರಿ ಅಂತ. ಅವನೇನ್ ಹೇಳ್ತಾನೆ, ಇನ್ನೊಂದು ಕಂಡೀಷನ್ ಹೇಳ್ತಾನೆ. ಏನು? ಕಂಚಿ ರಾಜ ಹೇಳ್ತಾನೆ, ನೀನು ಜಗನ್ನಾಥನ ಪುರುಷೋತ್ತಮ, ಜಗನ್ನಾಥ ಭಗವಾನ್ ಅನ್ನೋಂಗಿದ್ರೆ ನಮಗೆ ನಮ್ಮ ಗಣಪತಿ ಭಗವಾನ, ನೀ ಯುದ್ಧದಾಗ ಸೂತ್ರ ಈ ಗಣಪತಿಯನ್ನ ಜಗನ್ನಾಥ ಎಲ್ಲಿದಾರ ಆ ಸ್ಥಾನದಾಗ, ಜಗನ್ನಾಥನ ಸ್ಥಾನದಾಗ ಗಣಪತಿ ನಿಲ್ಲಿಸ್ಬೇಕು. ಗಣಪತಿ ಮುಂದ್ಗಡೆ ಜಗನ್ನಾಥನ ನಿಲ್ಲಿಸ್ಬೇಕು ಅಂತ ಹೇಳಿ. ಆಯ್ತು. ಅಕಸ್ಮಾತ್ ನಾ ಸೋತ್ನಂದ್ರೆ ಜಗನ್ನಾಥನ ಈ ಜಗತ್ತಿನೊಳಗ ದೊಡ್ಡ ಭಗವಾನ್, ಗಣಪತಿ ಅವ್ರ ಮುಂದೆ ನಾನು ನಿಲ್ಲಿಸ್ತೇನೆ ಅಂತ. ಆಯ್ತು ಅಂತ ಯುದ್ಧದ ಒಂದು ರಣಬೀಳೆ ಕೊಟ್ಟು ಯುದ್ಧಕ್ಕೆ ರೆಡಿಯಾಗಿ ಬಂದ್ರು. ಜಗನ್ನಾಥಪುರಿಯ ಈ ಕ್ಷತ್ರಿಯರು ಏನದರಲ್ಲ, ಅವರೆಲ್ಲ ಕ್ಷತ್ರಿಯ ಧರ್ಮನ ಪಾಲಿಸೋದಲ್ಲ, ಜಾಸ್ತಿ ಪಾಲಿಸೋದಿಲ್ಲ ಅನ್ನೋಕೇನೋ ಪ್ರಾಕ್ಟೀಸ್ ಇಲ್ಲ. ಅವ್ರು ಯಾವಾಗಲೂ ಜಗನ್ನಾಥನ ಭಜನೆ ಮಾಡೋದ್ರಾಗ, ಕರ್ತಳ ಬಾರಿಸೋದ್ರಾಗ, ಗಂಟೆ ಬಾರಿಸೋದ್ರಾಗ, ನಗಾರಿ ಬಾರಿಸೋದ್ರಾಗ, ಜಗನ್ನಾಥನ ಗ್ಲೋರಿಫೈ ಮಾಡೋದ್ರಾಗ, ಕೀರ್ತನೆ ಮಾಡೋದ್ರಾಗನೇ ವ್ಯಸ್ತ ಇರ್ತಾರೆ ಯಾವಾಗಲೂ. ಈಗ ಯುದ್ಧಕ್ಕೆ ಹೋದ ಕೂಡಲೇ ಅವರು ಪ್ರಥಮ ಟೈಮ್ನೊಳಗ ಯುದ್ಧದಾಗ ಸೋತ್ಬಿಟ್ರು. ರಾಜಾಗ ಒಂದು ನವನಿದಾಯ್ತು. ರಾಜ ಜಗನ್ನಾಥನಿಗೆ ಹೇಳ್ತಾನೆ, ಹೇ ಜಗನ್ನಾಥ್, ನಾನು ನಿನ್ನನ್ನು ರಿಲೇಟ್ ಮಾಡಿ ನಿನ್ನ ಒಂದು ಪ್ರಸಿದ್ಧಿಯ ಒಳ್ಳೆದಿಗಾಗಿ ನಾನು ಯುದ್ಧಕ್ಕೆ ಹೋದೆ. ನೀನ ನನಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ನನಗೆ ಯಾರು ಸಹಾಯ ಮಾಡೋರು? ನೀನ ನಮಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಇನ್ನ ಯಾರು ಮಾಡ್ತಾರೆ? ನಮಗೆ ಸಹಾಯ ಮಾಡೋರು ಯಾರು? ಜಗನ್ನಾಥ್ ಬಹಳ ಕರಿಬಿ, ಬಹಳ ಪ್ರೀತಿ ಪೂರ್ವಕವಾಗಿ ಪ್ರಾರ್ಥನೆ ಅರ್ಪಣೆ ಮಾಡ್ತಾ ಇದ್ದಾರೆ. ಆಯ್ತು. ಜಗನ್ನಾಥ್ ಅವ್ರ ಕನಸಿನಲ್ಲಿ ಬಂದು ಹೇಳ್ತಾನಂತೆ, ಚಿಂತೆ ಮಾಡಬೇಡ, ನಾವು ನೋಡ್ತೇವೆ. ನೀ ಏನ್ ನೋಡ್ತೀಯಪ್ಪ ಅಂದ್ರು, ನಾಳೆ ಯುದ್ಧ ನಾನು ನೋಡ್ತೇನೆ, ರೆಡಿ ಆಗೋಂದ್ರು. ಜಗನ್ನಾಥ ಬಲಭದ್ರ, ಜಗನ್ನಾಥ ಖರೀದಾದ ಗೋಡ ಅಂದ್ರೆ ಕುದುರೆ, ಏನಿದೆ ಬಲಭದ್ರ ಅಂತ ಬಿಳಿ ಗೋಡ, ಅವನ ಇಬ್ರು ಹತ್ತಿಕೊಂಡು ಕಾಂಚಿ ಕಡೆಗೆ ಏನೈತಿ ಯುದ್ಧದ ಭೂಮಿ ಕಡೆಗೆ ಇವರು ಓಡಿಸ್ತಾ ಬರ್ತಾ ಇದ್ದಾರೆ. ಈಗ ಪೂರಿಯ ಒಂದು ಬಾರ್ಡರ್ ಮುಗಿತಾ ಇದೆ. ಅಂದ್ರೆ ಪೂರಿ ಜಗನ್ನಾಥನ ಏನು ಒಡಿಸಾದ ಒಂದು ಬಾರ್ಡರ್ ಮುಗಿದು ಈ ಕಂಚಿ ಬಾರ್ಡರ್ ಸ್ಟಾರ್ಟ್ ಆಗೋದಕ್ಕೆ ಆ ಬಾರ್ಡರ್ನಲ್ಲಿ ಅನೇಕ ಟ್ಯಾಕ್ಸ್ ಕಲೆಕ್ಟಿಂಗ್ ಮಾಡುವಂಥವು, ಮತ್ತೆ ಸಣ್ಣ ಸಣ್ಣ ಗೂಡ್ ಅಂಗಡಿ, ಸಣ್ಣ ಅಂಗಡಿ ಇಟ್ಕೊಂಡಿರ್ತಾರಲ್ಲ, ಆ ರೀತಿ ಅಂಗಡಿ ಇಟ್ಕೊಂಡವರು. ಅಲ್ಲೇ ಒಬ್ರು ಮಜ್ಗಿ ಮಾರ ಅಂತ ಮುದುಕಿ ಅಜ್ಜಿ, ಅವಳ ಹೆಸರು ಮಾಣಿಕ. ಇವರು ಕುದುರೆಯನ್ನು ಓಡಿಸ್ತಾ ಬಂದಿರೋದಾಗ ಸಾಕಷ್ಟು ಬಿಸಿಲನ್ನೇ ಬಂದಿದ್ರು, ದಣಿವಾಗಿತ್ತು, ಹಸಿವಾಗಿತ್ತು. ಅದಕ್ಕೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಜ್ಜಿಗೆ ಆದ್ರೂ ಕುಡಿಯುವ. ಜಗನ್ನಾಥ್ ಬಂದು ಮಧ್ಯ ನಾವು ಹಿಂಗ ಈ ರಾಜನ ಸೇವಕರು, ನಾವು ನಮಗೆ ಮಜ್ಜಿಗೆ ಬೇಕಿತ್ತು, ಆಯ್ತು ಕುಡಿಯಿರಿ. ಆ ಮಜ್ಜಿಗೆ ಹಾಕಿ ಕೊಡ್ತಾರೆ. ಒಂದು ಗ್ಲಾಸ್ ಕುಡಿತಾರೆ, ಸಾಕಾಗ್ಲಿಲ್ಲ 2 ಗ್ಲಾಸು 3 ಗ್ಲಾಸು, ಎಷ್ಟು ಆ ಮಜ್ಜಿಗೆ ಸ್ಟಾಕ್ ಇತ್ತು ಅದೆಲ್ಲಾ ಮಜ್ಜಿಗೆಯನ್ನ ಬಿಡ್ತಾರೆ. ಈ ಮಾಣಿಕ ಹೇಳ್ತಾಳೆ, ಅಯ್ಯೋ ಇವರು ಇಷ್ಟೊಂದು ನೀರಿಡಿಕೆಯಾಗಿ ಬಂದಿದ್ದಾರೆ, ಇಷ್ಟೊಂದು ತೃಷೆಯ, ಎಲ್ಲಾನು ಅರ್ಪಣೆ ಮಾಡ್ತಾಳೆ. ಅರ್ಪಣೆ ಮಾಡಿ ಹೇಳ್ತಾಳೆ, ನನಗೆ ಕೊಡು, ಇದ್ರದ್ದು ಅಮೌಂಟ್ ಕೊಡಿ ಅಂದ್ರು, ಇದ್ರ ದುಡ್ಡು ಕೊಡಿ ಅಂದ್ರು. ಇವ್ರು ಜಗನ್ನಾಥ್ ಬಲದೇವ ಹೇಳ್ತಾರೆ, ನಮ್ಗೆಲ್ಲರೂ ಪ್ರೀತಿಪೂರ್ವಕವಾಗಿ ನಮಗೆ ಅರ್ಪಣೆ ಮಾಡ್ತಾರೆ, ನೀನು ನನಗೆ ವಾಪಸ್ ಕೇಳ್ತಾ ಇದೀಯ. ಮಣಿ ಕೇಳ್ತಾಳ, ಇದು ನನಗೆಲ್ಲ ಏನೋ ಗೊತ್ತಿಲ್ಲ,
ನಾನು ನಿಮಗೆ ಮಜ್ಜಿಗೆ ಕೊಟ್ಟಿದ್ದೇನೆ, ನೀವು ನನಗೆ ಹಣ ಕೊಡಬೇಕು. ಕೊಡದೇ ಇದ್ರೆ ನೋಡು ಅಂತ ಕೈಯಲ್ಲಿ ಒಂದು ಬಡಿಗೆ ಇಟ್ಕೊಂಡಿದ್ದಾಳ, ಅವ್ನು ನಡ್ಕೊಂಡು ಹೋಗ್ಲಿಕ್ಕೆ. ಮುದುಕಿ ನಡೆದು ಹೋಗ್ಬೇಕಾದ್ರೆ ಬಡಿಗೆ ಸಾಯನ ಮೂಲಕ ಅಂದ್ರೆ 3 ಕಾಲಿನ ಮೂಲಕ ಹೋಗುವಂತಾಕಿ ಆ ಬಡಿಗೆನ ತೋರಿಸ್ತಾ ಇದ್ದಾಳೆ ಜಗನ್ನಾಥನಿಗೆ. ಜಗನ್ನಾಥನಿಗೆ ಬಡಿಗೆ ತೋರಿಸ್ದಾಗ ಬಲಭದ್ರ ಏನದೆ ಬಹಳ ಕ್ರೋಧಿತಜ್ಞ, ಜಗನ್ನಾಥನಿಗೆ ಬಡಿಗೆ ತೋರಿಸ್ತಾಳೆ ಇವಳು ಅಂತ ಹೇಳ್ಬಿಟ್ಟು ಕ್ರೋಧದಿಂದ ಹಿಂಗ ಎತ್ತರಿಸ್ಬೇಕಾದ್ರೆ ಜಗನ್ನಾಥ ಸಾವಧಾನ ಸಾವಧಾನ, ನಾನು ಇವಳನ್ನ ಸಮಾಧಾನ ಮಾಡ್ತೇನೆ, ಚಿಂತೆ ಮಾಡೋಣ. ನೋಡಮ್ಮ, ನಾವು ರಾಜನ ಸೇವಕರು, ರಾಜ ಹಿಂದ ಅನೇಕ ಸೈನಿಕರನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾನೆ. ರಾಜ ಕೊಡ್ತಾನೆ ಬಿಡೋವಲ್ಲ. ಅಲ್ಲ, ರಾಜನ ಕೊಡ್ತಾನೆ ಏನ್ ಗ್ಯಾರಂಟಿ? ಅಲ್ಲ, ನಾನು ಪತ್ರ ಬರೆದು ಕೊಡ್ತೇನೆ. ಅವರು ಕೊಳ್ಳಾಗಿರುವಂತ ಒಂದು ಹಾರ ತೆಗೆದು ಕೊಟ್ಟು ಅವರೊಂದು ಪತ್ರ ಬರೆದ್ರು, ನಾವು ಮಜ್ಜಿಗೆಯನ್ನು ಕೊಡ್ತಿದ್ದೇವೆ, ಈ ಮಜ್ಜಿಗೆಯ ಒಂದು ಬಿಲ್ ದರ ರಾಜ ನೀ ಕೊಡು ಅಂತ ಹೇಳಿ ಜಗನ್ನಾಥ್ ಅಂತ ಸೈನ್ ಮಾಡಿದ್ರು. ಸೈನ್ ಮಾಡಿ ಅವ್ರ ಕೈ ಕೊಟ್ಟು ಅವ್ರು ಏನತಿ ಮುಂದ ಕಂಚಿಗೆ ಬಂದ್ರು. ಕಂಚಿ ರಾಜನ ಸೈನ್ಯ ರಾಜನ ಜೊತೆಗೆ ಯುದ್ಧ ಮಾಡಿ ಸೈನ್ಯವನ್ನ ಹಿಗ್ಗಾಮಗ್ಗ ಎಲ್ಲ ತಳಿಸಿ ಹಾಕ್ಬಿಟ್ರು, ಅವ್ರು ಮುಗಿಸಿಬಿಟ್ರು. ರಾಜ ಈ ಕಡೆಯಿಂದ ಬರ್ತಾ ಇದ್ದ, ನಾವು ಸೇನೆ ಕರ್ಕೊಂಡು ಬರಬೇಕಾದ್ರೆ ಈ ಮುದುಕಿ ಮಣಿಕ್ ರಾಜ ಬಂದ ಕೂಡ್ಲೇನ ಗೇಟ್ ಅಲ್ಲ ಟ್ಯಾಕ್ಸ್ ಕಲೆಕ್ಟಿಂಗ್ ಗೇಟ್ ದಾಟಬೇಕಲ್ಲ. ಮುದುಕಿ ಹೇಳಿದ್ರು ರಾಜ ಬರ್ತಾನೆ ಗೊತ್ತಾಯ್ತು. ಅಲ್ಲೆಲ್ಲ ರಾಜಾದಿರಾಜ ರಾಜ ಮಾರ್ಥಾಂಡ ಪುರುಷೋತ್ತಮ ಮಹಾರಾಜ ಪದಾರ ಹೇ ಹೇ ಅಂತ ಅವರೆಲ್ಲ ಒಂದಿಂಗ ಮಾದಿಗರು ಎಲ್ಲ ಹೇಳ್ತಾ ಇದ್ರು. ಅದನ್ನ ಕೇಳಿಸ್ಕೊಂಡು ರಾಜ ಬಂದ ಅಂದ್ರು. ಅವ್ರು ಒಂದಿಂಗ ಮಾದಿಗರು ಹೋಗಿ ನಿಲ್ಸಿ, ನಿಲ್ಸಿ ನಿಮ್ಮ ರಾಜ ನನಗೆ ಏನಂತೆ ಸಾಲ ಕೊಡೋದೈತೆ. ನನ್ ರಾಜ ಸಾಲ ಕೊಡೋದು ಹಿಂಗಿಂಗ ಒಂದ್ ಮುದುಕಿ ಹಿಂಗಿಂಗ ಹೇಳ್ಲಿಕ್ಕತ್ತಾಳಂತ. ಅವ್ರ ರಾಜ ಏನೈತಿ ಕುದುರೆಯಿಂದ ಇಳಿದು ಬಂದ, ಯಾರಮ್ಮ ನಾನ್ ನಿನ್ನ ಹತ್ರ ಯಾವಾಗ ಸಾಲ ಮಾಡಿದ? ನೀ ಮಾಡಿದ್ದಲ್ಲ, ನೀನ್ ಸೈನಿಕರು ಮಾಡಿದ್ರು ಸಾಲ. ಯಾರು ನನ್ನ ಸೈನಿಕರು ಯಾರು ಸಾಲ ಮಾಡಿದ್ರು? ಒಬ್ಬ ಬಿಳಿ ಕುದುರೆ ಮೇಲೆ ಇನ್ನೊಬ್ಬ ಕರಿ ಕುದುರೆ ಮೇಲೆ ಹೋದವ. ಅವ್ರು ನನ್ಗೆ ಮಜ್ಜಿಗೆ ಕುಡ್ದು ಹೋಗಿದ್ದಾರೆ. ನೀನು ಅದ್ರದ್ದು ರೊಕ್ಕ ಕೊಡ್ತೀಯ ಅಂತ ಹೇಳಿ ಹೋಗಿದ್ದಾರೆ. ಅದಕ್ಕೆ ಗ್ಯಾರಂಟಿ ಏನಿದೆ ಅಮ್ಮ ಅನ್ನ ನೋಡಿ, ಇಲ್ಲಿ ಪತ್ರ ಬರೆದು ಕೊಟ್ಟಿದ್ದಾರೆ. ಪತ್ರ ಬರೆದು ಕೊಟ್ಟಿದ್ದಾರೆ. ಆ ಪತ್ರನ ರಾಜ ಓದಿದ. ಆ ಅಕ್ಷರಗಳನ್ನ ನೋಡ್ತಾ ಇರ್ಬೇಕಾದ್ರೆ ಅವನು ಒಳಗಿಂದ ಕಣ್ಣೀರು ಬರ್ಲಿಕ್ಕತ್ತಾವ. ಆನಂದದ ಒಂದು ಕಣ್ಣೀರು, ಆನಂದದ ಒಂದು ಬಾಷ್ಪ ತಾನ ಉಕ್ಕಿ ಬರ್ಲಿಕ್ಕತ್ತದ. ಪ್ರತಿಯೊಂದು ಅಕ್ಷರಗಳನ್ನು ನೋಡ್ತಾ ಓದ್ತಾ ಲಾಸ್ಟ್ಗೆ ಜಗನ್ನಾಥ್ ಅಂತ ಸೈನ್ ಮಾಡಿದ್ದನ್ನು ನೋಡಿ ಅವನಿಗೆ ಕನ್ಫರ್ಮ್ ಆಯ್ತು, ಓ ನನ್ನ ಒಂದು ಸಹಾಯಕ್ಕಾಗಿ ಜಗನ್ನಾಥ್ ಮತ್ತು ಬಲದೇವ ಬಂದಿದ್ದಾರೆ ಅಂತ. ಆಯ್ತು, ಇದು ನಾನು ನಿನಗೆ ಕೊಡ್ತೇನೆ, ನಿನಗೆ ಅಮೌಂಟ್ ಕೊಡ್ತೀನಿ, ಎಷ್ಟಾಯ್ತಮ್ಮ ಅಂತ ಹೇಳಿ. ನಂದು ಪೂರಾ ಮಜ್ಜಿಗೆ ತಮ್ಮಂತ ಎಲ್ಲ ಗಡಿಗೆನೆಲ್ಲ ಕುಡ್ದು ಹೋಗಿದ್ದಾರೆ. ಇದಕ್ಕೆ ಎಷ್ಟಾಗ್ತದೆ ನೀವೇ ಕೊಡಿ ಅಂತ. ಆಯ್ತು ಕೊಡ್ತೀನಿ, ಚಿಂತೆ ಮಾಡಬೇಡ. ಅವ್ರು ಹೇಳಿದ್ರು, ನಿನ್ನ ಕಣ್ಣಿನ ದೃಷ್ಟಿ ಎಲ್ಲಿವರೆಗೆ ಹೋಗ್ತೈತಿ, ಎಷ್ಟು ದೂರದವರೆಗೆ ನೀನು ನೋಡ್ತಿದ್ದೀಯ ಈ ಜಗನ, ಅಷ್ಟು ಜಗ ನಿನಗೆ ಕೊಡ್ತೇನೆ. ಇವತ್ತಿನವರೆಗೂ ಆ ಪಟ್ಟಣ ಇದೆ, ಮಾಣಿಕ ಪಟ್ಟಣ ಅಂತ. ಅವಳ ಹೆಸರಿಂದನ ಪ್ರಸಿದ್ಧ ಆಗಿದೆ. ಅದು ಪೂರಾ ರಾಜ ಏನತೆ ಅವಳಿಗೆ ಉಡುಗೊರೆಯಾಗಿ ಕೊಟ್ಟಿರುವಂತದ್ದು, ಗಿಫ್ಟ್ ಆಗಿ ಕೊಟ್ಟಿರುವಂತದ್ದು ಜಾಗ. ಮತ್ತೆ ರಾಜ ಮುಂದ ಹೋಗ್ತಾನೆ. ಎಲ್ಲಾ ಕಡೆಗೂ ಸೈನ್ಯ ಸತ್ತು ಬಿದ್ದಿದೆ, ಎಲ್ಲಾ ಯುದ್ಧ ಗೆದ್ದ ಇವನ ಪುರುಷೋತ್ತಮ ಮಹಾರಾಜನ ಅನೇಕ ಸೈನಿಕರು ಏನತಿ ವಾಪಸ್ ಬರ್ತಾ ಇದ್ದಾರೆ. ಯಾಕೆ, ಏನಾಯ್ತು ಆಲ್ರೆಡಿ ನಾವು ಯುದ್ಧ ಗೆದ್ದಾಯ್ತು ಅಂತ. ಯುದ್ಧ ಗೆದ್ರೆ ನಾನು ಇಲ್ದಾನೆ ಯುದ್ಧ ಹೆಂಗೋಯ್ತು ಅಂತ ಆಮೇಲೆ ಗೊತ್ತಾಗ್ತದೆ. ಬಲರಾಮ್ ಮತ್ತೆ ಬಲಭದ್ರ ಮತ್ತೆ ಜಗನ್ನಾಥ್ ಅವರು ಯುದ್ಧನ ಮುಗಿಸ್ಬಿಟ್ಟಿದ್ದಾರೆ. ಮತ್ತೆ ನಿಮ್ಗ ಮದುವೆ ಮಾಡ್ಲಿಕ್ಕೆ ಸಿದ್ಧತೆ ಕೂಡ ಮಾಡ್ಕೊಳ್ರಿ. ರಾಜ ಆಲ್ರೆಡಿ ಒಪ್ಕೊಂಡಿದ್ದಾನ, ಕನ್ಯಾ ನಿಮ್ಗ ಪಾಣಿಗ್ರಹಣ ಮಾಡ್ಲಿಕ್ಕೆ, ಕನ್ಯಾದಾನ ಮಾಡ್ಲಿಕ್ಕೆ ಅವ್ರು ರೆಡಿ ಆಗಿದಾನಂತೆ. ರಾಜ ಹೋಗ್ತಾರೆ. ಮತ್ತೆ ರಾಜ ಏನತಿ ರಾಜಕುಮಾರಿಯನ್ನ ಕರ್ಕೊಂಡ್ ಬರ್ತಾರೆ, ಮದುವೆ ಆಗ್ತಾರೆ. ಅದೆಲ್ಲ ಜಗನ್ನಾಥ್ ಮತ್ತು ಬಲದೇವ ಸುಭದ್ರಮಯ್ಯರ ಒಂದು ಆಣತಿ ಮೇರೆಗೆ, ಅವರ ಒಂದು ಇದರ ಮೇಲೆ, ಅವರ ಕೃಪಾ ದೃಷ್ಟಿ ಮೇರೆಗೆ ಅವರನ್ನ ಮದುವೆ ಆಗ್ತದೆ ಅಂತ. ಹಿಂಗ ಪುರುಷೋತ್ತಮ ಮಹಾರಾಜರ ಒಂದು ಕಥೆ ಇದೆ. ಇದೆಲ್ಲ ಮಡಲ ಪಂಚಿಕಾ ಡೈರಿಯಲ್ಲಿ ಬರೆದಿದೆ. ಇನ್ನು ಕಳೆಬರ ಎಕ್ಸ್ಚೇಂಜ್ ಆಗ್ತದೆ, ಹೆಂಗ್ ಮಾಡ್ತಾರ ನಾವು ಸ್ವಲ್ಪ ಹಿಂದಿನ ಒಂದು ನಮ್ಮ ಕ್ಲಾಸ್ನಲ್ಲಿ ಶಾರ್ಟ್ ಆಗಿ ಸ್ವೀಟ್ ಆಗಿ ಹೇಳಿದ್ವಿ. ಈಗ ಕಳೆಬರ ಅಂದ್ರೆ ಶರೀರ, ಅಂದ್ರ ಜಗನ್ನಾಥನ ಶರೀರ ಕಟ್ಟಿಗೆಯಿಂದ ಮಾಡಲ್ಪಟ್ಟದ. ಒಮ್ಮೆ ಹೇಗೆ ಅದನ್ನ ಕಟ್ಟಿಗೆಯನ್ನ ಅಥವಾ ಮರವನ್ನು ಹುಡುಕ್ತಾರಂತೆ. ಮರ ಹುಡುಕ್ಬೇಕಾದ್ರೆ ಒಂದು ಟೀಮ್ ಆಗ್ತದೆ, ಇವರಲ್ಲಿ ಟೀಮ್ ಇರ್ತದೆ. ಅವರು ಮಂಗಳಾದೇವಿ ಅಂತ ಮಂದಿರ ಇದೆ, ಆ ಮಂದಿರದಲ್ಲಿ ಅವರಿಗೆ ಧ್ಯಾನ ಕುಂದ್ರಿಸ್ತಾರೆ. ಅವರಿಗೆ ಧ್ಯಾನ ಕುಂದ್ರಿಸಿದಾಗ
ಆ ಧ್ಯಾನದ ಮೂಲಕನ ಅವರು ಹುಡುಕ್ಲಿಕ್ಕೆ ಹೊರಗೆ ಓಡ್ತಾರ. ಅವ್ರು ಹೆಂಗ್ ಓಡ್ತಾರ, ಯಾವ ದೇಶದೊಳಗೆ ಓಡ್ತಾರ, ಅವ್ರ ಹಿಂದಿಂದ ನೂರಾರು ಪಂಡಗಳು ಅವ್ರ ಹಿಂದಿಂದ ಓಡ್ತಾರ. ಅವ್ರು ಏನು ದೂರ ಓಡ್ತಾರ, ಅವ್ರ ಹಿಂದಿಂದ ಓಡ್ತಾರ. ಯಾವುದೋ ಒಂದು ಮರಕ್ಕೆ ಹೋಗಿ ಅವ್ರು ಅಪ್ಪಿಕೊಳ್ತಾರೆ, ಜಗನ್ನಾಥ್ ಅಂತ. ಒಬ್ಬ ಜಗನ್ನಾಥ ಅನ್ನುವ ಮರಕ್ಕೆ ಅಪ್ಪಿಕೊಳ್ತಾರೆ, ಇನ್ನೊಬ್ಬರೇಂತಿ ಬಲಭದ್ರನ ಮರಕ್ಕೆ ಅಪ್ಪಿಕೊಳ್ತಾರೆ. ಅವಾಗ ಅವರು ಅಪ್ಕೊಂಡಾಗ ಅವ್ರ ಹಿಂದಿರುವಂತ ಪಂಡಾದ್ರ ಟೀಮ್ ನೋಡ್ತದೆ ಜಗನ್ನಾಥನ್ ತಂದ್ ಹೊತ್ನಾಗ ಜಗನ್ನಾಥನ ಮರದೊಳಗ ಜಗನ್ನಾಥನ ಕುರುಹುಗಳು ಏನಾದ್ರು ಕಾಣ್ತಾವನ, ಚಕ್ರದ ರೀತಿ ಒಳಗಿರುವಂತ ಅದರ ನಾಟ್ ಅಂದ್ರೆ ಗಂಟುಗಳು, ಆ ಮರದೊಳಗಿರುವ ಗಂಟೆಗಳು ಚಕ್ರಾಕೃತಿ ಒಳಗ ಶಂಖ ಪದ್ಮದ ರೂಪದೊಳಗೆ ಏನಾದ್ರು ಇದ್ರ ಇದು ಓಕೆ. ಅಕಸ್ಮಾತ್ ಅದು ಆ ರೀತಿ ಕಾಣ್ತಿಲ್ಲ ಅಂದ್ರೆ ಮತ್ತೆ ಆ ಪಂಡನ ವಾಪಸ್, ಆ ಪೂಜಾರನ ವಾಪಸ್ ಮತ್ತೆ ಮಂಗಳಾದೇವಿಗೆ ಮಂದಿರ ಕರ್ಕೊಂಡ್ ಬರ್ತಾರೆ. ಮತ್ತೆ ಅವ್ರ ಧ್ಯಾನಕ್ಕೆ ಕುಂದಿಸ್ತಾರೆ ಅವ್ರನ್ನ. ಆ ಧ್ಯಾನದೊಳಗೆ ಅವ್ರು ಮತ್ತೆ ಏನೈತೆ, ಆ ಧ್ಯಾನ ಬಂದಾಗ ಏನೈತೆ ಮತ್ತೆ ಅವ್ರು ಓಡ್ತಾರೆ, ಮತ್ತೆ ಬೇರೆ ದೇಶದೊಳಗೆ ಹೋಗಿ ಮತ್ತೊಂದು ಮರ ಹಾಕೊಳ್ತಾರೆ. ಆ ಮರದೊಳಗೆ ಇವೆಲ್ಲ ಚಿಹ್ನೆಗಳು ಕಂಡ್ರೆ ಆ ಮರವನ್ನ ಕಡಿದು ಅಗದಿ ಪೂಜಾ ಪುನಸ್ಕಾರಗಳ ಮೂಲಕ, ಅಗದಿ ಅತಿಥಿ ಗೌರವಗಳ ಮೂಲಕ ಬೆಂಡು ಬಾಜ ಅವನ್ನೆಲ್ಲದರ ಮೂಲಕ ಒಂದು ರಥದಂತ ರೀತಿ ಒಳಗಿರುವಂತ ಬಂಡಿಯ ಮೂಲಕ ಅದನ್ನ ಏನೈತಿ ಈ ಕಡೆಗೆ ಒಂದಿಷ್ಟು ಜನ, ಈ ಕಡೆಗೆ ಒಂದಿಷ್ಟು ಜನ ಅದನ್ನ ಹೇಳ್ಕೊಂಡು ಜಗನ್ನಾಥಪುರಿವರೆಗೂ ತಂಬರ್ತಾರೆ. ಹಿಂಗ ಒಂದ್ ಟೈಮ್ ಏನಾಯ್ತಂದ್ರೆ ಒಬ್ಬ ಪಂಡ ಏನೈತಿ ಧ್ಯಾನದೊಳಗಿದ್ದಾನೆ, ಓಡ್ತಾ ಇದ್ದಾನೆ. ಒಡಿಶಾ ದಾಟಿ ಮಧ್ಯಪ್ರದೇಶಕ್ಕೆ ಬಂದವ. ಮಧ್ಯಪ್ರದೇಶದೊಳಗ ಒಂದು ಮನಿ ಮುಸಲ್ಮಾನರ ಮನಿ, ಆ ಮುಸಲ್ಮಾನರ ಮನಿ ಒಳಗಿರುವಂತ ಒಂದು ಮರ, ಆ ಮರಕ್ಕೆ ಹೋಗಿ ಹಾಕೊಳ್ತಾನೆ, ಇದು ಜಗನ್ನಾಥ್. ಅವ್ರ ಹಿಂದೆ ಬಂದಿರುವಂತ ಎಲ್ಲ ಪಂಡಗಳೆಲ್ಲ ಸೇರಿದ್ರು. ಅವರು ಮುಸ್ಲಿಂ ಮಹಿಳೆ ಏನಿದ್ಲಲ್ಲ ಆ ಮನೆ, ಇದು ನಮ್ಮದು, ನಾವು ಈಗ ಗಿಡನ ಮೂರ್ತಿ ವಿಗ್ರಹ ಮಾಡ್ಲಿಕ್ಕೆ ನಾವು ಕೊಡುದಿಲ್ಲ, ಯಾಕಂದ್ರೆ ನಮ್ಮ ಧರ್ಮ ಒಪ್ಪುದಿಲ್ಲ. ಯಾವಾಗ ಇದು ನಮ್ಮ ಧರ್ಮ ಒಪ್ಪುದಿಲ್ಲ ಅಂದ್ರೆ ನಾವು ಕೊಡುದಿಲ್ಲ. ಅವರೆಲ್ಲ ವಿರೋಧಗಳು ಮಾಡಿದ್ರು. ಇಲ್ಲಿ ಒಡಿಶಾ ಗೌರ್ಮೆಂಟ್ ಮತ್ತೆ ಅಲ್ಲಿ ಮಧ್ಯಪ್ರದೇಶ ಗೌರ್ಮೆಂಟ್ ಥ್ರೂ ಮಾತಾಡ್ಲಿಕ್ಕೆ, ಗವರ್ನರ್ ಥ್ರೂ ಮಾತಾಡಿದ್ರು. ಎಲ್ಲರೂ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಅವಳು ಕೊಡ್ಲಿಕ್ಕೆ ತಯಾರಿಲ್ಲ, ಮರನ ಕೊಡ್ಲಿಕ್ಕೆ ತಯಾರಿಲ್ಲ, ಮನಿ ಒಡತಿ. ಕೊನೆಗೆ ಅವರಿಗೆಲ್ಲ ಅವರೆಲ್ಲ ಮಕ್ಕಳು ಕೂಡ ಹೇಳಿದ್ರು ನಾವು ಕೊಡುದಿಲ್ಲ. ಆ ಮಕ್ಕಳಿಗೆ ಅವ್ರ ಅಜ್ಜಿ ಇದ್ಲು, ಅವ್ರ ಅಜ್ಜಿ ಒಂದು ಫೋನ್ ಮಾಡಿ ಹೇಳಿದ್ಲಂತೆ, ಇಲ್ಲಮ್ಮ ನೀವು ಈ ಮರನ ಕೊಡಿ, ಇಲ್ಲಾಂದ್ರೆ ನೀವು ಇದನ್ನ ಕೊಡ್ಲಿಲ್ಲ ಅಂದ್ರೆ ನಾನು ಬಹಳ ಬಿಮಾರ ಬೀಳ್ತೇನೆ ಅಂತ. ನನಗೆ ಸ್ವಪ್ನದಲ್ಲಿ ಬಂದು ಈ ರೀತಿ ಎಲ್ಲ ನಂಗೆ ಇದು ಮೆಸೇಜ್ ಬಂದಿದೆ, ಅಂದ್ರೆ ಅದ್ರದ್ದು ಸಂದೇಶಗಳನ್ನ ಈ ರೀತಿ ಕಾಣಿಸ್ಲಿಕ್ಕತ್ತಾವು, ದಯವಿಟ್ಟು ಈ ಮರನ ಕೊಡ್ರಿ ಅವ್ರಿಗೆ ಅಂತ. ಯಾವಾಗ ಅವ್ರ ಅಜ್ಜಿ ಹೇಳಿದ ಮೇಲೆ ಅವ್ರೇನೈತಿ ಆ ಮರ ಕೊಡ್ಲಿಕ್ಕೆ ರೆಡಿ ಆಗ್ತಾರೆ. ಅದ ಮರಕ್ಕೆ ಏನೈತಿ ಅಗದಿ ಪೂಜಾ ಪುನಸ್ಕಾರಗಳ ಮೂಲಕ ಆರಾಧನೆ ಮಾಡಿ ಅದನ್ನ ಏನೈತಿ ಮರವನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿ ಆ ಬಂಡಿಯಲ್ಲಿ ಹಾಕಿ ಅದನ್ನ ರಾಜ ಉಪಚಾರಗಳ ಮೂಲಕ ನಾವು ರಥಯಾತ್ರದಲ್ಲಿ ಯಾವ ರೀತಿ ರಥವನ್ನೇ ಹಾಕೊಂಡ್ ಬರ್ತಾರ ಆ ರೀತಿ ಅದನ್ನ ಹೇಳ್ಕೊಂಡು ಪುರಿವರೆಗೆ ತಮ್ಮಂದು ಆದ್ರೆ ಸುಂದರವಾದ ವಿಗ್ರಹನ ಕೆತ್ತನೆ ಮಾಡ್ತಾರೆ. ಕೆತ್ತನೆ ಆದ ಮೇಲೆ ಆ ವಿಗ್ರಹಗಳನ್ನ ಕೆತ್ತನೆ ಆದ್ಮೇಲೆ ಹಳೆಯ ವಿಗ್ರಹಗಳ ಮುಂದ ಈ ಹೊಸ ವಿಗ್ರಹಗಳನ್ನ ಇಡ್ತಾರೆ. ಆ ಹಳೆ ವಿಗ್ರಹಗಳು ಮೇಲೆ ಇರ್ತಾವ, ಅಂದ್ರ ರತ್ನ ವೇದಿಕೆಯ ಮೇಲೆ ಇರ್ತದೆ. ಇಲ್ಲಿ ಇದು ರತ್ನ ವೇದಿಕೆ ಮೇಲೆ ಇಟ್ಟಿರ್ತಾರೆ ಸಣ್ಣದು, ಆದ್ರೆ ಇದು ಕೆಳಗಡೆ ಇರ್ತದೆ. ಯಾವಾಗ ಅದರ ಪ್ರಾಣ ಪ್ರತಿಷ್ಠಾ ಅಂತ ಆಗ್ತದೆ, ಪ್ರಾಣ ಪ್ರತಿಷ್ಠೆ ಮಾಡುವಂತ ಪಂಡ ಇರ್ತಾರಲ್ಲ, ಅವ್ರು ಏಜ್ ಆಗಿರುವಂತ ವ್ಯಕ್ತಿಯನ್ನ ಹುಡುಕ್ತಾರ. ಅವ್ರು ಆ ಏಜ್ ಆಗಿರುವಂತ ವ್ಯಕ್ತಿ ಪ್ರಾಣ ಪ್ರತಿಷ್ಠಾ ಅಂದ್ರೆ ಪ್ರತಿಯೊಂದು, ಈಗ ಜಗನ್ನಾಥನ ವಿಗ್ರಹ ಮುಂದ ಒಬ್ಬ ಪಂಡ, ಮತ್ತೆ ಬಲಭದ್ರನ ಮುಂದ ಒಬ್ಬ ಪಂಡ, ಮತ್ತೆ ಸುಭದ್ರ ದೇವಿ ಮುಂದ ಪಂಡ, ಹಂಗ ಬೇರೆ ಬೇರೆನ ಅವನ್ನ ನಿಲ್ಸಿರ್ತಾರಂತೆ. ಜಗನ್ನಾಥನ ಹೃದಯದ ಅಂದ್ರೆ ಜಗನ್ನಾಥನ ಶರೀರದೊಳಗೆ ಒಂದಿಷ್ಟು ಜಾಗ ಇರ್ತದೆ. ಅದೇ ರೀತಿ ಇರುವಂತ ಜಾಗನ ಇಲ್ಲಿ ಕೆಳಗಿರುವಂತ ವಿಗ್ರಹದಲ್ಲಿ ಕೂಡ ಮಾಡಿರ್ತಾರೆ. ಅಲ್ಲಿಂದ ಒಂದು ಬ್ರಹ್ಮ ಪದಾರ್ಥವನ್ನ ಅಲ್ಲಿಂದ ತೆಗೆದು ಈ ವಿಗ್ರಹದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಟ್ರಾನ್ಸ್ಫರ್ ಮಾಡ್ಬೇಕಾದಾಗ ಅಲ್ಲಿ ಯಾವುದೇ ಕರೆಂಟ್ ಇಲ್ಲ, ಯಾವುದೇ ಬೆಳಕಿರುವುದಿಲ್ಲ. ಓನ್ಲಿ ಜಗನ್ನಾಥನು ಕೂಡ ಇವರು ಕಣ್ಣು ಕಟ್ಟಿಕೊಂಡಿರ್ತಾರ. ಯಾರೋ ಪಂಡ ಕಣ್ಣು ಕಟ್ಟಿರ್ತಾರ, ನೋಡ್ಲಿಕ್ಕೆ ಆಗುದಿಲ್ಲ. ಓಪನ್ ಆಯಿಲಿಂದ ನೋಡಿದ್ರಂದ್ರೆ ತುರಂತ ತೀರು ಹೋಗ್ತಾರಂತ, ಸತ್ ಹೋಗ್ತಾರೆ ಈ ರೀತಿ ಅಂತ. ಆ ಊರಿನಲ್ಲಿ ಕೂಡ ಜಗನ್ನಾಥಪುರಿಯಲ್ಲಿ ಕೂಡ ಎಲ್ಲಿಯೂ ದೀಪ ಬೆಳಗುದಿಲ್ಲ. ಅವತ್ತು ದೀಪ ಅಂದ್ರೆ ಯಾವುದೇ ಬೆಳಕನ್ನೋದು ಇರುವುದಿಲ್ಲ. ಇದೆಲ್ಲ ರಾತ್ರಿ ಎಲ್ಲ ನಡೀತಿರ್ತದೆ ಈ ಪ್ರೊಸೆಷನ್.
ಯಾವಾಗ ಅದು ಟ್ರಾನ್ಸ್ಫರ್ ಆಯ್ತು ಅಂದ ಕೂಡಲೇನ ಅವರು ಜಗನ್ನಾಥ್ ಏನ್ ಅವ್ರು ಬಂದು ಆ ದರ್ವಾಜ ಏನ್ ಹಾಕಿರ್ತಾರಲ್ಲ ದರ್ವಾಜದ ಗಂಟೆ ಬರೆಸ್ತಾರ, ಹಾ ಕೆಲಸ ಆಯ್ತು ಅಂತ. ಈಗ ಈಗ ಸುಪಾರಿ ಕೊಟ್ಟವ್ರ ಏನೋ ಯಾರೋ ಒಬ್ನು ಹೊಡೆದ್ ಬಂದಿರ್ತಾರಲ್ಲ, ಹೊಡೆದ್ ಬಂದ ಕೂಡಲೇ ಒಂದು ಸಿಗ್ನಲ್ ಕೊಡ್ತಾರ, ಆಯ್ತು ನಿಮ್ ಕೆಲಸ ಆಯ್ತು ಅಂತ. ಹಂಗ ಇವ್ರ ಏನೈತಿ ಗಂಟೆ ಬರೆಸೋ ಮೂಲಕ ನಿಮ್ ಕೆಲಸ ಆಯ್ತು ಅಂತ, ಭಗವಾನನ ಪ್ರಾಣ ಪ್ರತಿಷ್ಠಾ ಆಯ್ತು ಅಂತ. ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ಒಂದು 3-4 ದಿನದೊಳಗನೆ ಅವರು ಶರೀರ ತ್ಯಾಗ ಮಾಡಿಬಿಡ್ತಾರೆ. ಅವ್ರು ಕಣ್ಣು ಮೊದ್ಲ ಕಾಣ್ತಿರೋದಿಲ್ಲ, ಕಣ್ಣಿನ ಬಟ್ಟೆ. ಅವ್ರ ಒಂದ್ ಸ್ವಲ್ಪ ನನಗ ಮಂಗಳಾದೇವಿ ಪ್ರಸಾದ ಕೊಡ್ರಿ, ಇದನ್ನ ವಿಮಲಾದೇವಿ ಪ್ರಸಾದ ಕೊಡ್ರಿ, ಜಗನ್ನಾಥನ ಪ್ರಸಾದ ಕೊಡ್ರಿ ಅಂತ ಕೇಳಿ ಕೇಳಿ ತಗೊಳ್ತಾರೆ. ಒಂದಿನ ಹಿಂಗ ಕೇಳ್ತಾ ಶರೀರ ಬಿಟ್ಟು ಹೋಗ್ಬಿಡ್ತಾರಂತ. ಹಿಂಗ ಪ್ರಾಣ ಪ್ರತಿಷ್ಠಾ ನಡೀತದೆ. ಹೊಸ ಕಳೆ ಬರ ನವ ಕಳೆ ಬರದ್ದು ಯಾವಾಗ ಪ್ರಾಣ ಪ್ರತಿಷ್ಠೆ ಆಗ್ತತಿ, ಆ ಪ್ರಾಣ ಪ್ರತಿಷ್ಠೆ ಆದ್ಮೇಲೆ ವಿಗ್ರಹಗಳನ್ನ ರತ್ನ ವೇದಿಕೆ ಅಂದ್ರೆ ಈಗ ಮೂಲ ವಿಗ್ರಹ ಮೇಲೆ ಏನಿದ್ವಲ್ಲ ಆ ವಿಗ್ರಹಗಳನ್ನ ಕೆಳಗೆ ಇಳಿಸಿ ಆ ವಿಗ್ರಹಗಳನ್ನ ಅತಿ ಆರಾಧನೆಯ ಮೂಲಕ, ಯಜ್ಞ ಘೋಷಗಳ ಮೂಲಕ, ಮಂತ್ರಗಳ ಮೂಲಕ ಅವ್ರನ್ನ ಏನೈತಿ ವಲ್ಲಭ ಗಾರ್ಡನ್ ಹತ್ರ ವೈಕುಂಠ ಧಾಮಕ್ಕೆ ಕರ್ಕೊಂಡ್ ಬರ್ತಾರೆ. ಆ ವೈಕುಂಠ ಧಾಮದಲ್ಲಿ ಹೊರಗಡೆ ನಿಲ್ಲಿಸಿ ಮತ್ತೆ ಪೂಜಾ ಮಾಡ್ತಾರ. ಅದಕ್ಕೆ ಪೂಜಾ ಮಾಡಿ ಆ ಜಮೀನನ್ನ ಅಗದಿರ್ತಾರ, ಆ ಅಗದಿರುವಂತ ಜಮೀನಿನೊಳಗ ಅವ್ರನ್ನ ಇಳಿಸಿ ಅದ್ರ ಮೇಲೆ ಮಣ್ಣನ್ನು ಎಳೆದು ಆಮೇಲೆ ಏನೈತಿ ಸಮಾಧಿ ಮಾಡ್ತಾರೆ. ಈ ರೀತಿ ಜಗನ್ನಾಥನ ನವ ಕಳೆಯವರ ಈ ರೀತಿ ಆಗ್ತದೆ. ಹಿಂಗ ನೋಡ್ರಿ, ಚೈತನ್ಯ ಮಹಾಪ್ರಭುಗಳು 18 ವರ್ಷ ಜಗನ್ನಾಥ ಪುರಿಯೊಳಗೆ ಕಳೆದ್ರು. 18 ವರ್ಷ ಜಗನ್ನಾಥ ಪುರಿ ಒಳಗೆ ಇದ್ರು. ವೃಂದಾವನ ಧಾಮ ಮಾಧುರ್ಯ ಧಾಮದ ರಸ ನಮ್ಗೆ ಕೊಡ್ತದ. ದ್ವಾರಕಾ ಧಾಮ ಐಶ್ವರ್ಯ ಭಾವದೊಳಗದ, ಐಶ್ವರ್ಯದ ರಸ. ನವದೇವ್ ಧಾಮ ಏನ್ ಮಾಡ್ತದೆ, ಔದಾರ್ಯ ಧರ್ಮ, ಔದಾರ್ಯ ರಸ, ಔದಾರ್ಯ ಭಾವದಲ್ಲಿದೆ. ಆದ್ರೆ ಜಗನ್ನಾಥ ಪುರಿ ಧಾಮ ಏನೈತಲ್ಲ ಈ 3 ರಸಗಳನ್ನು ಕೂಡಿಕೊಂಡದ. ಹೆಂಗಂದ್ರೆ ಗುಂಡೀಚೆ ಮಂದಿರ ವೃಂದಾವನ ಧಾಮ, ಶ್ರೀ ಟೆಂಪಲ್ ಅಂದ್ರೆ ಈಗ ಮೇನ್ ಟೆಂಪಲ್ ಏನಂತ ಕರಿತೀವಿ, ಆ ಮೇನ್ ಟೆಂಪಲ್ ಏನದ ದ್ವಾರಕಾ ಧಾಮ ಅಂದ್ರೆ ಅಲ್ಲಿ ಐಶ್ವರ್ಯದಿಂದ ತುಂಬಿಕೊಂಡ. ಯಾಕಂದ್ರೆ ಅಲ್ಲಿ ಲಕ್ಷ್ಮೀ ದೇವಿ ಇದ್ದಾರೆ. ಉಳಿದ ಪುರಿಯ ಎಲ್ಲ ಏರಿಯಾ ಏನೈತಲ್ಲ ಅದು ಔದಾರ್ಯ ಧಾಮ. ಇದೆಲ್ಲ ಕೂಡಿ ಈ 3 ಧಾಮಗಳು ಸೇರಿದವಂತ. ವೃಂದಾವನ ಧಾಮ, ದ್ವಾರಕಾ ಧಾಮ, ನವದ್ವೀಪ ಧಾಮ ಸೇರಿ 3 ಸೇರಿ ಮಾಡಿರುವಂಥದ್ದು ಈ ಜಗನ್ನಾಥ ಪುರಿ ಧಾಮ. ಅಂದ್ರೆ ರಸಗಳ ಮೂಲಕ ಭಾವ, ಈ ರಸಭಾವಗಳೇನದಾವಲ್ಲ ಅದರ ಮೂಲಕ 3 ರಸಗಳು ಜಗನ್ನಾಥ ಪುರಿಯಲ್ಲಿದೆ ಅಂತ. ಹಿಂಗ ಜಗನ್ನಾಥ ಪುರಿಯ ಈ ಮಧುರಮಯವಾಗಿರುವಂತ ಸವಿಯಾಗಿರುವಂತ ಲೀಲೆಗಳನ್ನ ಮಡಲ ಪಂಚಿಕ ಡೈರಿಯ ಮೂಲಕ ಇರುವಂತ ಕೆಲವೊಂದಿಷ್ಟು ಪಾಸ್ಟ್ ಟೈಮ್ಸ್ಗಳು, ಸಾಧುಗಳ ಮೂಲಕ ಕೇಳಿರುವಂತ ಈ ಕಥೆಗಳು ಉಂಟು. ಅದರ ಅನೇಕವು ಈ ಬ್ರಿಟಿಷರು ಏನ್ ಮಾಡಿದ್ರು, ಅಥವಾ ಈ ಮಡಲ ಪಂಚಿಕ ಡೈರಿ ಏನೈತಲ್ಲ ಅದನ್ನ ಹುಡುಕಿ ಅದನ್ನ ಸುಟ್ಟು ಹಾಕಿ ಅದನ್ನೆಲ್ಲ ಆ ರೀತಿ ಎಲ್ಲ ಮಾಡ್ಲಿಕ್ಕತ್ತಿದ್ರು. ಮತ್ತೆ ಅವನ್ನ ಬೇರೆ ಬೇರೆ ರೀತಿ ಪ್ರಸ್ತುತಪಣ ಮಾಡ್ಲಿಕ್ಕೆ ಜನರಿಗೆಲ್ಲ ಏನೈತಿ ಜಗನ್ನಾಥನ ಮೇಲೆ ಇರುವಂತ ವಿಶ್ವಾಸವನ್ನ ಹೋಗ್ಲಿ ಅನ್ನೋ ಸಲುವಾಗಿ ಅವ್ರೇನೈತಿ ಬೇರೆ ಬೇರೆ ರೀತಿ ಪುಸ್ತಕಗಳನ್ನ ಹೊರಗಡೆ ತಮ್ಮಂದ್ರು. ಹಿಂಗಾಯ್ತು ಅಂತ ಅನ್ನೋ ಸಲುವಾಗಿ ಅವ್ರು ಏನ್ ಮಾಡಿದ್ರು, ಮಡಲ ಪಂಚಿಕ ಪುಸ್ತಕ ಏನೈತಲ್ಲ ಅದನ್ನ ಯಾರಿಗೂ ಸಿಗಬಾರ್ದಂತ ಅದನ್ನೈತಿ ಗೌಪ್ಯವಾಗಿ ಅದನ್ನ ಸಂಗ್ರಹಿಸಿಡ್ತಾರೆ. ಪ್ರತಿ ಪೂರ್ಣಿಮಾ ಟು ಪೂರ್ಣಿಮಾವರೆಗೆ ಪ್ರತಿದಿನ ಏನಾಗಿರ್ತದಲ್ಲ ಸಂಗ್ರಹವನ್ನ ಅದ್ರೊಳಗ ಲಿಖಿತ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ದಿನದೊಳಗನು ಏನಾಗಿರ್ತತಿ, ಇವತ್ತೇನೂ ಆಗಿಲ್ಲ, ಯಾವುದೇ ಲೀಲೆಗಳು ನಡೆದಿಲ್ಲ ಅಂತ ಇಲ್ಲ, ಏನೂ ಆಗಿಲ್ಲ ಅಂತಾನೆ ಬರೀತಾರೆ. ಯಾವ ಲೀಲೆಗಳಾಗಿರ್ತಾವ ಆ ಲೀಲೆಗಳನ್ನ ಆ ಸಂಗ್ರಹ ಅದ್ರೊಳಗ ಆಡ್ ಮಾಡ್ತಾ ಹೋಗ್ತಾರೆ. ಹಿಂಗ ಆ ಮಡಲ ಪಂಚಿಕಾದ ಡೈರಿ ಒಳಗಿರುವ ಕೆಲವೊಂದಿಷ್ಟು ಲೀಲೆಗಳು ಆ ಮಡಲ ಪಂಚಿಕೆಯೊಳಗೆ ಬಂದಿರುವಂತವ ಇವು ಲೀಲೆಗಳು. ಹರೇ ಕೃಷ್ಣ. ಇಲ್ಲಿಗೆ ನಾವು ಕ್ಲಾಸನ್ನು ಮುಗಿಸುವ. ಇದರಲ್ಲಿ ಯಾವುದಾದ್ರೂ ಶಬ್ದ ದೋಷಗಳು ಅಥವಾ ಲೀಲಾ ದೋಷಗಳು ಕಂಡು ಬಂದ್ರೆ ಅಂದ್ರೆ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಸೋರ್ಸ್ಗಳ ಮೂಲಕ ಕೇಳಿದ್ರು ಹೇಳುವುದರಲ್ಲಿ ವ್ಯತ್ಯಾಸಗಳು ಕಂಡು ಬರ್ಬೋದು. ಹಂಗಾಗುವುದರಿಂದ ಇದನ್ನ ಕೇಳಿದ್ರು ಕೂಡ ಜಗನ್ನಾಥನ ಒಂದು ಲೀಲೆ ಅದು ನಮ್ಮ ಹೃದಯನ ಬದಲಾವಣೆ ಅಂತ ನಾವು ಅನ್ಕೊಂಡಿದ್ದೀವಿ. ಖಂಡಿತ ಬದಲಾವಣೆ ಮಾಡ್ತದೆ, ಯಾಕಂದ್ರೆ ಆಚಾರ್ಯರು ನಮಗೆ ಇದನ್ನ ಹೇಳಿಕೊಟ್ಟಿದ್ದಾರೆ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿಸೋಣ. ಇದರಲ್ಲಿ ಯಾರ್ದಾದ್ರೂ ಟೀಕೆ ಅಥವಾ ಟಿಪ್ಪಣಿಗಳು ಏನಾರಿದ್ರೆ ಪ್ರಸ್ತುತ ಮಾಡಬಹುದು. ಹರೇ ಕೃಷ್ಣ.
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಎಸ್ ಪ್ರಭುಜಿ, ಇವತ್ತಿನ ವಿಷಯದ ಬಗ್ಗೆ ಅಲ್ಲ, ಜಗನ್ನಾಥನ್ಗೆ ಚಪನ್ ಭೋಗ್ ಮಾಡ್ತಾರಲ್ಲ, ಅದ್ರದ್ದು ವಿಶೇಷತೆ ಏನು ಪ್ರಭುಜಿ? ಏನು 56 ಏನು ಅದ್ರದ್ದು ಇದು ವಿಶೇಷತೆ ಪ್ರಭುಜಿ? ಅಷ್ಟು ಡಿಟೇಲ್ ನನಗೆ ಗೊತ್ತಿಲ್ಲ ಮಾತಾಜಿ. ನಾನು ಆ ವಿಷಯದ ಬಗ್ಗೆ ಸೀನಿಯರ್ ಕೇಳಿ ಹೇಳ್ಬೇಕಾಗ್ತದೆ. ಅಷ್ಟು ಡಿಟೇಲ್ ಗೊತ್ತಿಲ್ಲ. ಅದು 56 ಐಟಮ್ದ ಪ್ರತಿಯೊಂದು ಐಟಮ್ ಆಕ್ಚುಲಿ ಹಂಗ ಏನ ನಾ ಕೇಳಿಸ್ಕೊಂಡಿದ್ದು ಸ್ವಲ್ಪ ನೆನ್ಪು ಉಂಟು. ಅದು ಯಶೋಧಮಯ್ಯ ಅದರಲ್ಲ, ಪ್ರತಿ ಎಷ್ಟೋ ನಿಮಿಷಕ್ಕೊಮ್ಮೆ ಅವರಿಗೆ ಕೃಷ್ಣನಿಗೆ ಪೇಡ್ ಮಾಡ್ತಾ ಹೋಗ್ತಾರ. ಅದು ಟೋಟಲ್ ಒಂದು ದಿನಕ್ಕೆ 56 ಐಟಮ್ಗಳಾಗ್ತಾವ. ಯಶೋಧಮಯ್ಯ 56 ಐಟಮ್ಗಳನ್ನ ಕೃಷ್ಣನಿಗೆ ತಿನ್ನಿಸ್ತಾರ ಅವರು. ಅದನ್ನ ಅದ್ರ ದ್ಯೋತಕವಾಗಿ ಇದೆ ಅಂತ ನಾನು ಕೇಳಿಸ್ಕೊಂಡಿದ್ದೇನೆ. ಆದ್ರೆ ಅದನ್ನ ಪೂರಾ ಎಸ್ ಮಾತಾಜಿ. ಪ್ರಭುಜಿ ಏನ್ ಹೇಳ ಪ್ರಭುಜಿ, ಅದೇ ಇವರು ಕೃಷ್ಣ ಇದು ಗೋವರ್ಧನ್ ಗಿರಿನ 7 ದಿನ ಇಟ್ಕೊಂಡಿದ್ರಲ್ಲ ಬೇಳಲ್ಲಿ. ಅವ್ರು ಒಂದಿನಕ್ಕೆ 8 ಸಲ ಊಟ ಮಾಡ್ತಾರಲ್ಲ, ಅದಕ್ಕೆ 7 × 8 ಅಂದ್ರೆ 7 × 8 56 ಟೈಮ್ 56 ತರದ ಊಟ ಮಾಡ್ತಾರೆ ಪ್ರಭುಜಿ. ಅಂದ್ರೆ ಅವಳಿಗೆ ಊಟ ಕೊಟ್ಟಿರಕ್ಕಾಗಿರಲ್ಲ. ಹೌದು. ದಿನಕ್ಕೆ 8 ಹೊತ್ತು ಊಟ ಕೊಡ್ತಿದ್ಲಂತೆ ಕೃಷ್ಣನಿಗೆ ಯಶೋಧ ಮತ್ತೆ. 7 ದಿನ ಕೊಡಕ್ಕಾಗಿಲ್ಲ ಅಂತೇಳಿ ಆಗ ಒಂದು 8 7 56 8 7 ಸರಿ ಇದೆ, ಕರೆಕ್ಟ್ ಅದೇ. ಗೋವರ್ಧನ ಲೀಲೆದೆ ಒಳಗ ಅದಲ್ಲಿ ಕೇಳಿಸಿಕೊಂಡಿರೋದು. ಹೌದು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಮುಗಿಸುವ, ಟೈಮ್ ಬಹಳ ಆಯ್ತು. ಹರೇ ಕೃಷ್ಣ. ಧನ್ಯವಾದಗಳು ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸರಿ, ಹರೇ ಕೃಷ್ಣ. ನಾನೇ ಎಂಡ್ ಮಾಡ್ಬೇಕಲ್ಲ. ಓಕೆ, ಎಂಡ್ ಮಾಡ್ತೀನಿ ಪ್ರಭುಜಿ. ಬೇರೆ ಯಾರು ಏನು ಇಲ್ಲದಿದ್ರೆ ನಾನು ಎಂಡ್ ಮಾಡ್ತೀನಿ. ಧನ್ಯವಾದಗಳು ಮಾತಾಜಿ. ಪ್ರಭುಜಿ ಏಕಾದಶಿ ಮಹಿತ್ನೆ ಓದ್ತೀರಾ? ನಾನು ಹಾಕ್ತೀನಿ ಸ್ಕ್ರೀನಿಗೆ, ಓದ್ಕೊಳ್ಳಿ. ಹೌದ್ರಲ್ಲಿ ಬಂತ ನೋಡಿ ಸ್ಕ್ರೀನು. ಓದಿ ಯಾರು ಓದ್ತೀರಿ? ಓದಿ ಬಂದಿದೆ ಮಾತಾಜಿ. ಓದಿ. ಓದ್ಲ ಮಾತಾಜಿ? ಓದಿ. ಆಷಾಢ ಕೃಷ್ಣ ಪಕ್ಷ ಕಾಮಿಕಾ ಏಕಾದಶಿ. ಯುಧಿಷ್ಠರನು ಕೇಳುತ್ತಾನೆ, ಹೇ ದೇವಾದಿದೇವ ಗೋವಿಂದ, ನಿಮಗೆ ನನ್ನ ನಮಸ್ಕಾರ. ವಿಷ್ಣು ಶಯನ ವ್ರತ ಚಾತುರ್ಮಾಸ ವ್ರತದ ಮಹಾತ್ಮೆ, ಶಯನಿ ಏಕಾದಶಿಯ ವ್ರತ ಮಹಿಮೆ ನಾನು ಕೇಳಿದೆ. ಇನ್ನು ಆಷಾಢವದ್ಯೆ ಏಕಾದಶಿ ವ್ರತದ ಹೆಸರೇನು ಮತ್ತು ಅದರ ಮಹಾತ್ಮೆಯನ್ನು ನನಗೆ ಹೇಳು. ಶ್ರೀಕೃಷ್ಣನು ಅನ್ನುತ್ತಾನೆ, ರಾಜ, ಪೂರ್ವದಲ್ಲಿ ನಾರದರು ತಂದೆಯಾದ ಬ್ರಹ್ಮದೇವರನ್ನು ಸರ್ವ ಪಾಪಗಳು ನಾಶ ಮಾಡುವಂತ ವ್ರತ ಯಾವುದು ಎಂದು ಕೇಳಿದರು. ಅವರು ಹೇಳಿದರು, ನಾನು ನಿನಗೆ ಹೇಳುತ್ತೇನೆ ಕೇಳು. ನಾರದರು ಕೇಳುತ್ತಾರೆ, ಹೇ ಪ್ರಭುವೇ, ಕಮಲಾಸನ ಬ್ರಹ್ಮದೇವ ಆಷಾಢ ಒಂದೇ ಕೃಷ್ಣ ಪಕ್ಷದಲ್ಲಿಯ ಏಕಾದಶಿಯ ಹೆಸರೇನು? ಅದರ
ದೇವರು ಯಾರು, ವ್ರತದ ವಿಧಿ ಹೇಗೆ ಇರುವುದು, ಅದರಿಂದ ಯಾವ ಫಲವು ದೊರೆಯುತ್ತದೆ ಎಂಬುದನ್ನು ನಿಮ್ಮ ಮುಖದಿಂದ ಕೇಳಲು ಇಚ್ಛಿಸುತ್ತೇನೆ. ಅದನ್ನು ನನಗೆ ಹೇಳಬೇಕು. ಆಗ ಬ್ರಹ್ಮದೇವರು ಅನ್ನುತ್ತಾರೆ, ಜನರ ಹಿತಕ್ಕಾಗಿ ನಾನು ನಿನಗೆ ಹೇಳುತ್ತೇನೆ ಎಂದನು. ಕೇಳು. ಈ ಏಕಾದಶಿಯ ಹೆಸರು ಕಾಮಿಕಾ ಇದೆ. ಇದರ ಮಹಾತ್ಮೆ ಕೇಳುವರಿಂದ ವಾಜಪೇಯ ಯಜ್ಞದ ಫಲವು ದೊರೆಯುತ್ತದೆ. ಈ ಏಕಾದಶಿಯ ದಿನ ಶಂಖ, ಚಕ್ರ, ಗದ, ಪದ್ಮಧಾರಣ ಮಾಡುವಂತ ಲಕ್ಷ್ಮೀಪತಿ ಆದ ವಿಷ್ಣುವಿನ ಪೂಜೆ ಮಾಡಬೇಕು ಮತ್ತು ಅವನ ಧ್ಯಾನ ಮಾಡಬೇಕು. ಆ ದಿನ ಮಧು ಎಂಬ ಹೆಸರಿನ ದೈತ್ಯದ ಸಂಹಾರ ಮಾಡಿದ ಕಾರಣ ಮಾಧವನ ಯಾರು ವಿಷ್ಣುವಿನ ಪೂಜೆ ಮಾಡಿ ಧ್ಯಾನ ಮಾಡುತ್ತಾರೋ ಅವರಿಗೆ ಯಾವ ಫಲವೂ ದೊರೆಯುವುದು ಎಂಬುದನ್ನು ಕೇಳು. ಆ ಏಕಾದಶಿಯ ದಿನ ಶ್ರೀ ವಿಷ್ಣುವಿನ ಪೂಜೆ ಮಾಡಿದರೆ ಯಾವ ಪುಣ್ಯ ಫಲವು ದೊರೆಯುತ್ತದೆಯೋ ಅದು ಗಂಗೆಯಲ್ಲಿ, ಕಾಶಿಯಲ್ಲಿ, ನೈಮಿಷ್ಯಾರಣ್ಯದಲ್ಲಿ ಇಲ್ಲವೇ ಪುಷ್ಕರ ಕ್ಷೇತ್ರದಲ್ಲಿ ಸಹ ದೊರೆಯುವುದಿಲ್ಲ. ಈ ಪೂಜಾ ಪಾತ್ರದಿಂದ ಯಾವ ಫಲವು ಸಿಗುತ್ತದೋ ಅದು ಕೇದಾರದಲ್ಲಿ ಮತ್ತು ಸೂರ್ಯಗ್ರಹದ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಿದರೂ ಸಿಗುವುದಿಲ್ಲ. ಆದರೆ ಈ ಪೂಜಾ ಮಾತ್ರದಿಂದ ಸಿಗುವ ಫಲವು ಗೋದಾವರಿ ನದಿಗೆ ಸಿಂಹರಾಶಿಯಲ್ಲಿ ಗುರು ಬಂದ ಕಾಲದಲ್ಲಿ ವ್ಯತಿಪಾತ ಎಂಬ ದಂಚಕ ಯೋಗದಲ್ಲಿ ಸ್ನಾನ ಮಾಡಿದರೂ ಸಿಗುವುದಿಲ್ಲ. ಯಾವ ಮನುಷ್ಯನು ಸಮುದ್ರ ಮತ್ತು ವನ ಸಹಿತ ಯಾರು ಪೃಥ್ವಿಯ ದಾಸ ಮಾಡುತ್ತಾನೋ ಅವನಿಗೆ ಸಿಗುವ ಪುಣ್ಯ ಫಲವು ಮತ್ತು ಕಾಮಿಕ ಏಕಾದಶಿ ವ್ರತ ಮಾಡುವವರಿಗೆ ಸಿಗುವ ಪುಣ್ಯ ಫಲ ಒಂದೇ ಇರುವುದು. ಯಾವ ಮನುಷ್ಯ ಸರ್ವ ಸಾಹಿತ್ಯದೊಂದಿಗೆ ಪ್ರಸವ ಕಾಲದಲ್ಲಿ ಆಕಳ ದಾನ ಮಾಡುತ್ತಾನೋ ಆ ಗೋದಾನದ ಪುಣ್ಯ ಫಲ ಕಾಮಿಕ ಏಕಾದಶಿ ವ್ರತ ಮಾಡುವವರಿಗೆ ದೊರೆಯುತ್ತದೆ. ಈ ಏಕಾದಶಿಗೆ ಯಾರು ಶ್ರೀಧರನೆಂಬ ಹೆಸರನ್ನು ಧಾರಣ ಮಾಡಿರುವ ವಿಷ್ಣುವಿನ ಪೂಜೆ ಮಾಡುತ್ತಾನೋ ಅವನಿಗೆ ದೇವ, ಗಂಧರ್ವ, ನಾಗ ಮತ್ತು ಪನ್ನಾಗರ ಪೂಜೆ ಮಾಡಿದ ಫಲವು ದೊರೆಯುತ್ತದೆ. ಆದ್ದರಿಂದ ಪಾಪದಿಂದಿರುವ ಜನರು ಆ ದಿನ ಶ್ರೀಧರನ ಪೂಜೆ ಯಥಾಶಕ್ತಿ ಮಾಡಬೇಕು. ಯಾರು ಸಂಸಾರ ರೂಪದ ಮಹಾಸಾಗರದಲ್ಲಿ ಬಿದ್ದಿರುವರೋ ಮತ್ತು ಪಾಪ ರೂಪದ ಕೆಸರಿನಲ್ಲಿ ಸಿಕ್ಕು ಒದ್ದಾಡುವರು ಅವರು ತಮ್ಮ ಉದ್ಧಾರಕ್ಕಾಗಿ ಈ ಕಾಮಿಕಾ ಏಕಾದಶಿಯು ಬಹಳ ಉತ್ತಮವಾದ ಋತವು ಇದೆ. ಹೇ ನಾರದ, ಈ ಕಾಮಿಕ ಏಕಾದಶಿಯ ಹೊರತಾಗಿ ಪವಿತ್ರ ಮತ್ತು ಪಾಪದ ನಾಶ ಮಾಡುವಂತ ಬೇರೆ ಯಾವ ಏಕಾದಶಿಯೂ ಇಲ್ಲ ಎಂಬುದನ್ನು ತಿಳಿ. ಬಹಳ ಪೂರ್ವದಲ್ಲಿಯೇ ಭಗವಂತನು ಸ್ವತಃ ನನಗೆ ಹೇಳಿರುತ್ತಾನೆ, ಆಧ್ಯಾತ್ಮ ವಿದ್ಯೆಯಲ್ಲಿ ಮಗ್ನನಾದ ಮನುಷ್ಯನಿಗೆ ಯಾವ ಫಲ ದೊರೆಯುವುದೋ ಅದಕ್ಕಿಂತಲೂ ಹೆಚ್ಚು ಪುಣ್ಯ ಫಲವು ಈ ಏಕಾದಶಿಯ ವ್ರತ ಮಾತ್ರದಿಂದ ಸಿಗುವುದು. ಈ ವ್ರತ ಮಾಡುವವನು ಏಕಾದಶಿಯ ದಿನ ರಾತ್ರಿ ಜಾಗರಣೆ ಮಾಡಬೇಕು. ಆದ್ದರಿಂದ ಅವನಿಗೆ ಯಮದೂತರ ಭಯವಿಲ್ಲ, ಅವನಿಗೆ ದುರ್ಗತಿ ಆಗುವುದಿಲ್ಲ ಮತ್ತು ಅವನು ನೀಚ ಯೋನಿಯಲ್ಲಿ ಹುಟ್ಟುವುದಿಲ್ಲ. ಯೋಗಿ ಜನರೆಲ್ಲ ಕಾಮಿಕಾ ವ್ರತದಿಂದಲೇ ಮುಕ್ತಿ ಪಡೆದರು. ಆದ್ದರಿಂದ ಮನುಷ್ಯನು ಎಲ್ಲೇ ಪ್ರಯತ್ನ ಮಾಡಿ ಈ ವ್ರತವನ್ನು ಮಾಡಬೇಕು. ಈ ಏಕಾದಶಿಯ ದಿನ ತುಳಸಿ ಪತ್ರದಿಂದ ಭಗವಂತನನ್ನು ಪೂಜಿಸಬೇಕು. ಯಾ ದೃಷ್ಟ್ವಾ ನಿಖಿಲಾಂಗ ಸಂಗಾಶಯನಿ ಸ್ಪಷ್ಟ ವಪುಷ್ಟಾವನಿ ರೋಗಾಣಮಭಿವಂದಿತಾ ನಿರಾಸನಿ ಸಿಕ್ತಂ ತಕಾತ್ರಾಸಿನಿ ಪ್ರತ್ಯಾಸತಿ ವಿದಾಯಿನಿ ಭಗವತಃ ಕೃಷ್ಣಸ್ಯೇ ಸಂರೂಪಿತಾ ತಚ್ಚರಣೆ ವಿಮುಕ್ತಿ ಫಲದ ತಸೈ ತುಳಸಿಯೇ ನಮಃ. ಅಂದರೆ ಕಮಲ ಪತ್ರವು ನೀರಿನಿಂದ ಹೇಗೆ ಬೇರೆ ಇರುವುದೋ ಹಾಗೆ ಮನುಷ್ಯನು ಎಲ್ಲಾ ಪಾಪಗಳಿಂದ ಅಲಿಪ್ತನಾಗಿರುತ್ತಾನೆ ಮತ್ತು ನಾನಾ ಆಭರಣಗಳು ಮತ್ತು ರತ್ನಾದಿ ಬೆಳ್ಳಿ ಬಂಗಾರದ ಒಡವೆಗಳನ್ನು ಅರ್ಪಣಾ ಮಾಡಿದ ಫಲದಷ್ಟು ಪುಣ್ಯವು ಒಂದು ತುಳಸಿ ದಳದಿಂದ ಪೂಜೆ ಮಾಡಿದ ಮಾತ್ರದಿಂದ ದೊರೆಯುತ್ತದೆ.
ಭಗವಂತನು ತುಳಸಿ ದಳದ ಪೂಜೆಯಿಂದ ಎಷ್ಟು ಸಂತೋಷ ಪಡುವನೋ ಅಷ್ಟು ಯಾವುದರಿಂದಲೂ ಸಂತೋಷ ಪಡುವುದಿಲ್ಲ. ಯಾವನು ತುಳಸಿ ದಳದಿಂದ ಭಗವಂತನನ್ನು ಪೂಜಿಸುತ್ತಾನೋ ಅವನು ಜನ್ಮಾಂತರದಲ್ಲಿ ಮಾಡಿದ ಪಾಪಗಳಿಂದ ಮುಕ್ತನಾಗುತ್ತಾನೆ. ತುಳಸಿ ದರ್ಶನ ಮಾತ್ರದಿಂದ ಸರ್ವ ಪಾಪಗಳು ನಾಶವಾಗುವವು. ತುಳಸಿ ಸ್ಪರ್ಶ ಮಾತ್ರದಿಂದ ಶರೀರವು ಪವಿತ್ರವಾಗುತ್ತದೆ. ತುಳಸಿಗೆ ನಮಸ್ಕಾರ ಮಾಡುವುದರಿಂದ ಸರ್ವ ರೋಗಗಳು ನಾಶವಾಗುತ್ತದೆ. ತುಳಸಿ ಪೂಜೆ ಮಾಡುವುದರಿಂದ ಯಮನ ಭಯವು ನಾಶವಾಗುತ್ತದೆ. ಅಂಗಳದಲ್ಲಿ ತುಳಸಿ ಹಚ್ಚಿದರೆ ಭಗವಾನ್ ಕೃಷ್ಣನ ವಾಸವು ತಮ್ಮ ಮನೆಯಲ್ಲಿಯೇ ಆಗುತ್ತದೆ. ಭಗವಂತನ ಚರಣ ಕಮಲಕ್ಕೆ ತುಳಸಿ ದಳವು ಅರ್ಪಣೆ ಮಾಡಿದರೆ ಮುಕ್ತಿ ದೊರೆಯುವುದು. ಅಂತಹ ಈ ತುಳಸಿಗೆ ನನ್ನ ನಮಸ್ಕಾರವು. ಯಾವ ಮನುಷ್ಯನು ಏಕಾದಶಿಯ ದಿವಸ ದೇವರ ಮನೆಯಲ್ಲಿ ಗುಡಿಯಲ್ಲಿ ಹಗಲಿರುಳು ದೀಪವನ್ನು ಹಚ್ಚುತ್ತಾನೋ ಅವನ ಪುಣ್ಯದ ಸಂಖ್ಯೆಯು ಚಿತ್ರಗುಪ್ತರಿಗೂ ಸಹ ಎಣಿಸಲು ಸಾಧ್ಯವಿಲ್ಲ. ಏಕಾದಶಿಯ ದಿವಸ ಯಾರ ದೀಪವು ಭಗವಂತನ ಮುಂದೆ ಇರುವುದೋ ಅವರ ಪಿತೃಗಳು ಸ್ವರ್ಗದಲ್ಲಿ ವಾಸ ಮಾಡುತ್ತಾರೆ ಮತ್ತು ಅವರು ಅಮೃತಪಾನ ಮಾಡುತ್ತಾರೆ. ಯಾವ ಮನುಷ್ಯನು ಏಕಾದಶಿಯ ದಿನ ಎಣ್ಣೆಯದು ಇಲ್ಲವೇ ತುಪ್ಪದ ದೀಪವನ್ನು ದೇವರ ಮುಂದೆ ಹಚ್ಚುತ್ತಾನೋ ಅವನು ಕೋಟಿ ಕೋಟಿ ದೀಪದ ಪ್ರಕಾಶದಲ್ಲಿ ಸೂರ್ಯ ಲೋಕಕ್ಕೆ ಹೋಗುತ್ತಾನೆ. ನಾನು ಈ ಕಾಮಿಕ ಏಕಾದಶಿಯ ಮಹಾತ್ಮೆಯನ್ನು ನಿನಗೆ ಹೇಳಿದೆ. ಮನುಷ್ಯ ಎಲ್ಲಾ ಪಾಪಗಳನ್ನು ನಾಶ ಮಾಡುವಂತ ಈ ಕಾಮಿಕ ಏಕಾದಶಿಯ ವ್ರತವನ್ನು ಮಾಡಬೇಕು. ಈ ಕಾಮಿಕ ಏಕಾದಶಿಯು ಬ್ರಹ್ಮಹತ್ಯೆ, ಭ್ರೂಣ ಹತ್ಯಾದಿ ಪಾಪಗಳನ್ನು ನಾಶ ಮಾಡುತ್ತದೆ ಮತ್ತು ಸ್ವರ್ಗ ಪ್ರಾಪ್ತಿಯಾಗುತ್ತದೆ. ಅವನು ಈ ಕಾಮಿಕ ಏಕಾದಶಿಯ ಮಹಾತ್ಮೆಯನ್ನು ಶ್ರದ್ಧೆಯಿಂದ ಕೇಳುತ್ತಾನೋ ಅವನು ಸರ್ವ ಪಾಪಗಳಿಂದ ಮುಕ್ತನಾಗಿ ವಿಷ್ಣು ಲೋಕಕ್ಕೆ ಹೋಗುತ್ತಾನೆ. ಶ್ರೀ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಕಾಮಿಕ ಏಕಾದಶಿಯ ಮಹಾತ್ಮೆ ಸಂಪೂರ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ.